ಪುರಬರ ನಿಲಯ ಮಂಗಲ ಕಲಯ ಮಂಗಲ ಕಲಯ ಸರಗ ಬಿದ್ದ ಬರೋರಥ ಜಗ ದಿರ ಲಕ್ಷ್ಮೀ ನಾರಾಯಣ ಸಗಸುದ ಸರಗ ಬಿದ್ದ ಬರೋರಥ ಜಗ ದಿರ ಲಕ್ಷ್ಮೀ ನಾರಾಯಣ ಸಗಸುದ ಸಾರಗ ಬಿದ್ದ ಬಲೋಲದ ಮುಂಜಗದೀರ ಲಕ್ಷ್ಮೀ ನಾರಾಯಣ ಜಗದುನಾರೇ ವಾರಣ ವದನ ತ್ರೈಲೋಕ್ಯದು ಮೋಗನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ತ್ರೈಲೋಕ್ಯದು ಮೋಗನ ವಾರಣ ವದನ ಯದುದಾನರ ವೈರಿ ಪಗಳಿದ ಮಾತ ಕೇಳುದ ಪಾರ್ಥ ಮನದಲ್ಲಿ ಕಾತರಿಸಿದನು ಇಳುಗಿ ಕಾತರಿಸಿದನು ಇಳುಗಿ ದುಗುಡದೊಳಿರಲು ಗರಿ ನುಡಿದ ಗುರಿ ನೋಡಿ ನೋಡಿ ನರನಗಳಗೆ ಗುರಿ ನೋಡಿ ನರನಗಳಗೆ ಗುರಿ ನೋಡಿ ನರನಗಳಗೆ ಉಡುತ ಚಲ್ಯನ ಗಂಧರ್ಗಜ ಮಾತಾಡಿದ ನಗ್ಗಳಿಗೆ ಉಡುತದ ನಾಡಿದ ನಕ್ಕಳಿಗೆ ಆಳಂಬನದೊಳಗ ಬಾಣದ ಗುರಿ ನೋಡಿ ಗುರಿ ನೋಡಿ ಗುರಿ ನೋಡಿ ನರನಗಳಗೆ ಉಡುತ ಶಲ್ಯನ ಕಂಡಗ ಮಾತಾಡಿದ ನಂಗಳಿಗೆ ಮಾತಾಡಿದ ನಂಗಳಿಗೆ ಮಾತಾಡಿದ ನಂಗಳಿಗೆ ಯದುದಾನತಿದನಳು ಪಾಂಡವ ಸೇನೆಯನು ಗೆಲ್ಲಲಗುದೇ ಏನು ಸಾರಥಿ ಪಾಂಡವ ಸೇನೆಯನ್ನು ಗೆಲ್ಲಲಗುದೇ
ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ತರಲವುದೇ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ ಆನಲಮುವರುಂಟೇ ನಿನಗಿದು ಸಾನುರಾಗವೇ ನಿನಗಿದು ಸಾನುರಾಗವೇ ಬೇಳು ಕೇಳನಲು ರವಿರೂನುವಿನ ಮೊಗ ನೋಡಿ ಮಾದ್ರಾದೀಶ ನಿಂತೆಂದ ರವಿಸೂನುವಿನ ಮಗ ನೋಡಿ ಮಾದ್ರಾದೀಶ ನಿಂತೆಂದ ಏನು ಸಾರಥಿ ಎಲೆ ಪಾತ ನೀ ಕೇಳು ಒಲಿದೆನ್ನ ಮಾತ ಎಲೆ ಪಾರ್ಥ ನೀ ಕೇಳು ಒಲಿದೆನ್ನ ಮಾತ ಒಲಿದೆನ್ನ ಮಾತ ಚಲದಂಗನಯ ದೋಮ ಕುಲಧರ್ಮ ಜಾತ ಛಲದಂಗನಗೆ ಲೋಮ ಕುಲಧರ್ಮ ಜಾತ ನೆಲದಲ್ಲಿ ಧೂಳಿ ದುಮ್ಮಳಿಸಿದೋ ರಥವು ನೆಲದಲ್ಲಿ ಧೂಳಿದು ಪಡೆದಿದು ರಥವು ಕಲಗಲಗದು ಮತವು ಕಲಗಲಗದು ಮತವು ಎಲೆ ಪಾತ ನೀಗೆ ಒಲಿದೆನ್ನ ಮಾತ ಚಲದಂಗನಗೆ ಸೋಮ ಕುಲ ಧರ್ಮ ತರಣಿ ಕುಮಾರರ ಬೆಲ್ನ ನಿರುಗಿದುದಾಗವು ಕರಗಿದು ನಂದ ಕರಣ ಕರಗಿದು ದಂತಕರಣ ಮರುದ ಬಳಿ ಗಜಬಿದನುಡನಿಂದ ಪಾರ್ಥ ಮನಸಿ ಜಪಿದ ನೀನು ಮಾತಿಲಿ ಬಿಟ್ಟಾಳು ಕರ್ಣಯಾರೈ ಕರ್ಣನ್ಯಾರೈ ಎನ್ನ ಮನದಲ್ಲಿ ಗಳವು ಅಂಬಲಿಸುತ್ತಾಯಿಪುದು ಕರ್ಣಯಾರೈ ಎನ್ನ ಮನದಲ್ಲಿ ಗಳವು ಕಂಬಲಿಸುತ್ತಾಯಿಪುದು ಧನುವೆತ್ತಲಾರ ಕೂರ್ಗನೆ ತೊಡಲಾರೆನು ಧನುವೆತ್ತಲಾರೆ ಕೂರ್ಗನೆ ತೊಡಲಾರೆನು ಕರ್ಣಯಾರೈ ಕರ್ಣಯಾರೈ ಮೇನೆನಗೀತು ಬಗೆಗಾನರಾತನ ಮೇಲಿತು
ಕರ್ಣಯಾರೈ ಕರ್ಣಯಾರೈ ಬೆಣ್ಣೆನಗಿದು ಬಗೆ ಗಣದಾದನ ಬೇಲಿನ್ನು ಕರ್ಣನ್ಯಾರೈ ಮನದಿನ ಬಿಸ ಮಾತಿನಿ ಬಿಸಾಡು ಕರ್ಣಯಾರೈ 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 ಎರವಾಡುವರಿನ್ನು ದೈವ ವಿಗೀನನಲ್ಲ ನೃಪತಿ ಸರ್ ನಮಸ್ತೆ ಸರ್. ತಾವು ಹಲವಾರು ವರ್ಷಗಳಿಂದ ಈ ಒಂದು ತೆಂಗುತಿಟ್ಟು ಯಕ್ಷಗಾನ ರಂಗದಲ್ಲಿ ಹವ್ಯಾಸಿಯಾಗಿ, ಆದರೂ ಕೂಡ ಹವ್ಯಾಸಿ ಅಂತ ಹೇಳಿದ್ರು ಕೂಡ ಅದು ತಪ್ಪೇ ಒಂದು ಲೆಕ್ಕದಲ್ಲಿ. ಅಂದ್ರೆ ಹೌದು, ವ್ಯವಸಾಯವೂ ಹೌದು. ಅಂದ್ರೆ ವೃತ್ತಿಪರ ಕಲಾವಿದರಿಗಿಂತಲೂ ಮಿಗಿಲಾದ ಒಂದು ಹೆಸರನ್ನು ಒಂದು ಕಾಲದಲ್ಲಿ ಪಡೆದವರು. ಒಂದು ವೇಳೆ ನೀವು ವೃತ್ತಿಯಾಗಿ ಯಕ್ಷಗಾನ ರಂಗದಲ್ಲಿ ಇಡ್ತಿದ್ರೆ ಮುಂಚೂಣಿಯ ಭಾಗವತರು, ಹಾಗೆ ಅಂತ ಹೇಳಿ ಈಗಲೂ ನೀವು ಮುಂಚೂಣಿಯ ಭಾಗವತರೇ, ಅದನ್ನಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಅಲ್ಲದೆ ಆ 80-90ರ ದಶಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಏರೋಪ್ಲೇನ್ ನಿಂದ ಕೇವಲ ಒಂದೊಂದು ಪ್ರಸಂಗಕ್ಕೆ ಅಂತ ಕದ್ರಿ ಮೇಳದಲ್ಲಿರುವ ಆಗ ಏರೋಪ್ಲೇನ್ ಭಾಗವತರಂದ್ರೆ ನೀವೊಬ್ಬರೇ ಆ ಕಾಲದಲ್ಲಿ. ಅಂದ್ರೆ ನಾನು ಏನು ಹೇಳುದು ಅಂತಂದ್ರೆ, ನನ್ನ ಒಂದು ವೈಯಕ್ತಿಕ ಇದರಲ್ಲಿ ನಾನು ನೋಡಿದ ಹಾಗೆ ಕಾಳಿಂಗ ನಾವಡ್ರಿಗಿಂತಲೂ ಒಂದು ಸ್ವಲ್ಪ ಮಿಗಿಲಾದಂತಹ ಒಂದು ತಾರಾ ವರ್ಚಸ್ಸು ನಿಮಗಿತ್ತೇನು ಅಂತ ನನಗೆ ಕಾಣ್ತದೆ. ಯಾಕೆಂತಂದ್ರೆ ಏರೋಪ್ಲೇನ್ ಇಂದ ಬೊಂಬಾಯಿಂದ ನಿಮ್ಮನ್ನು ಇಲ್ಲಿಗೆ ಆಟ ನಡೆಸುವಲ್ಲಿ ಕರೆಸಬೇಕು ಅಂತಂದ್ರೆ ಅದು ಸಾಧಾರಣದ ಮಾತಲ್ಲ ನೋಡಿ. ಅದು ಕೂಡ ಎಷ್ಟು 25-30 ವರ್ಷದ ಹಿಂದೆ. ಇಟ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ಈಗಲೂ ಅಷ್ಟೇ, ಮೊನ್ನೆ ಕಟೀಲು ಇದರಲ್ಲಿ ಹೌದು ತಾಳಮದ್ಲೆ ಸಪ್ತಾಹದಲ್ಲಿ ತಮ್ಮ ಹಾಡುಗಾರಿಕೆಯನ್ನು ಕೇಳಿದ ಒಬ್ಬ ನನ್ನ ಮಿತ್ರ, ಅದು ಯಾರು ಮಾರೆ ಭಾಗವತರು, ನಾನು ನೋಡ್ಲೇ ಇಲ್ಲ ಅವರನ್ನು ಅಂತ ಕೇಳಿದ್ರು. ನಾನು ಹೇಳಿದೆ ಎಂತದು, ಯಾವ ಪ್ರಸಂಗ, ಇಂತಿಂತ ಪ್ರಸಂಗ ಅಂತ ಹೇಳಿದ್ರು. ಆಮೇಲೆ ನಾನು ಆ ಪಾಂಪ್ಲೆಟ್ ನೋಡುವಾಗ ನಿಮ್ಮ ಹೆಸರಿತ್ತು. ನಾನು ಹೇಳಿದ ಅವು ಪೊಲ್ಯದಾರು ಪೋಡು ಅಂದ ಮಾರೆ, ಭಾರಿ ಅಡ್ಡ ಸ್ವರ, ಭಾರಿ ಒಳ್ಳೆ ಭಾಗವತಿಕೆ. ಅಂದ್ರೆ ಈಗಿನ ಕಾಲದ ಜನರೇಷನ್ ಅನ್ನು ಕೂಡ ಸೆಳೆದಿಟ್ಟುಕೊಳ್ಳುವ ತಾಕತ್ತು ಇನ್ನೂ ಕೂಡ ನಿಮ್ಮ ಭಾಗವತಿಕೆಯಲ್ಲಿ ಇದೆ ಎನ್ನುವುದಕ್ಕೆ ಅದೊಂದು ಉದಾಹರಣೆಯಾಗಿ ನಾನು ಹೇಳಿದ್ದಷ್ಟೇ. ಸೊ ಈಗ ಇಷ್ಟೊಂದು ವರ್ಷಗಳಲ್ಲಿ ನೀವು ಈ ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡಿದ್ದೀವಿ. ಈ ಒಂದು ವಿಷಯಕವಾಗಿ ನಿಮ್ಮಿಂದ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ ಸರ್. ಮೊಟ್ಟ ಮೊದಲಿಗೆ ಸರ್, ತಾವು ಈ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಒಂದು ಹಿನ್ನೆಲೆ, ಅಂದ್ರೆ ಅದಕ್ಕೆ ಏನೆಲ್ಲ ಪೂರಕವಾಗಿ ಸೇರಿತು, ಈ ಎಲ್ಲದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನಗೆ ಯಕ್ಷಗಾನದ ವಾತಾವರಣ ಮನೆಯಲ್ಲಿ ಇರಲಿಲ್ಲ. ಯಾಕಂದ್ರೆ ನಮ್ಮ ತಂದೆಯವರು ಪ್ರಸಿದ್ಧ ಒಬ್ಬ ಯಕ್ಷಗಾನ ಶಿರಡಿ ಸಮಗ್ರ ಸಮಕಾಲೀನರು. ಅವರಿಗೆ ತನ್ನ ಮಕ್ಕಳು ಯಕ್ಷಗಾನಕ್ಕೆ ಹೋಗುದು ಬೇಡ ಏನೋ ಒಂದು ರೀತಿಯ ಒಂದು ಭಾವನೆ ಅವರಲ್ಲಿತ್ತು. ಯಾಕಂದ್ರೆ ಆಗ ಒಂದು ಜಾತೀಯತೆ, ಗುಂಪುಗಾರಿಕೆ ಇತ್ತು. ಇದರಿಂದ ಬೇಸತ್ತು, ನೀವು ಎಲ್ಲ ಶಿಕ್ಷಣದ ಮೇಲೆ ಗಮನ ಹರಿಸಬೇಕು, ಇದು ಬೇಡ, ಇದು ಜೀವನೋಪಾಯಕ್ಕೆ ಇದು ದಾರಿ ಅಲ್ಲ. ಹೌದು, ಕರೆಕ್ಟ್. ಬಿಡುವಿದ್ದಾಗ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಆದ ಮೇಲೆ ಅಲ್ಲಿ ಇಲ್ಲಿ ಹವ್ಯಾಸಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅದಕ್ಕೆ ನಾನು ಅತ್ಯಂತ ಇಲ್ಲ ಅಂತ ಹೇಳ್ತಿದ್ರು ನಮ್ಮ ತಂದೆಯವರು. ಇಲ್ಲಿ ಒಂದು ನಾನು ಪ್ರಶ್ನೆ ಉಂಟು ಸರ್. ಆಗಿನ ಕಾಲದಲ್ಲಿ ಕೂಡ ಜಾತೀಯತೆ ಈಗ ಇತ್ತೀಚೆಗೆ ಅದು ಬಹಳ ಜೋರಾಗಿ ಬರ್ತಾ ಉಂಟು. ಆಗಿನ ಕಾಲದಲ್ಲಿ ಕೂಡ ಜಾತೀಯತೆ ಅಂದ್ರೆ ಯಾವ ರೀತಿಯಲ್ಲಿ, ಅದನ್ನು ಸ್ವಲ್ಪ ನೀವು ವಿವರಣೆ ಕೊಡ್ಬೋದಾ? ಆಗಿನ ಕಾಲದಲ್ಲಿ ಕೂಡ ಈ ತಾಳಮದ್ಲೆ ರಂಗಭೂಮಿಯಲ್ಲಿ ನಾನು ಒಂದು ಉದಾಹರಣೆ ಹೇಳುವುದು. ಹೌದು, ಆಗಲೂ ಒಂದು ಬಂಟರದ್ದೊಂದು ಗುಂಪು, ಒಂದು ಬ್ರಾಹ್ಮಣರದ್ದೊಂದು ಗುಂಪು. ನಾನು ಕಲಾವಿದನಾಗಿ ಅದನ್ನು ಹೇಳಬಾರ್ದು, ಇದಿತ್ತು. ಒಂದೆರಡು ಕಡೆ ಬಂಟರದ್ದೊಂದು ಗುಂಪು, ಬ್ರಾಹ್ಮಣರದ್ದೊಂದು ಗುಂಪು ಜಗಳ ಆಗಿ ತಾಳಮದ್ಲೆ ನಿಂತಿದೆ. ಶಿರಡಿ ಗೋಪಾಲಕೃಷ್ಣ ಭಟ್ರಿಗೂ ಸೀತಾನದಿ ಗಣಪತಿ ಶೆಟ್ಟರಿಗೂ ಯಾವುದೋ ಒಂದು ವಿಷಯದಲ್ಲಿ, ಸಣ್ಣ ವಿಷಯದಲ್ಲಿ ವಾಗ್ವಾದ ನಡೆದಾಗ ಬಂಟರದ್ದೊಂದು ಗುಂಪು ಇದು ನಮ್ಮ ಸಮಾಜಕ್ಕೆ ಅವಮಾನ ಮಾಡೋದಕ್ಕೆ ಹೇಳಿದಂತಹ ಮಾತು ಅಂತ ಹೇಳಿದ್ರು. ಇಲ್ಲಿ ಬ್ರಾಹ್ಮಣರ ಗುಂಪು ಅವರು ತಯಾರಾದ್ರು, ಅಲ್ಲಿಗೆ ಕಾರ್ಯಕ್ರಮ ನಿಂತಿತ್ತು. ಇಂತಹದ್ದೆಲ್ಲ ಕೆಲವಾರು ಕಡೆಗಳಲ್ಲಿ ಆದದ್ದಿದೆ ಅಂತ. ಆದ್ರೆ ಈಗ ಏನು, ಈಗ ಎಲ್ಲರೂ ಹೇಳ್ತಾರೆ ಜಾತಿಯ ಸಂಘಗಳು ಆಗಿ ಜಾತಿಯ ಸಂಘಗಳದ್ದು ಅದೆಲ್ಲ ವೇದಿಕೆಯಲ್ಲಿ ಭಾಷಣ ತೆಗೆಯುವುದಕ್ಕೆ ಮಾತ್ರ. ಅಂದ್ರೆ ಮುಂಚಿನಿಂದಲೂ ಇದ್ದದ್ದೇ, ಅದು ಮುಂಚಿನಿಂದಲೂ ಉಂಟು. ಈಗ ಕೆಲವು ಕಡೆ ಸ್ವಲ್ಪ ವಿದ್ಯಾವಂತರ ಪ್ರವೇಶ ಆದ ಮೇಲೆ ಇದು ಸ್ವಲ್ಪ ನಮ್ಗೆ ಅಷ್ಟು ಹೆಚ್ಚಾಗಿ ಕಾಣುವುದಿಲ್ಲ ಅಷ್ಟೇ. ಹೌದು, ಕಾಣದಿದ್ರೂ ಉಂಟು.
ಅದು ಕಲಾವಿದನಾಗಿ ನಾನು ಅನುಭವಿಸಿದ್ದು ಉಂಟು ಅದನ್ನು. ಕರೆಕ್ಟ್. ಈಗಲೂ ಮುಂದುವರಿತಾ ಇದೆ. ಹೌದು. ಈ ಒಂದು ಈ ಎಲ್ಲ ಕಾರಣಕ್ಕೆ ನಿಮ್ಮ ತಂದೆಯವರಿಗೆ ಇದು ಮಕ್ಕಳು ಯಾರು ಬರೋದು ಬೇಡ ಅಂತ ಕ್ಷೇತ್ರ ಬೇಡ ಅಂತ ಆ ನಂತರ ಹೇಳಿ ಸರ್. ಆ ನಂತರ ನಾನು MGM ಕಾಲೇಜಲ್ಲಿ ಪದವಿ ಶಿಕ್ಷಣಕ್ಕೆ ಹೋದಾಗ ಖುಷಿ ಹರಿದಾಸ್ ಭಟ್ರು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ರು. ಅವರಂತಹ ಒಂದು ದೊಡ್ಡ ವ್ಯಕ್ತಿತ್ವ ನಾನು ಕಂಡದ್ದೇ ಇಲ್ಲ ನನ್ನ ಜೀವಮಾನದಲ್ಲಿ. ಒಂದು ತಿರುವನ್ನು ನಾನು ಕಂಡದ್ದಿದ್ರೆ ಅವರ ಮಾರ್ಗದರ್ಶನದಲ್ಲಿ. ನಾನು ಅಲ್ಲಿ ಅಭ್ಯಾಸ ಮಾಡುವಾಗ ಕೋಟಾ ಶಿವರಾಮ್ ಕಾರಂತರ ನಿರ್ದೇಶನದಲ್ಲಿ ಯಕ್ಷಗಾನ ಕೇಂದ್ರ ಅಂತ ನಡೆಯಿತು. ಈಗಲೂ ಇದೆ. ಹೌದು, ಈಗಲೂ ಇದೆ. ಆ ಯಕ್ಷಗಾನ ಕೇಂದ್ರದಲ್ಲಿ ನನ್ನವರು ಬಹಳ ಒತ್ತಾಯ ಬರುವಾಗೆ ನನ್ನನ್ನು ಸೇರಿಸಿದ್ರು. ನಾನು ಅಲ್ಲಿ ಕಾಲೇಜಲ್ಲಿ ಕಲಿತಿರುವಾಗ ಹಾಸ್ಟೆಲ್ ಅಲ್ಲಿ ನಿಲ್ತಿದ್ದೆ. ಸಂಜೆ ಹೊತ್ತು ದಿವಸ ಆಗಲು ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಭ್ಯಾಸ ಮಾಡುವುದು. ಮತ್ತೆ ತಂದೆಯವರಿಗೂ ಖುಷಿ ಹರಿದಾಸ್ ಭಟ್ರಿಗೂ ಬಹಳ ಒಂದು ಅನ್ಯೋನ್ಯವಾದಂತಹ ಒಂದು ಇದು ಸಂಪರ್ಕ ಇತ್ತು. ಯಕ್ಷಗಾನ ಕೇಂದ್ರದಲ್ಲಿ ನಾನು ಮೊದಲು, ಅದು ಬಡಗುತಿಟ್ಟು ಯಕ್ಷಗಾನ ಕೇಂದ್ರ, ಶಾಸ್ತ್ರೀಯವಾದ ಬಡಗುತಿಟ್ಟು ನಾಟ್ಯವನ್ನು ನಾನು ಕಲ್ತವಲ್ಲಿ. ಹೌದು, ಶಾಸ್ತ್ರೀಯವಾದಂತಹ ಬಡಗುತಿಟ್ಟು ನಾಟ್ಯವನ್ನು ಕಲಿತೆ. ನಾನು ಪ್ರಥಮ ವೇಷಧಾರಿಯಾಗಿ ಯಕ್ಷಗಾನ ರಂಗಕ್ಕೆ ಪ್ರವೇಶ ಮಾಡಿದ್ದು. ನನ್ನ ಈ ಎತ್ತರ ಸ್ವಲ್ಪ ನನಗೆ ಅನಾನುಕೂಲ ಆಯ್ತು. ಹೌದು, ಕರೆಕ್ಟ್. ಎಲ್ಲ ಬಟ್ಟೆ ತುಂಬಿಸಿಕೊಂಡು ಆ ಜವಳಿ ಗೀಳಿ ಗೋಣಿ ಎಲ್ಲ ತುಂಬಿಸಿಕೊಂಡು ಮತ್ತೆ ರಂಗಸ್ಥಳದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಹಳ ಆಯಾಸ ಆಗ್ತಿತ್ತು. ಮತ್ತೆ ಅದು ಚಟದ ಕಾಲ ನೋಡಿ, ಅರ್ಧರಾತ್ರಿ ವೇಷ ಮಾಡಿ ಅರ್ಧರಾತ್ರಿ ಭಾಗವತಿಗೆ ಮಾಡುದು. ಯಾವುದು ಬಡಗುತಿಟ್ಟಿದ್ದೆ? ಬಡಗುತಿಟ್ಟು. ನಾನು ಮಲ್ಪೆ ಶಂಕರನಾರಾಯಣ ಸ್ವಾಮಿಗರ ಮಗ ML ಸ್ವಾಮಿಗರು ಅವರು ಮತ್ತೆ ಉಡುಪಿಯಲ್ಲಿ ಪ್ರೊಫೆಸರ್ ಆಗಿ ಸೇರಿದ್ರು. ನಂತರ ಪ್ರಿನ್ಸಿಪಲ್ ಆಗಿ ನಿವೃತ್ತರಾದರು. ಅವರು ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು ನಾಗೂರು, ಶಿವಸ್ವಾಮಿ ಹೊಳ್ರು, ಅಡ್ವೊಕೇಟ್ MM ಹೆಗಡೆ, ನಮ್ದೊಂದು ಹವ್ಯಾಸಿ ತಂಡ ಅಂತ ಆಯ್ತು. ಹಲವಾರು ಕಾರ್ಯಕ್ರಮಗಳು. ಇದರ ಮಧ್ಯದಲ್ಲಿ ವ್ಯವಸಾಯಿ ಕಲಾವಿದರನ್ನು ಸೇರಿಸಿಕೊಂಡು ನಾವು ಒಳ್ಳೆ ಪ್ರದರ್ಶನ ಕೊಡ್ತಾ ಇದ್ದು. ಬಹಳ ಬೇಡಿಕೆ ಇತ್ತು ನಮ್ಗೆ. ಹರಾಟೆ ಮಂಜುನಾಥನವರು, ಕೋಟಾ ವೈಕುಂಠ, ಹಾರಾಡಿ ಕುಷ್ಠಗಾಣಿಗರು, ಬಾರಿ ದೊಡ್ಡ ಸೇರಿಸಿಕೊಂಡು ನಮ್ದೊಂದು ಸೀಮಿತ ಕಾಲಾವಧಿಯ ಪ್ರದರ್ಶನ ಅಂತ ಆಗ ಪ್ರಾರಂಭಿಸಿದ್ದು ನಾವು. ಅಲ್ಲಿವರೆಗೆ ಸೀಮಿತ ಕಾಲಾವಧಿ ಪ್ರದರ್ಶನ ಇರಲಿಲ್ಲ. ಯಕ್ಷಗಾನ ಅಂದ್ರೆ ರಾತ್ರಿ ಇಡೀ, ಕರೆಕ್ಟ್, ಫುಲ್ ನೈಟ್ ಪ್ರೋಗ್ರಾಮ್. ಹೀಗೆ ಹಲವಾರು ಕಾರ್ಯಕ್ರಮಗಳು. ಮತ್ತೆ ನಮ್ಮ ತಂದೆಯವರು ಒಂದು ದಿವಸ ನನ್ನ ಭಾಗವತಿಗೆಯನ್ನು ಕೇಳಿದ್ರು. ಎಲ್ಲೋ ನನ್ಗೆ ಗೊತ್ತಿಲ್ಲ ಅವರು ಬಂದದ್ದು. ಮತ್ತೆ ಮರು ದಿವಸ ಹೇಳಿದ್ರು, ಒಂದು ವೇಷ ಎಲ್ಲ ಬೇಡ, ಇನ್ನು ಭಾಗವತಿಗೆ ಬೇಕಾದ್ರೆ ಮುಂದುವರಿಸು. ಪರ್ಫೆಕ್ಟ್ ವಿಮರ್ಶೆ ಅವರದ್ದು ಮಾತ್ರ ಅಷ್ಟೇ. ಮತ್ತೆ ನಾನು ನಿಲ್ಸಿಬಿಟ್ಟೆ ವೇಷ ಮಾಡುವುದನ್ನು. ಈ ಮಧ್ಯೆ ನಾನು ಬೆಂಗಳೂರಿನಲ್ಲಿ ICW ಉನ್ನತ ಶಿಕ್ಷಣಕ್ಕೆ ಹೋಗಿ ಮತ್ತೆ ಬಂದಾಗ ಪೆರಡೂರು ಮೇಳದಲ್ಲಿ ಇದ್ದ ಕಾಳಿಂಗನವರು ಮೇಳವನ್ನು ಬಿಟ್ಟರು. ಸಾಲಿಗ್ರಾಮಕ್ಕೆ ಇದ್ದಂತಹ ಮೇಳ, ಪೆರಡೂರು ಮೇಳ, ವ್ಯವಸಾಯ ಮೇಳ. ಹೌದು, ಸಾಲಿಗ್ರಾಮಕ್ಕೆ ಬಂದ್ರು. ಆಗ ಅವರಿಗೆ ಅಲ್ಲಿ ಭಾಗವತರು ಬರುತ್ತೆ. ಆ ಹಿಂದಿನ ಯಜಮಾನರು ಈ ಕರುಣಾಕರ್ ಶೆಟ್ಟರ್ ಅಲ್ಲ, ಹೌದು ಗೊತ್ತಾಯ್ತು, ಹಿಂದಿನ ಕರುಣಾಕರ್ ಶೆಟ್ಟರ್ ಇದ್ರು, ವಿಲೇಜ್ ಅಕೌಂಟೆಂಟ್. ಅವರು ಮೇಳ ನಡೆಸಿದ್ರು. ಅವರು ನಾನು ಪೆರಡೂರು ಮೇಳಕ್ಕೆ ಬರಬೇಕು ಎನ್ನುವ ಬಗ್ಗೆ ಈ ಪಳ್ಳಿ ಸೋಮನಾಥ ಹೆಗಡೆಯವರ ಮುಖಾಂತರ ನಮ್ಮ ತಂದೆಯವರ ಮನವೊಲಿಸಿ ನಾನು ಪೆರಡೂರು ಮೇಳಕ್ಕೆ ಸೇರಿದೆ. ಮೊಟ್ಟ ಮೊದಲು ಪೆರಡೂರು ಮೇಳಕ್ಕೆ ಸೇರಿದ್ದಾಗ ಪೆರಡೂರು ಮೇಳದಲ್ಲಿ 1 ವರ್ಷ ನಾನು ವ್ಯವಸಾಯ ತಿರುಗಾಟ ಮಾಡಿದೆ. ಅಂದ್ರೆ ಕಂಪ್ಲೀಟ್? ಹೌದು, ಇಡೀ 6 ತಿಂಗಳು. ಇಡೀ 6 ತಿಂಗಳು. ಮತ್ತೆ ನಾನು ಬಾಂಬೆಗೆ ಹೋದೆ ಉದ್ಯೋಗ ನಿಮಿತ್ತ. ಮತ್ತೆ ಅದು ಮೇಳ ನಿಂತೋಯ್ತು. ಮತ್ತೆ ಪುನಃ ಅದನ್ನು ಇವರು ಸಂಘಟಿಸಿದ್ರು, ಈಗಿನ. ಹೌದು. ಹೀಗೆ ಆಮೇಲೆ ಬೊಮ್ಮಾಯಿಗೆ ಹೋದ ಮೇಲೆ ಈ ಊರಿನ ಮೇಳಗಳು ಬರುವಾಗ ಅತಿಥಿ ಕಲಾವಿದನಾಗಿ ನಾನು ಭಾಗವಹಿಸ್ತೀನಿ ಎಲ್ಲ ತಂಡಗಳಲ್ಲಿ. ನಮ್ದು ಮತ್ತೆ ಕಾಳಿಂಗನಾಡರದ್ದು ದ್ವಂದ್ವ ಹಾಡುಗಾರಿಕೆ ಪ್ರಾರಂಭ ಆದ್ದು ಬೊಂಬೈಯಲ್ಲಿ. ಅಂದ್ರೆ ಅಲ್ಲಿವರೆಗೆ ದ್ವಂದ್ವ ಅಂತ ಇರ್ಲಿಲ್ಲ, ದ್ವಂದ್ವ ಎನ್ನುವ ಕಾನ್ಸೆಪ್ಟೇ ಇಲ್ಲ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕಾಳಿಂಗನಾಡರಿಗೆ ಅಸಿಸ್ಟೆಂಟ್ ಆಗಿ ನಾನು ಭಾಗ. ಕಾಳಿಂಗನಾಡ ದೊಡ್ಡ ಭಾಗ ನನಗೆ ಅವರು ಪ್ರಾತಸ್ಮರಣೀಯರು. ಮತ್ತೆ ನಮ್ಮಲ್ಲಿ ಯಾವಾಗಲೂ ಮನಕ್ಲೇಶ ಬಂದದ್ದಿಲ್ಲ ಈ ದ್ವಂದ್ವ ಹಾಡುಗಾರಿಕೆ ವಿಷಯದಲ್ಲಿ. ಸ್ವಲ್ಪ ಎಲ್ಲ ಜನರದ್ದೆಲ್ಲ ಅವರದೊಂದು ಗುಂಪು, ಅಭಿಮಾನಿಗೆ ಅದು ಅಭಿಮಾನಿಗಳ ಒಳಗೆ ಇತ್ತು. ನಮ್ಮ ಮಧ್ಯೆ ಮಾತ್ರ ನಾವು ಒಂದೇ ರೂಮಲ್ಲಿ ಇರುವುದು. ಎಲ್ಲಿ ಹೋದ್ರು, ಮಂಗಳೂರಿಗೆ ಹೋಗ್ಲಿ, ಬೆಂಗಳೂರಿಗೆ ಹೋಗ್ಲಿ. ಹೀಗೆ ಬೊಮ್ಮಾಯಲ್ಲಿ ಅವರಿಗೆ ಸಹಾಯಕನಾಗಿ ನಾನು ಭಾಗವತಿಗೆ ಮಾಡಿದೆ. ಮತ್ತೆ ಕೆಲವು ಕಡೆ ದ್ವಂದ್ವ ಹಾಡುಗಾರಿಕೆ ಎಲ್ಲ ಆಯ್ತು. ಆದ್ರೆ ಆ ದ್ವಂದ್ವ ಬಾರಿ ಫೇಮಸ್ ಇತ್ತು ಮಾತ್ರ. ಆಗ ಏನಾಯ್ತು, ನಮ್ಮ ಈ ಕರ್ನೂರು ಕರಗಪ್ರೈಗಳು, ಹೌದು ಗೊತ್ತು, ಅವರದ್ದು ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಪದ ಅಂತ ಹೇಳಿ ಒಂದು ಸಂಘಟನೆ ಇತ್ತು. ಅಲ್ಲಿ ಎಲ್ಲ ಕಲಾವಿದರನ್ನು ಒಟ್ಟು ಹಾಕಿ ಅವರು ಕಾರ್ಯಕ್ರಮ ಮಾಡ್ತಿದ್ರು. ಮತ್ತೆ ಪುರಭವನದಲ್ಲಿ ತೆಂಕು ಬಡಗುತಿಟ್ಟುಗಳ ಕಾರ್ಯಕ್ರಮವನ್ನು ಪ್ರಥಮವಾಗಿ ಆಯೋಜಿಸಿದವರು ಅವರು. ಕರ್ನೂರು ಕೊರಗಪರೆಗಳು. ಬಡಗುತಿಟ್ಟಿನವರು ಸೀಮೋಲ್ಲಂಘನ ಮಾಡಿದ್ದಿದ್ರೆ ಅದು ಕೊರಗಪರೆಗಳ ಪ್ರಚಾರದಿಂದ. ಈ ಹೆಗಡೆಯವರಾಗಲಿ, ಚಿಟ್ಟಾಣಿಯವರಾಗಲಿ, ಜಲವಳ್ಳಿಯವರಾಗಲಿ, ಇವರೆಲ್ಲ ಪರಿಚಿತರಾದದ್ದು ಇದೇ ಕೊಂಡದಗುಳಿಯವರು.
ಕವನಾನಲ್ಲಿ ಅವರನ್ನು ಕೀಚಕ ಮಾಡಿಸಿದ್ರು ಕಾಡಿಗೆ ನಾಟರ ಪದ್ಯದಲ್ಲಿ. ಅದರ ನಂತರ ಕೊಂಡ ತೆಗಳಿಯವರು ಹಿಂದೆ ನೋಡ್ಲಿಲ್ಲ, ಬೆಳೆದ್ರು ವರ್ಷ. ಹೀಗೆ ಅವರು ಕದ್ರಿ ಮೇಳವನ್ನು ಪುನಃ ಸಂಘಟಿಸಿದ್ರು, ಬಹಳ ದೂರಿಯ ಮೇಳ. ಆಗ ನನ್ನವರು ಕದ್ರಿ ಮೇಳಕ್ಕೆ ಭಾಗವತರಾಗಿ ನನಗೆ ವಿಶೇಷ ರಜೆ ಸಿಕ್ಕಿದ್ದು ಬ್ಯಾಂಕಿನ ಮುಖಾಂತರ. ಓಹೋ, ಹೌದು. 6 ತಿಂಗಳು ಇಡೀ ನೀವು ಕದ್ರಿ ಮೇಳದಲ್ಲಿದ್ರ? ಹೌದು, 6 ತಿಂಗಳು. ಮತ್ತೆ ಪ್ರತಿ ವರ್ಷ 1 ತಿಂಗಳು 2 ತಿಂಗಳು 1 ತಿಂಗಳು ಅವರು ಎಷ್ಟರವರೆಗೆ ಮೇಳ ನಡೆಸಿದ್ರು ಅಲ್ಲಿವರೆಗೆ ನಾನು ಅತಿಥಿ ಕಲಾವಿದಾಗಿ ಇಂಪಾರ್ಟೆಂಟ್ ಕಾರ್ಯಕ್ರಮಗಳಿಗೆ. ಹೌದೌದು, ಅಂದ್ರೆ ನಿಜವಾಗಿ ಬಹಳ ಒಂದು ದೊಡ್ಡ ಇದಕ್ಕೆ. ಆಗ YS ಹೆಗ್ಡೆಯವರು ಕಾರ್ಪೊರೇಷನ್ ಬ್ಯಾಂಕ್ ಚೇರ್ಮನ್ ಇದ್ರು, ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಅವರಿಗೆ. ಹೀಗೆ ಯಕ್ಷಗಾನದ ವ್ಯವಸಾಯ ತಿರುಗಾಟ ಕದ್ರಿ ಮೇಳದ. ಅಂದ್ರೆ ನಿಮ್ಗೆ ನೀವು ಉದ್ಯೋಗ ಮಾಡ್ತಾ ಇದ್ದ ಬ್ಯಾಂಕಿನಿಂದ ನಿಮ್ಗೆ ಸ್ಪೆಷಲ್ ಆಗಿ ನಿಮ್ಗೆ ರಜೆ ಸ್ಯಾಂಕ್ಷನ್ ಆಗಿರೋದು, ಅಂದ್ರೆ 6 ತಿಂಗಳು ಅಥವಾ 1 ತಿಂಗಳು 2 ತಿಂಗಳು ಹೀಗೆ. ಅದೊಂದು ನಿಜವಾಗ್ಲೂ ದೊಡ್ಡ ಪ್ರೋತ್ಸಾಹವೇ. ದೊಡ್ಡ ಪ್ರೋತ್ಸಾಹ. ಹಾಗೆ ನಿಮ್ದು ಇದು ಕಲಾಜೀವನ, ಇದು ವ್ಯವಸಾಯ ಮುಂದುವರಿಯುತ್ತೆ. ನೀವು ಆ ರೀತಿಯಾಗಿ ಅಂದ್ರೆ ಅತಿಥಿ ಕಲಾವಿದರಾಗಿ ಮೊದಲು ಪೆರ್ಡೂರಿಗೆ ಇದು ಮಾಡಿದ್ರಿ, ಆಮೇಲೆ ಕದ್ರಿ ಮೇಳ, ಹಾಗೆ ಒಟ್ಟು ಎಷ್ಟು ವರ್ಷ ನೀವು ಇದು ಮಾಡಿದ್ರಿ ಸರ್? ಅಂದ್ರೆ ನಿಮ್ಮ ಒಂದು ಸರ್ವಿಸ್? ನಾನು 1980ಕ್ಕೆ ಮುಂಬೈಗೆ ಹೋಗಿದ್ದೆ. ನಾನು 1980 ಫೆಬ್ರವರಿಯಿಂದ ಇವತ್ತಿನವರೆಗೂ ಯಾವ ಮೇಳ ಬಂದ್ರೂ ನನಗೆ ವಿಶೇಷ ಆಹ್ವಾನ ಇರ್ತದೆ. ಒಂದು 4 ಪದ್ಯ ಆದ್ರೂ ಬಂದು ಹಾಡಬೇಕಂತ ಹೇಳಿ. ಕರೆಕ್ಟ್. ಆ ಒಂದು ಸ್ಟಾರ್ ವ್ಯಾಲ್ಯೂ ಮತ್ತೆ ಅದನ್ನು ನಾನು ಉಳಿಸಿಕೊಂಡಿದ್ದೇನೆ ಅನ್ನೋ ಒಂದು ಅಭಿಮಾನ ಉಂಟು. ಕರೆಕ್ಟ್, ಅದು ಹೌದು, ಅದರಲ್ಲಿ ಎಳ್ಳಿನ ಉತ್ಪ್ರೇಕ್ಷೆ ಇಲ್ಲ. ಈಗ ಯಕ್ಷಗಾನವನ್ನು ನೀವು ಪ್ರವೃತ್ತಿಯಾಗಿ ಆರಿಸಿಕೊಂಡ್ರಿ, ವೃತ್ತಿಯಾಗಿ ನೀವು ಬ್ಯಾಂಕ್ ಅಲ್ಲಿ ಇದ್ರಿ. ಇವತ್ತಿನ ಸಂದರ್ಭದಲ್ಲಿ ಈಗ ನನ್ನ ಹತ್ರ ನೀವು ಕೂತು ಮಾತಾಡುವ ಸಮಯದಲ್ಲಿ ನಿಮ್ಗೆ ಈ ಯಕ್ಷಗಾನ ಕ್ಷೇತ್ರ ಆತ್ಮತೃಪ್ತಿಯನ್ನು ಕೊಟ್ಟಿದೆಯಾ? ನಾನು ಪ್ರಾಮಾಣಿಕವಾಗಿ ಹೇಳುವುದಿದ್ರೆ ಯಕ್ಷಗಾನದ ಸುವರ್ಣ ಯುಗ ಕಳೆದು ಹೋಗಿದೆ. ಕರೆಕ್ಟ್. ಕಲಾವಿದನಾಗಿ ಬಹಳ ನೋವಿನಿಂದ ಹೇಳುವಂತ ಮಾತು. ಈಗ ಯಕ್ಷಗಾನದ ಹೆಸರಿನಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಉಂಟು. ಯಕ್ಷಗಾನ 2-3 ಜಿಲ್ಲೆಗಳಲ್ಲಿ ನೀವು ಒಂದು ರಾತ್ರಿ ನೋಡಿ, ಒಂದು ರಾತ್ರಿಯಲ್ಲಿ ಎಷ್ಟು ಲಕ್ಷ ರೂಪಾಯಿ ಯಕ್ಷಗಾನ ಕಲೆ ಹಿಂದೆ ಖರ್ಚಾಗ್ತದೆ. ಮೇಳಗಳು, ಎಷ್ಟು ಬಯಲಾಟದ ಮೇಳಗಳು, ವ್ಯವಸಾಯ ಮೇಳಗಳು, ಹರಕೆ ಮೇಳ, ಮಕ್ಕಳ ಮೇಳ, ಮಹಿಳೆಯರದ್ದು ಆಟ, ಹವ್ಯಾಸಿಗಳ ಆಟ. ಹೌದು. ಹೀಗೆ ಹಾಗಂತ ಇದು ಒಂದು ಒಳ್ಳೆ ಬೆಳವಣಿಗೆ. ಹಾಗಂತ ಯಕ್ಷಗಾನ ದಿಕ್ಕು ತಪ್ಪಿದೆ ಎನ್ನುವುದರಲ್ಲಿ ಖಂಡಿತ ಸಂದೇಹ ಇಲ್ಲ. ಯಾಕಂದ್ರೆ ನಮ್ಮ ಇಡೀ ಭಾರತ ವರ್ಷದಲ್ಲಿರುವಂತಹ ಎಲ್ಲಾ ರಂಗಭೂಮಿಗಳಿಗೆ ನೀವು ಹೋಲಿಕೆ ಮಾಡಿದ್ರೆ ಯಕ್ಷಗಾನ ರಂಗಭೂಮಿ ಕಂಡಷ್ಟು ಬದಲಾವಣೆ ಯಾವ ರಂಗಭೂಮಿಯೂ ಕಾಣಲಿಲ್ಲ. ಕರೆಕ್ಟ್. ಕಥಕ್ಕಳಿ ಎನ್ನುವಂತಹದ್ದು 300-400 ವರ್ಷ ಹಿಂದೆ ಹೇಗಿತ್ತು ಈಗಲೂ ಹಾಗೆ ಏನು ಬದಲಾವಣೆ ಇಲ್ಲ. ಹಂಗೆ ಹಾಕುವುದಿಲ್ಲ, ಬರೀ ಮುಂಡುಟ್ಟುಕೊಂಡು ಪದ್ಯ ಜಾಕೆಟ್, ಆ ವಿನ್ಯಾಸಗಳು, ಆ ಮುದ್ರೆಗಳು, ನಮ್ಗೆಲ್ಲ ಅದು ಅದರ ಮೂಲಭೂತವಾದಂತಹ ಜ್ಞಾನ ಇಲ್ಲದೆ ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಹೌದು, ಸಾಧ್ಯವೇ ಇಲ್ಲ. ಯಾಕೆ ಕಾಣುತ್ತೆ ಅಂತ ಕಾಣ್ತದೆ. ಕರೆಕ್ಟ್ ಸರ್. ಒಂದು ಕಲೆ ಅದು ಉಳಿಬೇಕಾದ್ರೆ ಅದರ ಮೂಲದ್ರವ್ಯ, ಸಾಂಪ್ರದಾಯಿಕ ಚೌಕಟ್ಟು, ಅದನ್ನು ಉಳಿಸಿಕೊಂಡು ಅದು ಬೆಳೆದ್ರೆ ಮಾತ್ರ ಉಳಿಯುತ್ತದೆ ಅದು. ಈಗ ಯಕ್ಷಗಾನ ಇನ್ನೊಂದು ಕೆಲವು ವರ್ಷದ ಮೇಲೆ ಇದಕ್ಕೆ ಹೆಸರೇ ಬೇರೆ ಆದೀತು ಏನೋ, ನನಗೆ ಹೆದರಿಕೆ ಉಂಟು. ಈಗ ಕಾಲ ಯಕ್ಷಗಾನ ಎನ್ನುವಂತ ಹೆಸರು ಒಂದು ಉಳಿದಿದೆ ಜೀವಂತ. ಈ ವೇಷಭೂಷಣ ಆಗಲಿ ನೋಡಿ, ಮೊದಲು ಈ ಧರ್ಮಸ್ಥಳ ಮಾಡಿದ ವೇಷಭೂಷಣಗಳು, ಪುತ್ತೂರು ನಾರಾಯಣಗೆ ಈ ಕುಂಬಳಿ ಸುಂದರ ಎಲ್ಲ ಕಣ್ಣೀರು ಹಾಕ್ತಿದ್ರು. ಮರದ ಸಾಮಾನುಗಳು ಅವುಗಳನ್ನೆಲ್ಲ ಕಟ್ಟಿಕೊಂಡು ಆ ಬಣ್ಣದ ವೇಷದವರದ ಅವಸ್ಥೆ. ಬೆಳಗ್ಗೆ 2 ಪದ್ಯ ಇರುವುದು ಅವನಿಗೆ, ಕರೆಕ್ಟ್. 5:15 ಪ್ರವೇಶ ಆಗಿ 5:45 ಸಾಯ್ತಾನು, 7:15 ಗಂಟೆಗೆ ಕೂತ್ಕೊಳ್ತಾನೆ ಚಿಟ್ಟೆ ಇಡ್ಲಿ. ಏನು ಅದು ತಪಸ್ಸಿನಂತಹ ಪರಿಶ್ರಮ. ಕರೆಕ್ಟ್. ಅಂತಹ ಕಲಾವಿದರೆಲ್ಲ ಯಕ್ಷಗಾನವನ್ನು ಕಟ್ಟಿ ಬೆಳೆಸಿದ್ದಾರೆ. ಈಗ ನಾವು ಒಂದು ರಾತ್ರಿಯಲ್ಲಿ ಯಕ್ಷಗಾನ ಕೊಲಗಡಿಸ್ತೇವೆ. ಇದು ದೊಡ್ಡ ದುರಂತ. ಮೊದಲು ಹೇಗೆ ಅಂತ ಹೇಳಿದ್ರೆ ಇವತ್ತು ಯಾರು ಕೌರವ, ಇವತ್ತು ಯಾರು ಜರಾಸಂಧ, ಮೊದಲು ಪ್ರೇಕ್ಷಕರು ಅದನ್ನು ಕೇಳ್ತಿದ್ರು. ಈಗ ಎಂತದ್ದು, ಇವತ್ತೆಂತ ಭಾಗ್ಯ ಭಾರತೀಯ, ಧರ್ಮ ಸಂಕ್ರಾಂತಿಯ ಪ್ರಸಂಗ. ಕರೆಕ್ಟ್. ಪ್ರಸಂಗ ನಡೆದ್ರೆ ಕಲಾವಿದ ಬದುಕಿದ, ಯಜಮಾನ ಬದುಕಿದ. ಹಾಗೆ ಅಂದ್ರೆ ಈಗ ಇಷ್ಟು ವರ್ಷ ಈಗಲೂ ಸರ್ವಿಸ್ ಮಾಡ್ತಾ ಇದ್ದೀರಿ ನೀವು ಯಕ್ಷಗಾನ. ನಿಮ್ಗೆ ಹೇಗೆ, ನಿಮ್ಗೆ ಅದು ನೆಮ್ಮದಿ ತೃಪ್ತಿ ಉಂಟಾ? ನಾನು ಆ ಚೌಕಟ್ಟನ್ನು ಬಿಟ್ಟು ನಾನು ಚಪ್ಪಾಳೆ ಹಾಕ್ತಾರೆ ಅಂತ ಹೇಳಿ ಇಷ್ಟರವರೆಗೆ ನಾನು ಭಾಗವತಿಗೆಯನ್ನು ಒಂದಷ್ಟು ನಂಬಿತ ಮಾಡಲೇ ಇಲ್ಲ ಎಲ್ಲಿಯೂ. ಸೀಮಿತವಾದ ಅವಕಾಶದಲ್ಲಿ ನಮ್ಮ ಏನು ನೈಪುಣ್ಯತೆ ಉಂಟು ಅದನ್ನು ತೋರಿಸು. ಭಾಗವತನಿಗೆ ಒಂದು ಸೀಮಿತವಾದಂತಹ ಒಂದು ಅವಕಾಶ ಇದೆ. ಕರೆಕ್ಟ್, ಸೀಮಿತವಾದ ಅವಕಾಶ, ಅದನ್ನು ಒಂದು ನೀವು ಈಗ ಕೇಳಿದ ಹಾಗೆ ಒಂದು ಕೇದಾರಗೌಡ ರಾಗ, ನೀವು ಕೇದಾರಗೌಡ ರಾಗ ಅಂತ ಹೇಳಿಕೊಂಡು ಕಚೇರಿ ಮಾಡಿಕೊಂಡು ಕೂತ್ಕೊಂಡ್ರಾಗ್ತದೆ. ನಿಮ್ಗೆ ಎಷ್ಟು ಸಮಯ ಉಂಟು? ಭಾಗವತನಿಗಿರುವ ಸೀಮಿತ ಅವಕಾಶದಲ್ಲಿ ರಾಗದ ಕ್ರೀಮ್ ಅನ್ನು ತೋರಿಸಿ ಕರೆಕ್ಟ್ ಭಾವಾನುಗುಣವಾಗಿ ಕಾಲಾನುಗುಣವಾಗಿ ಹಾಡುವುದು ಚಾಕಚಕ್ಯ. ಅದಕ್ಕೆ ಭಾಗವತಿ ಅಂತ ಹೇಳುದು. ಎಲ್ಲರೂ ಅದು ಹಾಡುಗಾರಿಕೆ.
ಕರೆಕ್ಟ್, ಇದು ಒಳ್ಳೆ ಪಾಯಿಂಟ್. ಹೌದು ಸರ್. ಭಾಗವತಿಕೆಗೂ ಹಾಡುಗಾರಿಕೆಗೂ ಇರುವ ವ್ಯತ್ಯಾಸ ಸರ್, ಈಗ ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವಂತಹ ಯುವಕರಿಗೆ ನಿಮ್ಮ ಸಲಹೆ ಏನು? ಇನ್ನೊಂದು, ಯಾವ ಮನೋಧರ್ಮದಿಂದ ಅವರು ಈ ಕ್ಷೇತ್ರಕ್ಕೆ ಬಂದ್ರೆ ಅವರಿಗೂ ಒಳ್ಳೇದಾಗಬೇಕು, ಯಕ್ಷಗಾನಕ್ಕೂ ಒಳ್ಳೇದಾಗಬೇಕು. ಈಗ ಯಕ್ಷಗಾನವನ್ನೇ ಅವಲಂಬಿಸಿ ಮರ್ಯಾದೆಯ ಜೀವನ ನಡೆಸಬಹುದಾದಂತ ಒಂದು ರಂಗಭೂಮಿ ಇದಾಗಿದೆ. ಕರೆಕ್ಟ್. ಮೊದಲು ಪಾಪ ಒಂದು ಹೊತ್ತು ಊಟ ಇಲ್ಲ, ಎಲ್ಲ ಏಕಾದಶಿ, 8-10 ಮೈಲ್ ನಡ್ಕೊಂಡು ಹೋಗುದು, ಸಾಮಾನು ಹೊರುವುದು, ಇಡೀ ರಾತ್ರಿ ವೇಷ ಮಾಡುವುದು, ನಿದ್ರೆ ಇಲ್ಲ, ಇದೆಲ್ಲ ಇಲ್ಲ ಈಗ. ಕರೆಕ್ಟ್. ಈಗ ಸ್ವಾತಂತ್ರ್ಯ ಹೆಚ್ಚಾಗಿದೆ ಕಲಾವಿದರಿಗೆ, ಅದೊಂದು ದೊಡ್ಡ ದುರಂತ. ಈಗ ನಿಮ್ದೊಂದು ಪೀಠಿಗೆ ವೇಷ ಅಂತ ಹೇಳಿ ಆದ್ರೆ ಪೀಠಿಗೆ ವೇಷ ಆದ ಕೂಡಲೇ ಬೈಕ್ ಇಟ್ಕೊಂಡು ಹೋದ ಮನೆಗೆ. ಹೌದು. ಮತ್ತೆ ಕೊನೆಯ ವೇಷಗಳು ಹೇಗೆ, ಯಾವ ರೀತಿ, ಮತ್ತೆ ಮರುದಿವಸ ಒಂದು ಭಾಗ ಅಣ್ಣರೇ ಯಾನ್ ಎಂಚಿನ ಹೊರಬೋಡು ಎಂಕದಾರ ಗೊತ್ತು ಈ ಪ್ರಸಂಗದ. ಉಳಿದ ಕಲಾವಿದರ ಅಭಿನಯವನ್ನು, ವೇಷವನ್ನು ನೋಡುವಂತ ವ್ಯವಧಾನವು ನಮ್ಮ ಯುವ ಪೀಳಿಗೆಯಲ್ಲಿಲ್ಲ. ಇಲ್ಲ. ಕರೆಕ್ಟ್. ಅದು ಬಹಳ ದೊಡ್ಡದರಂತೆ. ಮೊದಲು ಚೌಕಿಯಲ್ಲಿ ಮಕ್ಕಳು ಮಲಗಲಿಕ್ಕಿಲ್ಲ. ಈ ಬೋಳ ನಾರಾಯಣ ಶೆಟ್ಟರು, ಅಳಿಕೆ ರಾಮಯ್ಯರು ಇವರೆಲ್ಲ ಇರುವಾಗ ಮಲಗಲಿಕ್ಕಿಲ್ಲ. ಅವ ಬಾಲಗೋಪಾಲ ವೇಷ ಮಾಡಿದವನು ಬೆಳಗಿನವರೆಗೆ ನೋಡ್ಬೇಕಾಟ. ಯಾರಾದ್ರೂ ಚೌಕಿಯಲ್ಲಿ ಮಲಗಿದ್ರೆ ಹೊಡಿತಿತ್ತು. ಈಗೆಲ್ಲ ಮರ್ಯಾದೆಯಿಂದ ಜೀವನ ನಿರ್ವಹಣೆಗೆ ಯಕ್ಷಗಾನ ವೃತ್ತಿಯನ್ನಾಗಿ ಸ್ವೀಕರಿಸಿದ್ರೆ ಕಲಾವಿದ ಖಂಡಿತ ಇವತ್ತು ಏನು ತೊಂದರೆ ಇಲ್ಲ, ಮರ್ಯಾದೆಯನ್ನು ಬದುಕಲಿಕ್ಕೆ. ಆದ್ರೆ ಈ ಬದ್ಧತೆ ಇಲ್ಲ ಅಂತ ಹೇಳುದು. ಹೌದು, ಬದ್ಧತೆ, ಶ್ರದ್ಧೆ, ಭಕ್ತಿ ಎಲ್ಲವೂ ಕಡಿಮೆ. ಮತ್ತೆ ನೋಡಿ, ಮೂರು ಕಡೆ ಕಾರ್ಯಕ್ರಮ ಒಪ್ಪಿಕೊಳ್ಳುವುದು ಕಲಾವಿದರು. ಯಾವ ಕಡೆಗೂ ನ್ಯಾಯ ಇಲ್ಲ. ನನಗೆ ಸಣ್ಣದು ಕೊಡಿ, ನನ್ನನ್ನು ಬಿಟ್ಟು ಬಿಡಿ, ನನಗೆ ತಡ ಆಗ್ತದೆ, ಇದೆಲ್ಲ ಕಲಾವಿದರು ಹೇಳೋ ಮಾತು. ನಾನು ಇಷ್ಟವರೆಗೆ ನನ್ನ ಕಲಾ ಜೀವನದಲ್ಲಿ 2 ಕಾರ್ಯಕ್ರಮ ನಾನು ಒಂದು ದಿವಸ ಭಾಗವಹಿಸಿದ್ದೇ ಇಲ್ಲ. ಎಷ್ಟು ಬೇಡಿಕೆ ಇದ್ದು ಆಗುದಿಲ್ಲ. ಒಂದು ಮಾನಸಿಕ ಸಿದ್ಧತೆ ಅಂತ ಇರ್ತದೆ. ಕರೆಕ್ಟ್. ಆ ಮಾನಸಿಕ ಸಿದ್ಧತೆ, ಇವತ್ತು ನಿಮ್ದು ಕಾರ್ಯಕ್ರಮ ಹೌದು, ಕುರುಕ್ಷೇತ್ರ ಇದು ಹೀಗೆ ಆಯ್ತು. ಅದ್ರ ಮಧ್ಯದಲ್ಲಿ ನನಗೆ ಇಲ್ಲಿಯೂ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕಿಲ್ಲ, ಮತ್ತೆ ಅಲ್ಲಿ ಹೋಗೋ ಯೋಚನೆ. ಇಲ್ಲಿ 1.5 ಗಂಟೆ ಲೇಟ್ ಶುರುವಾಯಿತು, ಅಲ್ಲಿಗೆ ಹೋಗುವಾಗ ಅಲ್ಲಿ ಅರ್ಥ ಬೇರಾಯಿತು. ಏನಕ್ಕೇನು ಒಂದು ಮಾನಸಿಕ ನೆಮ್ಮದಿ ಅಂತೇಳಿ ನಮ್ಮ ವ್ಯವಸಾಯದಲ್ಲಿ ಸಿಕ್ಕುವುದಿಲ್ಲ. ಹಾಗಾದ್ರೆ ಸಂಪಾದನೆ ಒಳ್ಳೆ ಉಂಟು ಕಲಾವಿದರಿಗೆ, ಬಹಳ ಸಂತೋಷ. ಕಲಾವಿದರಿಗೆ ಸಂಪಾದನೆ ಹೆಚ್ಚಾದದ್ದು ಅದೊಂದು ಒಳ್ಳೆಯ ಆರೋಗ್ಯಕರ ಬೆಳವಣಿಗೆ ಅಂತ ನಾನು ತಿಳ್ಕೊಳ್ತೇನೆ. ಆದ್ರೆ ಅದಕ್ಕೆ ಸರಿಯಾಗಿ ನಾವು ಕಲೆಗೆ ಏನು ಕೊಡಬೇಕೆನ್ನುವುದನ್ನು ಕಲಾವಿದರು ಸ್ವಲ್ಪ ಯೋಚನೆ, ಹೌದು, ಪ್ರಜ್ಞೆ ಬೇಕು. ಕರೆಕ್ಟ್. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ, ಇದರ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನೋಡಿ, ಹಳೆಯ ಭಾಗವತಿಕೆ ಅಂತ ಹೇಳಿದ್ರೆ ನಮ್ಮ ಜಾನುವಾರುಕಟ್ಟೆ ಗೋಪಾಲಕೃಷ್ಣ ಕಂಪ್ತಿಯವರು, ಮರವಂತೆಯ ನರಸಿಂಹದಾಸರು, ನನ್ನ ಗುರುಗಳು ನೀಲಾರ ರಾಮಕೃಷ್ಣಯ್ಯ, ಹಾಗೆಯೇ ನಾಣಪಪ್ಪೂರು, ಇತ್ತೀಚಿನ ದಿನಗಳೆಲ್ಲ ಇತ್ತೀಚಿನವರೆಗೆ ಇದ್ದಂತ ನಮ್ಮ ನೆಲ್ಲೂರು ಮನೆಯಪ್ಪಾಚಾರ್ಯ, ಇವರೆಲ್ಲ ಹಾಡುವಾಗ ಒಂದು ಯಕ್ಷಗಾನದ ಆವರಣ ಸೃಷ್ಟಿಯಾಗ್ತಿತ್ತು. ಅಲ್ಲಿ ಇವತ್ತು ನೀವು ಕರ್ಣಾರ್ಜುನ ಪ್ರಸಂಗ ಆದ್ರೆ ನಾಳೆಯೂ ಕರ್ಣ ಬರುವಾದ್ರೆ ಇವತ್ತು ಯಾವ ರಾಗದಲ್ಲಿ ಯಾವ ತಾಳದಲ್ಲಿ ಹಾಡಿದ್ರು ಮರು ದಿವಸ ಅದೇ, ಬದಲಾವಣೆ ಇಲ್ಲ. ಒಂದ್ ದಿವಸ ನಾನು ಮಂಡಚ್ಚರು ಮಹಾ ದೊಡ್ಡ ಸಂಗೀತ ವಿದ್ವಾಂಸ, ಕರೆಕ್ಟ್, ಅವರು ಕಚೇರಿ ಮಾಡಲಿಲ್ಲ ಮಾತ್ರ. ಹೌದೌದು, ಅದನ್ನು ನಾನು ಒಪ್ಪಿಕೊಳ್ತೇನೆ. ಯಾವ ಪ್ರಸಂಗದಲ್ಲಿ ಯಾವ ರಾಗ ಅದು ಆವತ್ತು ಮರು ದಿವಸವೂ ಅದೇ. ಈಗ ನಾನು ಕೇಳಿದೆ, ಮಂಡಚ್ಚರ್ ನೀವು ದೊಡ್ಡ ವಿದ್ವಾಂಸರು, ಭಾರಿ ರಾಗಗಳ ಸಂಗ್ರಹ ನಿಮ್ಮ ಹತ್ರ ಉಂಟು, ಯಾಕೆ ನೀವು ರಾಗಗಳನ್ನು ನೋಡಿ ನಾನು ಬದಲಾವಣೆ ಮಾಡಬಹುದು ನನ್ನ ಮನೋಧರ್ಮಕ್ಕೆ, ನನ್ನ ನೆಮ್ಮದಿಗೆ ಬೇಕಾಗಿ. ಆದ್ರೆ ಕಲಾವಿದ ಅವನಿಗೆ ಸಂಗೀತವೂ ಗೊತ್ತಿಲ್ಲ, ರಾಗವೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಮರು ದಿವಸ ಮತ್ತೊಂದು ರಾಗದಲ್ಲಿ ಹಾಡಿದರೆ ಅವನಿಗೆ ಏನೋ ಒಂದು ವಸ್ತು ಅಂತ ಕಾಣ್ತದೆ, ಹಿಂದೆ ತಿರುಗಿ ನೋಡ್ತಾನೆ. ಇದು ನಾನು ಪ್ರತ್ಯಕ್ಷ ಕಂಡಂತಹ ಸತ್ಯ. ಆದ್ದರಿಂದ ಎಲ್ರಿಗೂ ಒಂದು ಮಾನಸಿಕ ಸಿದ್ಧತೆ ಇರ್ತದೆ. ಕರೆಕ್ಟ್. ಭಾಗವತರು ಈ ರಾಗದಲ್ಲಿ ಹಾಡ್ತಾರೆ, ಭಾಗವತರು ನಿನ್ನೆ ಹೀಗೆ ಹಾಡಿದಿ, ಇವತ್ತು ಹೀಗೆ ಹಾಡ್ತಾರೆ. ಈ ಒಂದು ನಿರೀಕ್ಷೆಯಲ್ಲಿ ಇರುವಾಗ ನಾವು ಯಾವುದನ್ನೋ ತಂದು ತುರುಕಿಸಿದಾಗೆ ಆಗ್ತದೆ. ಹಾಗೆ ಶಾಸ್ತ್ರೀಯವಾದಂತಹ ಸಂಪ್ರದಾಯದ ಭದ್ರ ಚೌಕಟ್ಟಿನ ಮೇಲೆ ಮೂಲ ದ್ರವ್ಯಕ್ಕೆ ಯಾವುದೇ ರೀತಿಯ ಒಂದು ಲೋಪ ಆಗದ ಹಾಗೆ ಅಭ್ಯಾಸವನ್ನು ಮಾಡಿದಂತ ಹಿರಿಯ ಕಲಾವಿದರ ಆ ಅಭಿವ್ಯಕ್ತಿ, ಅದನ್ನು ನೋಡುವಾಗ ಇವತ್ತಿನ ಅಲ್ಲಿ ಸ್ವಾತಂತ್ರ್ಯದಿಲ್ಲ, ಹಿಂದೆ ಕರೆಕ್ಟ್ ಸ್ವಾತಂತ್ರ್ಯ ಇಲ್ಲ, ಈಗ ಬೇಕಾಬಿಟ್ಟಿ ಆಗಿದೆ. ಆಮೇಲೆ ನಾನೊಂದು ಈಗ ಪ್ರಶ್ನೆ ಕೇಳ್ತೇನೆ ಸರ್, ಈಗ ಸ್ವಾತಂತ್ರ್ಯ ಇರ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ನಾನು ಒಪ್ಪಿಕೊಳ್ತೇನೆ. ದೊಡ್ಡ ದೊಡ್ಡ ಅಂದ್ರೆ ಈಗ ನಮ್ಮ ಬಲಿಪ ನಾರಾಯಣ ಭಾಗವತರಾಗ್ಲಿ,
ಕೋಳ್ಯೂರಾಗ್ಲಿ ಪಾತಾಳದವರಾಗ್ಲಿ ಎಲ್ಲರೂ ಹೇಳಿದ್ದು ಅದನ್ನೇ. ನಮ್ಮದನ್ನು ಅಲ್ಲಿ ತುರುಕಿಸ್ಲಿಕ್ಕೆ ಇಲ್ಲ, ಅಲ್ಲಿ ಏನುಂಟು ಅದನ್ನು ಮಾಡುದು. ಹಾಗಾದ್ರೆ ಸೃಜನಶೀಲತೆ ಅಥವಾ ನಮ್ಮತನ ಅದಕ್ಕೆ ಏನು ಬೆಲೆ? ಅದೇ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಸೀಮಿತ ಅವಕಾಶದಲ್ಲಿ ತನ್ನತನವನ್ನು ತೋರಿಸುವುದು ಸೃಜನಶೀಲ. ಪರ್ಫೆಕ್ಟ್. ಅದು ಬೇಕು. ಅಂದ್ರೆ ಸಂಪ್ರದಾಯದ ಸ್ವಾತಂತ್ರ್ಯ ಇದೆ. ಇನ್ನೋವೇಷನ್ ಸೃಜನಶೀಲತೆ, ಹೊಸತನ ಎನ್ನುವುದು ಸಂಪ್ರದಾಯದ ಚೌಕಟ್ಟಿನ ಒಳಗಡೆ ಬರಬೇಕು. ಕರೆಕ್ಟ್, ಖಂಡಿತ ಬರಬೇಕು. ಅದನ್ನು ಬಿಟ್ಟು ಅದಕ್ಕೆ ಪ್ರತಿಭೆ ಬೇಕಾಗ್ತದೆ. ಕರೆಕ್ಟ್, ಇದಕ್ಕೆ ಪ್ರತಿಭೆ ಬೇಕಾಗಿಲ್ಲ. ಇದಕ್ಕೆ ನೋಡಿ, ಪುತ್ತೂರು ನಾಡಗಡೆಗಳೊಂದು ಕಾರಣ, ಅಡಿಕೆ ರಾಮಾಯಣಗಳೊಂದು ಕಾರಣ. ಆ ನಡೆ ಎಲ್ಲ ಒಂದೇ. ಇವತ್ತು ಸ್ವಲ್ಪ ಅರ್ಥಗಾರಿಕೆಯಲ್ಲಿ ಸ್ವಲ್ಪ ಪಾಲಿಶ್ ಜಾಸ್ತಿ ಇರ್ತದೆ ಅಡಿಕೆ ರಾಮಾಯಣ. ಹೌದು, ಅವ್ರದ್ದು ರಂಗದ ನಡೆ ಕಾರಣ ಅಂದ್ರೆ ಅದು ನೇರು ವ್ಯಕ್ತಿತ್ವದ ಬಂದಾಗಿ ಅತುಳ ಬಲ ನಡೆ ತಂದು ಶಸ್ತ್ರದ ಹತಿಯೋಳು ಹೊರಗಿಯ ಮಗನ ಕಾಣುತ್ತ. ಅತುಳ ಬಲ ಅಂತ ಹೇಳುವಾಗ ಅದು ಏನೋ ಒಂದು ಪರ್ವತವೇ ಬಂದಾಗೆ ಆಗ್ತದೆ. ಅಲ್ಲ, ಅವರೆಲ್ಲ ಅಭಿಜಾತ ಕಲಾವಿದರು. ಕರೆಕ್ಟ್, ಹೌದು ಹೌದು ಎಲ್ಲ ಅಭಿಜಾತ ಕಲಾವಿದರು ನೋಡಿ. ಅವರ ಸಾಧನೆ ಸಿದ್ಧಿ ಅದೆಲ್ಲ ಅವರೆಲ್ಲ ಪ್ರಾತಸ್ಮರಣೀಯರು. ಆ ಸಾಧನೆ ಮಾಡುವವರು ಇವತ್ತಿಲ್ಲ. ಮನೋಹರ್ ಕುಮಾರರಾಗಿ 100 ಗಿರ್ಕಿ ಹೊಡೆದವರು ದೊಡ್ಡ ವೇಷಧಾರೆ. ಗಿರ್ಕಿ ಹೊಡೆಯುವುದು ಒಂದು ಆಯ್ತು, ಅವರು 100 ಹೊಡೆದ್ರೆ 125 ಹೊಡೆದು ಅಲ್ಲ. ಮನೋಹರ್ ಕುಮಾರ್ ಒಳ್ಳೆ ಪ್ರತಿಭಾವಂತ ಕಲಾವಿದ, ಒಳ್ಳೆಯ ಮಾರ್ಗದರ್ಶನ ಇದ್ದಿದ್ರೆ ಪೌರಾಣಿಕ ಪ್ರಸಂಗ. ನಾನು ಗದಾಗದ ಗೌರವ ಪ್ರಥಮ ನಾನು ಮಾಡಿಸಿದ್ದು ಮನೋಹರ್ ಕುಮಾರ್ ಹತ್ರ, ನನ್ನ ಭಾಗವತಿಯಲ್ಲಿ ಕಿನ್ನಿಗೋಳಿ. ಆನಂತರ ನೋಡಿ, ಅಂದ್ರೆ ಸಾರಿ ಸಾಟಿ ಎಲ್ರಿಗೂ ಗೋವಿಂದ ಭಟ್ರ ಗೋವಿಂದ ಭಟ್ರು ಗೌರವ ವಿಮೆ ಹೀಗೆಲ್ಲ ಮಾಡ್ಯಾರ. ಸರಿಯಾದ ಮಾರ್ಗದರ್ಶನವನ್ನು ಸಿಗಲಿಲ್ಲ. ಒಳ್ಳೆ ಪ್ರತಿಭಾವಂತ ಕಲಾವಿದ. ಎರಡು ಪದ್ಯದ ವೇಷ ಇದ್ರು. ನಾನೊಬ್ಬ ಕಲಾವಿದ ಅಂತೇಳಿ ಒಂದು ಸಲ ಒಂದು ದೊಡ್ಡ ಘಟನೆ ಬೊಂಬಾಯಿಲಿ ಅಮರ ಶಿಲ್ಪಿ ವೀರ ಶಂಭು ಕಲ್ಕಡ ಪ್ರಸಂಗ. ಎಲ್ಲ ಘಟಾನುಘಟಿಗಳು, ಎಲ್ಲ ಮೇಳದ ಆಯ್ದ ಕಲಾವಿದರ ಕೊಡುವಿಕೆ. ಇವನಿಗೆ ಎಂತ ವೇಷ ಕೊಡುವುದಪ್ಪ? ಮುದುಕನ ವೇಷ ಉಂಟು, ತಿಮ್ಮಣ್ಣ ಆಗಿಲ್ಲ ಅಂತ 2 ಪದ್ಯ. ನನ್ನ ಹತ್ರ ಹೇಳಿದ ಒಂದು ಭಾಗವತರೇ, ನಾನು ಮಾಡುವ ವೇಷವೇ ಇದು, ಏನು ಉಪಾಯ ಇಲ್ಲಲ್ಲ ಮನೆ ಮಾಡಿದ. ಆದ್ರೆ 2 ಪದ್ಯದಲ್ಲಿ ಆ ವೇಷ ಕಂಡಿದ್ರು. ಅದು ಪ್ರತಿಭೆ ನೋಡಿ, ಒಳಗೆ ಮತ್ಸರಲ್ಲ. ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ತಾವು ತಿಳಿದಿದ್ದೀರಿ ಸರ್? ಮತ್ತೆ ಭಾಗವತಿಕೆಯನ್ನೇ ಮುಖ್ಯವಾಗಿ ಆರಿಸಿಕೊಂಡದಕ್ಕೆ ಕಾರಣ ಏನು? ಆರಿಸಿಕೊಂಡದಕ್ಕೆ ಕಾರಣ ನಾನು ಹಾಗೆ ಹೇಳಿದಿರಿ. ಹೌದು, ವೇಷ ಬೇಡ ಇನ್ನು ನಿಮ್ಮ ತಂದೆಯವರು ಹೇಳಿದ ಅದು ಅತ್ಯುತ್ತಮ ವಿಮರ್ಶೆ. ಭಾಗವತಿಗೆ ಮತ್ತೆ ವೇಷಗಾರಿಕೆ ಅಂದ್ರೆ ಬಡಗುತಿಟ್ಟದ್ದು ಮಾತ್ರ ಅಥವಾ ತೆಂಗುತಿಟ್ಟನ್ನು ನೀವು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದವರ? ತೆಂಗುತಿಟ್ಟನ್ನು ನಾವು ಶಾಸ್ತ್ರೀಯ ಅಭ್ಯಾಸ. ತೆಂಗುತಿಟ್ಟನ್ನು ಯಾರ ಹತ್ರ ಕಲ್ತದ್ದು ಸರ್ ನೀವು? ನಾನು ಮಂಡಚ್ಚರಲ್ಲಿಯೂ ಕಲ್ತಿದ್ದೇನೆ. ನಮ್ಮ ಪುರುಷೋತ್ತಮ ಗುಂಜೂರು ಬಟ್ಟಿಗೆರೆ ಅವರು ನನ್ನ ಬಹಳ ಆತ್ಮೀಯ ಸ್ನೇಹಿತರು. ಕರೆಕ್ಟ್. ಮತ್ತೆ ನಮ್ಮ ಮಾಮಾಡಿ ಸುಬ್ರಹ್ಮಣ್ಯ ಭಟ್ರು, ಅವರಲ್ಲಿ ನಾನು ತುಂಬಾ ವಿಷಯಗಳನ್ನು ನಾನು ಕಲ್ತಿದ್ದೆ. ಹಾಗೆ ನಮ್ಗೆ ಜೊತೆಯಲ್ಲಿ ತಿರುಗಾಟ ಇತ್ತು ಕದ್ರಿ ಮೇಲೆ. ಕರೆಕ್ಟ್ ತುಂಬಾ ಕಲ್ತಿದ್ದೇನೆ. ಮತ್ತೆ ಅನ್ಯೋನ್ಯತೆಯಲ್ಲಿ ನಮ್ಮ ಪದ್ಯಾಣ ಶಂಕರ ಭಟ್ರು, ಹೀಗೆ ಇವರೆಲ್ಲರ ಸಹಭಾಗಿತ್ವ ತೆಂಕುತಿಟ್ಟಿನಲ್ಲಿ ಒಂದು ಭದ್ರ ನೆಲೆಯೂರುವಾಗಿ ಮಾಡಿದೆ. ಈ ಯಕ್ಷಗಾನಕ್ಕೆ ನೋಡಿ, ನಾಟ್ಯ, ಸಂಗೀತ, ಸಾಹಿತ್ಯ ಇತ್ಯಾದಿ ಬೇರೆ ಬೇರೆ ವಿಚಾರಗಳು ಈ ಬೇರೆ ಬೇರೆ ಸೋದರ ಕಲೆಗಳಿಂದ, ಅಂದ್ರೆ ಭರತನಾಟ್ಯ ಆಗಿರ್ಬೋದು ಅಥವಾ ಕೂಚಿಪುಡಿ ಆಗಿರ್ಬೋದು, ಹೀಗೆ ಯಾವುದೇ ಒಂದು ಇದರಿಂದ ನಮ್ಗೆ ಪಡ್ಕೊಳ್ಬೇಕಾದಂತ ಅವಶ್ಯಕತೆ ಉಂಟಾ? ಖಂಡಿತ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಇದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಕಲಸು ಮೇಲೆ ಹೋಗರಾಗಿದೆ. ಕರೆಕ್ಟ್, ಹೌದು ಹೌದು. ತೆಂಕಿನಲ್ಲಿ ಬಡಗಿನ ನಾಟ್ಯ, ಬಡಗಿನಲ್ಲಿ ತೆಂಕಿನ ಗಿರ್ಕಿ ಶುರುವಾಗಿದೆ. ಯಾವ ಪದ್ಯವನ್ನು ಹೇಗೆ ಹೇಳುವುದು ಅಂತ ಹೇಳುವ ಬಗ್ಗೆ ಭಾಗವತರಿಗೂ ಕಲ್ಪನೆ ಇಲ್ಲ. ವೇಷಧಾರಿ ಅವನಿಗೆ ಬೇಕಾದಾಗೆ ಭಾಗವತರು ಹೇಳು. ದಕ್ಷ ಯಜ್ಞದಲ್ಲಿ ಒಂದು ಪದ್ಯ ಉಂಟು, ವರಮಹಾ ಕೈಲಾಸ ಶಿಖರದಿ ಹರನರಸಿ ಕಂಡಾಗ ಕೌತುಕವೆರಸಿ. ಕರೆಕ್ಟ್. ಭೂಸುರನೋರ್ವನನ್ನು ಕಂಡಳು ಕರೆಸಿ. ಈ ಪದ್ಯಕ್ಕೆ ದಾಕ್ಷಾಯಣಿ ಬರುವಂತಹದ್ದು ಆ ಗಾಂಭೀರ್ಯ ಬೇಕಲ್ಲ, ದಾಕ್ಷಾಯಣಿ ಭಾಗವತರ ಅದನ್ನು ತಿರುವಿಡಿಯ ತಾಳದಲ್ಲಿ ಹೇಳಿ. ಓಹೋ, ಇದೆಯಲ್ಲ ಇದಕ್ಕೆ ಭಾಗವತ ನಮಗೇನು, ನಾನೊಬ್ಬ ಇವತ್ತು ನೆಂಟ, ನನಗೆ ಯಾಕೆ, ಅವನಿಗೆ ಬೇಕಾದಾಗ ಹೇಳುವ. ಈ ರೀತಿಯೆಲ್ಲ ನಮ್ಮದಿಗೆ ಶಿವವಾಗಿ ನಮ್ಮದ್ದೇ ಆದ ಶಾಸ್ತ್ರೀಯ ನಾಟ್ಯ, ನಮ್ಮದ್ದೇ ಆದಂತಹ ಶಾಸ್ತ್ರೀಯ ಕ್ರಮಗಳು, ಮಟ್ಟುಗಳು ಎಲ್ಲ ಇವೆ. ನಮ್ಗೆ ಕೂಚಿಪುಡಿಯೂ ಬೇಡ, ಭರತನಾಟ್ಯವೂ ಬೇಡ. ಈಗ ನೋಡಿ, ಆ ನಾಟ್ಯಗಳು, ಸ್ತ್ರೀವೇಷದ ನಾಟ್ಯಗಳೆಲ್ಲ, ಅದು ಆ ಕಡೆ ಭರತನಾಟ್ಯವೂ ಅಲ್ಲ, ಈ ಕಡೆ ಯಕ್ಷಗಾನವೂ ಅಲ್ಲ, ಮೋಹಿನಿಯಾಟ್ಟವೂ ಅಲ್ಲ, ಕೂಚಿಪುಡಿಯೂ ಅಲ್ಲ, ಎಂಥದ್ದು ಅಲ್ಲ, ಏನೂ ಅಲ್ಲ. ಈ ಕಡೆ ಬಡಗು ಅಲ್ಲ, ಆ ಕಡೆ ತೆಂಕು ಅಲ್ಲ. ಆ ಶುದ್ಧೀಕರಣ ಆಗಬೇಕಾದ್ರೆ ಯಾರನ್ನು ಕೇಳ್ತಾರೆ? ತುಂಬಾ ವಿಚಾರಗೋಷ್ಠಿಗಳು, ಕಮ್ಮಟಗಳು,
ಇದರ ಬಗ್ಗೆ ಎಲ್ಲ ಆಗ್ತಾ ಉಂಟು. ವಿದ್ವಾಂಸರು ಮಂಡಿಸಿದಂತಹ ಯಾವ ಅಭಿಪ್ರಾಯಗಳಿಗೂ ಸಲಹೆ ಸೂಚನೆಗಳಿಗೂ ಮಾನ್ಯತೆ ಇಲ್ಲ. ಅದಕ್ಕೆ ಹೌದು. ಈಗ ಇಲ್ಲಿ ಇನ್ನೊಂದು ನನ್ನ ಮಧ್ಯದಲ್ಲಿ ಪ್ರಶ್ನೆ ಉಂಟು. ಈ ವಿಮರ್ಶಕರು, ವಿದ್ವಾಂಸರು, ಮತ್ತೆ ಕಲಾವಿದರು, ಆಮೇಲೆ ಸಂಘಟಕರು, ಆಮೇಲೆ ಮೇಳದ ಯಜಮಾನರುಗಳು, ಆಯೋಜಕರು, ಇವರ ಎಲ್ಲರ ನಡುವೆ ಆ ಕಂದಕ ಯಾಕೆ ಅಂತ? ಅದು ಏನು ಗೊತ್ತುಂಟಾ, ಇದು ವೆಸ್ಟೆಡ್ ಇಂಟ್ರೆಸ್ಟ್. ಕೆಲವು ಸಲ ಯಜಮಾನರುಗಳದ್ದು ವ್ಯಾಪಾರಿ ಮನೋಭಾವ ಕರೆಕ್ಟ್ ಇದೆ, ಕೆಲವು ವಿಷಯದಲ್ಲಿ ಗುಂಪುಗಾರಿಕೆ, ಕೆಲವರದ್ದು ಗುಂಪು ಕೆಲವರನ್ನು ಪ್ರೋತ್ಸಾಹಿಸುವುದು. ಹೌದು, ಕರೆಕ್ಟ್ ಕರೆಕ್ಟ್. ಇದೆಲ್ಲ ಆಗ್ತದೆ. ಪ್ರಾಮಾಣಿಕವಾದ ವಸ್ತುನಿಷ್ಠವಾದಂತಹ ವಿಮರ್ಶೆ ಎಲ್ಲಿ ಉಂಟು ಅದನ್ನು ನಾವು ಸ್ವೀಕರಿಸುವಂತ ನಮ್ಗೆ ಬಿಟ್ಟದ್ದು. ಹೌದು, ಆದ್ರೆ ಒಳ್ಳೆಯದನ್ನು ಸ್ವೀಕರಿಸ. ಕರೆಕ್ಟ್. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಈ ವಸ್ತುನಿಷ್ಠ ಸತ್ಯನಿಷ್ಠ ಇವೆಲ್ಲ ಹಾಸ್ಯಾಸ್ಪದ ಆಗಿದೆ. ವಿಮರ್ಶಕರು ಬೇರೆ, ಕಲಾವಿದರು ಬೇರೆ, ಪ್ರೇಕ್ಷಕರು ಬೇರೆ. ಅದೇ ನೀವು ಹೇಳಿದಾಗ ಮಧ್ಯದಲ್ಲಿರುವಂತಹ ವ್ಯಾಕ್ಯೂಮ್, ಆ ಕಂದಕ ಏನಿದೆ ಅದು ದೊಡ್ಡದಾಗ್ತಾ ಬರ್ತಾ ಉಂಟು. ಎಲ್ಲರೂ ವಿಮರ್ಶಕರೇ. ಹೌದು ಹೌದು, ಅದೊಂದು ದೊಡ್ಡ ಸಮಸ್ಯೆ. ಅದೊಂದು ದುರಂತ. ಈ ಪ್ರಸಂಗದ ಆಶಯ ಅಂತ ಅಂದ್ರೆ ಏನು ಸರ್? ಅಂದ್ರೆ ಇದನ್ನು ಈಡೇರಿಸುವ ಹೊಣೆಗಾರಿಕೆ ಯಾರ್ದು? ಅಂದ್ರೆ ಭಾಗವತರದ್ದ, ಕಲಾವಿದರದ್ದ, ಅಥವಾ ಏನು ಮೇಳದ ಏನು ಯಜಮಾನರದ್ದ, ಅಥವಾ ಸಂಘಟಿತ ಪ್ರಯತ್ನವ? ಹೇಗೆ ಇದು? ಕಲಾವಿದ ಒಬ್ಬ ಕವಿ ಒಂದು ಪ್ರಸಂಗವನ್ನು ಬರೆಯುವಾಗ ಒಂದೊಂದು ಆಶಯ ಇರ್ತದೆ. ಕರೆಕ್ಟ್. ಹೊಸ ಪ್ರಸಂಗದ ಬಗ್ಗೆ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಪುರಾಣ ಪ್ರಸಂಗದಲ್ಲಿ ನೋಡಿ, ಒಟ್ಟಿಗೆ ಪುರುಷೋತ್ತಮ ಪೂಜ್ಯರಂತಹ ಪ್ರಸಂಗಕರ್ತರು, ಅದ್ಭುತ ಪ್ರಸಂಗಕರ್ತರು. ಅಮೃತ ಸೋಮೇಶ್ವರ, ಕಂದಾವರ ರಘುರಾಮ್ ಶೆಟ್ಟರು, ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು, ನಾಗೂರು, ಇವರಿಗೆಲ್ಲ ಅವರದ್ದೇ ಆದಂತಹ ಸಿದ್ಧಾಂತಗಳಿವೆ. ಒಂದು ಪ್ರಸಂಗವನ್ನು ನಾನು ಯಾವ ಕಾರಣಕ್ಕಾಗಿ ಇದನ್ನು ರಚಿಸಿದ್ದೇನೆ, ತನ್ನ ಆಶಯ ಎಂತದ್ದು ಅಂತೇಳಿ. ಕರೆಕ್ಟ್. ಇದು ಎಲ್ಲ ಒಟ್ಟಿಗೆ ಸಾಕಾರಗೊಳ್ಳಬೇಕಿದ್ರೆ ಭಾಗವತ, ಯಜಮಾನ, ಕಲಾವಿದ. ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ, ಹೊಸ ಪ್ರಸಂಗ ಒಂದ ಕೂಡಲೇ ನಾವು ಪ್ರೇಕ್ಷಕರ ಅಭಿರುಚಿಗೆ ಸ್ಪಂದಿಸ್ತೇವೆ. ಕರೆಕ್ಟ್. ಇದು ದೊಡ್ಡ ದುರಂತ. ಇದು ದೊಡ್ಡ. ಒಂದು ಸಣ್ಣ ಉದಾಹರಣೆ. ನೀವು ಬಂದು ಕೇಳ್ತೀರಿ, ನನಗೆ ಮಸಾಲೆ ದೋಸೆ ಬೇಕು, ಉಂಟು ಕೊಡುವ. ನನಗೆ ತುಪ್ಪ ದೋಸೆ ಕೊಡುವ. ನೀವು ಕೊಡುವುದಿಂದಲ್ವ ಅದಕ್ಕೆ ಕೇಳುವುದು. ಕರೆಕ್ಟ್. ಏನೂ ಇಲ್ಲ, ನನ್ನ ಹತ್ರ ಇದು ಇಡ್ಲಿ ಸಾಂಬಾರು ಮಾತ್ರ, ತಿನ್ನು, ಬೇಕಿದ್ರೆ ತಿನ್ನು. ಇದು ಬೇಕು. ಅಂದ್ರೆ ಒಂದು ನಿಮಿಷ, ಇಲ್ಲಿ ನೀವು ಪ್ರೇಕ್ಷಕರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ಹೇಳುದು ಕಲಾವಿದರದ್ದು, ಮೇಳದ ಯಜಮಾನರದ್ದು, ಇವರದ್ದೇ ತಪ್ಪು. ಅಂದ್ರೆ ಪ್ರೇಕ್ಷಕರಿಗೆ ಕೊಡುವಾಗಲೇ ಅಭಿರುಚಿಗೆ ನಾವು ಸ್ಪಂದಿಸುವುದು, ಅದು ದೊಡ್ಡ ತಪ್ಪು. ಅಂದ್ರೆ ಪ್ರೇಕ್ಷಕರ ಕಲೆಯ ಆಶಯ, ಇದು ಕವಿಯ ಆಶಯ ಏನು, ಇದನ್ನು ನಾವು ಬಹಳ ಪ್ರಾಮುಖ್ಯವಾಗಿ ತಗೊಳ್ಬೇಕು. ಅಂದ್ರೆ ಪ್ರೇಕ್ಷಕರ ಅಭಿರುಚಿ ಎಂತದೇ ಇರ್ಲಿ, ನಾನು ಕೊಡುದು ಇದನ್ನು, ಬೇಕಿದ್ರೆ ತಗೊಳ್ಬೇಕು. ಕಥೆಗಳಿಗೆ ಹೇಳಿ ಅವ್ರ ಹತ್ರ. ಅಲ್ಲ, ಬಾಲಮುರಳಿಕೃಷ್ಣ ಒಂದು ಕಚೇರಿ ಮಾಡ್ತಾರೆ, ಒಂದು ಚಿಟ್ಟಿ ಕಳಿಸಿ ಈ ರಾಗದಲ್ಲಿ ಹಾಡಿ ಅಂತ. ಆ ಬದ್ಧತೆ ಬೇಕು ನಮ್ಮ ಹತ್ರ. ಹೌದು. ಅಲ್ಲಲ್ಲ, ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಪ್ರೇಕ್ಷಕರ ಮೇಲೆ ಅವನಿಂದಾಗಿ ಯಕ್ಷಗಾನ ಹಾಳಾಗಿದ್ದು ಅಂತ ಹೇಳಿಕೆ ಅಂತದ್ದು ದೊಡ್ಡ ಒಂದು ಇದು ನಡೀತಾ ಉಂಟು. ನಾವೆಲ್ಲ ಕಾರಣ, ಸ್ವಲ್ಪ ಪರ್ಸೆಂಟೇಜ್ ಎಲ್ಲರೂ ಕಾರಣ. ಕರೆಕ್ಟ್. ರಂಗಸ್ಥಳದಲ್ಲಿ ಸಾರುವ ಮೌಲ್ಯಗಳು ಉನ್ನತ ಸ್ತರದಲ್ಲಿ ಇರಬೇಕು ಅಂತಾದ್ರೆ ಯಾವ ಎಲ್ಲ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ ಅಂತ ನಿಮ್ಗೆ ಅನ್ನಿಸ್ತದೆ ಸರ್? ರಂಗಸ್ಥಳದಲ್ಲಿ ನಾವು ಏನು, ಹೌದೌದು, ಈಗ ಯಾವುದೇ ಒಂದು ಪ್ರಸಂಗ ಅದನ್ನು ನಾವು ಪ್ರಸ್ತುತಪಡಿಸ್ತೇವೆ. ಅಲ್ಲಿ ಒಂದು ಮೌಲ್ಯ ಇರ್ತದೆ ನೋಡಿ. ಆ ಮೌಲ್ಯವನ್ನು ಪ್ರತಿಪಾದನೆ ಮಾಡುವಂತ ಸಂದರ್ಭದಲ್ಲಿ ನಾವು ಉನ್ನತವಾದ ರೀತಿಯಲ್ಲಿ ಕೊಡಬೇಕು ಅಂತಾದ್ರೆ ಏನೆಲ್ಲ ಮಾಡಬಹುದು ಅಂತ? ಒಂದು ಕಲಾವಿದನಿಗೆ ಆ ಪಾತ್ರದ ಬಗ್ಗೆ ಆಮೂಲಾಗ್ರ ಪರಿಜ್ಞಾನ ಬೇಕಾಗ್ತದೆ ಪ್ರಾಮುಖ್ಯವಾಗಿ. ಮತ್ತೆ ಮಂಡನಾ ಚಾತುರ್ಯ, ಇದು ಬಹಳ ಪ್ರಮುಖ. ಕರೆಕ್ಟ್. ಕಲಾವಿದನಿಗೆ ಮಂಡನಾ ಚಾತುರ್ಯ ಅಗಾಧವಾಗಿದ್ರೆ, ರಾಮದಾಸ್ ಸಾಮಕರದ ಒಂದು ಅರ್ಥಗಾರಿಕೆ ನೋಡಿ ನೀವು, ಅದು ಕನ್ನಡ ಆಗಲಿ ತುಳು ಆಗಲಿ, ಆ ಸುಲಲಿತವಾದಂತಹ ಮಂಡನೆ, ಹೌದು, ಅದು ಪ್ರೇಕ್ಷಕರ ಮನ ತಟ್ತದೆ. ಕರೆಕ್ಟ್. ಆ ಗಾಂಭೀರ್ಯ ನಾವು ಉಳಿಸಿಕೊಂಡ್ರೆ ರಂಗಸ್ಥಳದಲ್ಲಿ ಆ ವೈಭವವನ್ನು ನಾವು, ಹೌದು, ಮೌಲ್ಯಗಳು ಆಟೋಮೆಟಿಕ್ ಪ್ರತಿಪಾದನೆ ಆಗ್ತದೆ. ಈ ಪುರಾಣ ಕಥೆಗಳಿಗೂ ಯಕ್ಷಗಾನದ ಪ್ರಸಂಗ ಕಥೆಗಳಿಗೂ ಇರುವ ಭಿನ್ನತೆಯನ್ನು ಹೇಗೆ ಸಮರ್ಥಿಸುವುದು? ಈಗ ಉದಾಹರಣೆಗೆ ನೋಡಿ, ಪ್ರಹ್ಲಾದ ಚರಿತ್ರೆ ಭಾಗವತ ಕಥೆಗೆ ಭಿನ್ನವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪೌರಾಣಿಕ ಪ್ರಸಂಗ ಯಾವುದೇ ಆಗಲಿ, ಯಕ್ಷಗಾನದ ಸಂಪ್ರದಾಯದ ವೇಷಭೂಷಣಗಳು ಅದಕ್ಕೆ ಹೊಂದುವಷ್ಟು, ಭಾಗವತದ್ದೇ ಆಗಲಿ, ಜೈಮಿನಿದ್ದೇ ಆಗಲಿ, ಯಾವುದ್ರದ್ದೇ ಆಗಲಿ, ರಾಮಾಯಣ ಮಹಾಭಾರತ ಯಾವುದ್ರದ್ದೇ ಆಗಲಿ, ಅದಕ್ಕೆ ಸರಿ ಹೊಂದುವಷ್ಟು
ನಿಮ್ಮ ಹೊಸ ಪ್ರಯೋಗಗಳು ಯಾವುದು ನಡೆಯುತ್ತೆ? ಅಲ್ಲಲ್ಲ, ನಾನು ಕೇಳುದೇನು ಅಂತಂದ್ರೆ ಪ್ರಸಂಗದಲ್ಲಿ ಇರುವ ಕಥೆಗೂ ಪುರಾಣದಲ್ಲಿ ಇರುವ ಕಥೆಗೂ ವ್ಯತ್ಯಾಸಗಳು ಉಂಟು ನೋಡಿ, ಆ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ. ಪ್ರಸಂಗದಲ್ಲಿ ಕೆಲವು ಸಲ ಏನ್ ಮಾಡ್ತಾರೆ ಅಂತೇಳಿ ಅವಜ್ಞೆಗೆ ಒಳಗಾದಂತಹ ಕೆಲವು ಸನ್ನಿವೇಶಗಳನ್ನು ತುರುಕಿಸುವ ಇದು ಉಂಟು. ಅದು ಮುಖ್ಯ, ಒಂದು ರೀತಿ ಒಳ್ಳೆಯದು. ಪ್ರಾಮುಖ್ಯ ಭಾಗಗಳು ಅಂದ್ರೆ ನಮ್ಗೆ ಹಾಗಾದ್ರೆ ಪ್ರಸಂಗ ಪುಸ್ತಕವೇ ಪ್ರಧಾನ. ನಮ್ಗೆ ಆಧಾರ ಗ್ರಂಥವೇ ಪ್ರಸಂಗ ಪುಸ್ತಕ. ಪ್ರಸಂಗವೇ, ಯಕ್ಷಗಾನದ ಪ್ರಸಂಗವೇ ನಮಗೆ ಆಧಾರ ಗ್ರಂಥ. ಅಲ್ಲಿ ಅದರಿಂದ ಆಚೆ ವಿಮರ್ಶೆಗೆ ನಾವು ಹೋಗಬಾರ್ದು. ಸರಿ. ಪ್ರಸಂಗ ರಚನೆಗೆ ಅದು ಆಧಾರ ಆದ್ರೂ ಕಲಾವಿದನ ಅಭಿವ್ಯಕ್ತಿಗೆ, ಕಲಾವಿದನ ಇದಕ್ಕೆ ಪ್ರಸಂಗವೇ ಆಧಾರ. ಸರಿ, ಖಳ ಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತಲೂ ಹೆಚ್ಚಾಗಿ ವಿಜೃಂಭಿಸುವಂತೆ ಮಾಡಿರುವಲ್ಲಿ ಯಾರ ದೇಣಿಗೆ ಹೆಚ್ಚು? ಅಂದ್ರೆ ಕಲಾವಿದರುಗಳದ್ದ ಅಥವಾ ಪ್ರಸಂಗಕರ್ತರದ್ದ? ಯಾರು ಇದಕ್ಕೆ ಮೂಲ ಕಾರಣ ಅಂತ ನಿಮ್ಗೆ ಅನ್ನಿಸ್ತದೆ? ಕಲಾವಿದನ ಪ್ರತಿಭೆ. ಈಗ ಶೇಣಿ ಅಂತವರು ಯಾವ ಖಳ ಪಾತ್ರವನ್ನು ಮಾಡಿದ್ರು ನಾಯಕನ ಪಾತ್ರ ಗೌಣ ಅಲ್ಲಿ. ಕರೆಕ್ಟ್. ಅಲ್ಲಿ ಬೇರೆ ಯಾರ ಕೊಡುಗೆ ಇಲ್ಲ. ಕಲಾವಿದನ ಸ್ವಂತಿಕೆ, ಕಲಾವಿದನ ಪ್ರತಿಭೆ. ಅಂದ್ರೆ ಅದರಲ್ಲೇನು ನೀವು ತಪ್ಪು ಅಂತ ಹೇಳುದಿಲ್ಲ? ಇಲ್ಲ, ಖಂಡಿತ ಇಲ್ಲ. ಈಗ ಶೇಣಿಯವರು ಒಂದು ಖಳ ಪಾತ್ರ ಮಾಡಿದ್ರು, ಒಂದು ವಾಲಿ. ಈ ದಿವಸದ ವಾಲಿ ಬೇರೆ, ನಾಳೆ ವಾಲಿ ಬೇರೆ, ವಾಲಿ ಬೇರೆ. ಹೌದು. ಅದವರ ಪ್ರತಿಭೆ. ಈ ಪ್ರಸಂಗದಲ್ಲಿ ಇರುವ ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕಥೆಗೆ ಲೋಪ ಆಗದ ಹಾಗೆ ಬಿಟ್ರೆ ಕವಿಗೆ ಮಾಡಿದ ಅಪಚಾರ ಅಂತ ಆಗ್ತದ. ಉದಾಹರಣೆಗೆ ಈ ಶಶಿವಂಶ ವಲ್ಲರಿ ಅನ್ನುವ ಪ್ರಸಂಗದಲ್ಲಿ ನೋಡಿ, ಗುರುಪತ್ನಿಯನ್ನೇ ಮೋಹಿಸಿದ ಶಿಷ್ಯನ ಕಥೆ ಉಂಟು. ಕಥೆ ಪುರಾಣದ್ದೇ ಆದ್ರೂ ಕೂಡ ಇಂದಿನ ಜನಾಂಗಕ್ಕೆ ಈ ಕಥೆಯಿಂದ ಸಿಗುವ ಮೌಲ್ಯ ಏನು? ಸಂದೇಶ ಇಲ್ಲ, ಏನು ಕೆಟ್ಟ ಸಂದೇಶ. ಹೌದು. ಅಂದ್ರೆ ಅದನ್ನು ಏನು ಮೌಲ್ಯ ಇದ್ರೂ ಕೂಡ ನಾವು ತೆಗೆದುಕೊಳ್ಳುವಾಗ ಈಗಿನ ಜನರು ಏನು ಅದರದ್ದು ನೆಗೆಟಿವೇ ತಗೊಳ್ತಾರೆ ಹೊರತು ಪಾಸಿಟಿವ್ ತಗೊಳ್ಳುದಿಲ್ಲ. ಇಂಥ ಸಂದರ್ಭದಲ್ಲಿ ಅಂತ ಸನ್ನಿವೇಶಗಳನ್ನು ಬಿಡುವುದು ಚಂದ. ಭಾಗವತರು ಕಲಾವಿದರು ಒಟ್ಟು ಸೇರಿಕೊಂಡು, ಪ್ರಸಂಗಕರ್ತರು ಸೇರಿ ಯಾವುದು ಯಾವುದೋ ಒಂದು ವಿವಾದ ಗೊಂದಲಕ್ಕೆ ಏಳು ಮಾಡುವಂತ ಯಾವ ಸನ್ನಿವೇಶ ಇದ್ರು ಅದನ್ನು ಬಿಟ್ಟು ಬಿಡುದು. ಕರೆಕ್ಟ್. ಆಮೇಲೆ ಸುಧನ್ವ ಅರ್ಜುನದಲ್ಲಿಯೂ ಕೂಡ ನೋಡಿ, ಏನು ಸತಿಗೆ ಆ ಸಮಯದಲ್ಲೂ ಅಷ್ಟೇ ಕೆಲವರೆಲ್ಲ ತುಂಬಾ ಅಶ್ಲೀಲವಾಗಿ, ಹೌದು, ಅದನ್ನೆಲ್ಲ ಬಿಡ್ಬೋದಾಗಾದ್ರೆ ಖಂಡಿತ ಬಿಡ್ಬೋದು. ಅದೊಂದು ಗಂಭೀರವಾಗಿ ಹೇಳಲಿಕ್ಕೆ ಬರ್ತದೆ. ಕರೆಕ್ಟ್, ಗಂಭೀರವಾಗಿ ಹೇಳ್ಬೋದು. ನಾನು ಹೇಳಿದ ಮಂಡನ ಚಾತುರ್ಯ ಅಂತ ಹೇಳುವುದು. ಕರೆಕ್ಟ್. ಗಂಭೀರವಾಗಿ ಅದನ್ನು ಮಂಡಿಸುವಂತಹ ಚಾತುರ್ಯ ಅದು ಕಲಾವಿದನಿಗೆ ಬೇಕಾಗ್ತದೆ. ಮತ್ತೆ ಯಾವ ಗಂಭೀರ ವಿಷಯವನ್ನು ತೀರಾ ಲಘುವಾಗಿ ಮಂಡಿಸಲಿಕ್ಕೂ ಆಗ್ತದೆ. ಅದು ಅವನವನ ಪ್ರತಿಭೆ, ಅವನವನ ಸಂಸ್ಕಾರ. ಕರೆಕ್ಟ್. ಯಕ್ಷಗಾನ ಕವಿಗಳನ್ನು ಉಲ್ಲೇಖಿಸದೆ ಕೇವಲ ಹಿಮ್ಮೇಳ ಮುಮ್ಮೇಳದವರನ್ನು ಮಾತ್ರ ಪ್ರಚಾರದಲ್ಲಿ ಮೆರೆಸುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಭಾರಿ ತಪ್ಪು ಇದು. ನಾನು ಫಸ್ಟ್ ಟೈಮ್ ಇದನ್ನು ಅಬ್ಜೆಕ್ಷನ್ ಮಾಡಿದೆ. ಇದು ನೋಡಿ, ಚೆಲುವೆ ಚಿತ್ರಾವತಿ ಎನ್ನುವಂತಹ ಪ್ರಸಂಗವನ್ನು ಕಂದಾವರ ರಘುರಾಮ್ ಶೆಟ್ಟರು ಬರೆದು, ಆಗ ಕಾಳಿಂಗನಾಡರು ಮೆರೆಯುವ ಕಾಲ. ಯಕ್ಷಗಾನದಲ್ಲಿ ಕಾಳಿಂಗನಾಡರು ಯಕ್ಷಗಾನ ಎಲ್ಲಾ ಕಡೆ ಹೋದ್ರು ಕಾಳಿಂಗನಾಡು ವಿರಚಿತ ಚೆಲುವೆ ಚಿತ್ರಾವತಿ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇದು ಕಮರ್ಷಿಯಲ್ ಆಟಿಟ್ಯೂಡ್. ಕರೆಕ್ಟ್. ಯಾರದು? ಮೇಳದ ಯಜಮಾನರುಗಳು. ನಾನು ಹೇಳಿದೆ, ಕಿಶನ್ ಹೆಗ್ಡೆ ಅವ್ರದ್ದು ಹೇಳಿದೆ, ಇದು ತಪ್ಪಲ್ಲ. ಇಲ್ಲ ಮಾರ್ಯಾರೆ, ಅದು ಮಾಡುವವರು, ಅವರು ವಾಲ್ ಪೋಸ್ಟರ್ ಮಾಡುವವರು ಅವರೇ ಮಾಡಿದ್ದು ನನ್ಗೆ ಗೊತ್ತಿಲ್ಲ. ಆಯ್ತಾ? ನಾಗಶ್ರೀ ಪ್ರಸಂಗದಲ್ಲಿ ಅಂಬಾತನೆ ಮುದ್ರಾಡಿಯವರು ಕೆಲವು ಪದ್ಯಗಳನ್ನು ಬರೆದಿದ್ದಾರೆ, ಹಲವಾರು ಪದ್ಯಗಳನ್ನು ಬರೆದಿದ್ದಾರೆ. ಅವರ ಉಲ್ಲೇಖ ಎಲ್ಲೂ ಇಲ್ಲ ಕಾಳಿಂಗನಾಡು ಮೆರೆಯುವ ಕಾಲ. ಹೀಗೆ ಆಗ್ತದೆ. ಕರೆಕ್ಟ್. ಇದನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಮನೋಹರ್ ಕುಮಾರ್ ವಿರಚಿತ ಗೆಜ್ಜೆದ ಪೂಜೆ, ಅದು ಮೂಲತಃ ಮಸಣದ ತುಳಸಿ ಎನ್ನುವಂತಹ ಪ್ರಸಂಗ ವರ್ಕಾಡಿ ತಾರಾನಾಥ ಪಲ್ಯ ಬರೆದು. ಹೌದೌದು, ಅದನ್ನು ಅವರು ಹೇಳಿದ್ದಾರೆ. ಅವರು ಕತೆ ಮಾತ್ರ ಅವರದ್ದು, ಪದ್ಯ ಬೇರೆ ಅವರದ್ದು ಅಂತ. ಆಯ್ತು. ಇದನ್ನು ಮತ್ತೆ ನಿತ್ಯಾನಂದ ಕಾರಂತರ ಬೇರೆ ಪದ್ಯ ಬರೆಸಿ. ಹೌದು. ಕೊಳಲು ಅದನ್ನು ಗೆಜ್ಜೆದ ಪೂಜೆ ಅಂತ ಮಾಡಿ. ಇಂಥದ್ದೆಲ್ಲ ಕೃತಿ ಚೌರ್ಯಗಳು ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಅದೆಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಸಮಾಜದ ಅಂಗ ಅಷ್ಟೇ. ಅದೇ. ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಪೂರಕವೂ ಅಲ್ಲ, ಮಾರಕವೂ ಅಲ್ಲ. ಅದು ಹೇಗೆ ಸರ್? ಪೂರಕ ಹೇಗೆ ಅಲ್ಲ ಅಂತ ಹೇಳಿದ್ರೆ, ನಮ್ಗೆ ಸಂಪ್ರದಾಯ ಶೈಲಿಯ ಯಕ್ಷಗಾನವನ್ನು ನೋಡಿದಾಗ ಆಗುವಂತಹ ಅನುಭವ, ಈ ಹೊಸ ಪ್ರಸಂಗಗಳನ್ನು ನೋಡುವಂತಹ ಅನುಭವ ಬೇರೆ. ಕರೆಕ್ಟ್. ಇದು ಕಾಲೋಚಿತವಾದ ಬದಲಾವಣೆ.
ಕರೆಕ್ಟ್, ಹೌದು ಹೌದು. ಕಾಲೋಚಿತವಾದಂತಹ ಬದಲಾವಣೆಗೆ ಒಳಗಾಗಿ ಯಕ್ಷಗಾನ ಒಂದು ರೀತಿ ಕೊಲಗೆಟ್ಟ ಹಾಗೆ ಅಂತ. ಹೌದು, ಕರೆಕ್ಟ್. ನಾನೀಗ ತುಳುವನ್ನು ಹೇಳುದಲ್ಲ, ತುಳು ತಿಟ್ಟು ಬೇರೆ ಅಂತ ನಾನು ಹೇಳುವ. ಹೌದು, ಕರೆಕ್ಟ್. ಅದು ತುಳು ತಿಟ್ಟು ಬೇರೆ, ಅದನ್ನು ಇದಕ್ಕೆ ತಂದು ನೀವು ಕನಸು ಮೇಲೆಗರು ಮಾಡಬೇಡಿ, ಅದನ್ನು ವಿಮರ್ಶೆಗೆ ಒಳಪಡಿಸಬೇಡಿ. ತುಳು ಯಕ್ಷಗಾನ, ಕರ್ನಾಟಕ ಯಕ್ಷಗಾನ ನಾಟಕ ಸಭಾ ಅಂತ ಹೇಳಿದ. ಕರೆಕ್ಟ್, ಹೌದು ಹೌದು. ಪುರಾಣ ಪ್ರಸಂಗದಲ್ಲಿ ಆ ಕಲಾವಿದನ ಪ್ರತಿಭೆಗೆ ಅನುಸಾರವಾಗಿ ಆ ಪಾತ್ರಗಳನ್ನು ಚಿತ್ರಣ ಮಾಡುವಂತಹದ್ದು, ಅದನ್ನು ನೋಡುವಂತಹ ಒಂದು ಸುಖವೇ ಬೇರೆ. ಕರೆಕ್ಟ್. ಇಲ್ಲಿ ಮನರಂಜನೆ ಎನ್ನುವಂತಹದ್ದು ಪ್ರಧಾನವಾದ ಅಂಶ. ಎಲ್ಲಿ ನಮ್ಮ ಹೊಸ ಪ್ರಸಂಗ, ಹೌದು, ಹೊಸ ಪುರಾಣೇತರ ಪ್ರಸಂಗಗಳಲ್ಲಿ ಮನರಂಜನೆ ಇಂಪಾರ್ಟೆಂಟ್. ಹೌದು, ಮೌಲ್ಯ ಗೀವ್ಲ್ಯದ್ದು ಪ್ರಶ್ನೆ ಇಲ್ಲ. ಏನಿಲ್ಲ. ನೋಡಿ, ಕರ್ನಾಟಕ ಯಕ್ಷಗಾನ ಮಂಡಳಿಯಲ್ಲಿ ದಾಮೋದರ ಮಂಡಲಂತಹ ವಿದ್ವಾಂಸ, ಒಬ್ಬ ಭಾಗವತ, ಅವರಿಗಷ್ಟು ಬೇಡಿಕೆ ಇರಲಿಲ್ಲ. ಯಾಕೆ? ವಿಜಯರಾಘಪ್ಪನವರ ಹಾಸ್ಯ, ಇವರ ಹಾಸ್ಯದ ಹೊಳೆಯಲ್ಲಿ ಅದು ಕೊಚ್ಚಿಕೊಂಡು ಹೋಗಿದೆ. ಯಾರು ಆ ದ್ರೌಪದಿ ವಸ್ತ್ರಾಪಾರ, ನಳದಮಯಂತಿ, ಸತ್ಯ ಹರಿಶ್ಚಂದ್ರ, ಓ ಲಕ್ಷ್ಮಣ, ಓ ಲಕ್ಷ್ಮಣ ಎಷ್ಟು ಒಳ್ಳೆ ಪ್ರಸಂಗ. ಪ್ರಸಂಗಗಳ ಹಾಡುಗಾರಿಕೆ ನಮ್ಮ ತಂದೆ ಹೇಳ್ತಾ ಇದ್ರು, ಮೊದಲು ಶುರುವಾದದ್ದು ತುಳು ಪ್ರಸಂಗ ಅದು ಓ ಲಕ್ಷ್ಮಣ ಅಂತ ಹೇಳಿಕೊಂಡು. ಓ ಲಕ್ಷ್ಮಣ ಇದೆ ಪೌರಾಣಿಕ. ಹೌದೌದು, ಅದು ಪೌರಾಣಿಕ. ಶುರುವಾದದ್ದು ಜಾಲಕೊರತಿ, ಸೊರ್ಕುರ ಸಿರಿಗಿಂಡೆ, ಹೀಗೆಲ್ಲ ಶುರುವಾಯ್ತು. ಏನು ಅದ್ಭುತವಾದ. ಯಾವ ಭಾಗವತರ ಹತ್ರ ಕೇಳಿದ್ರು ಮೊದಲು, ಯಾರು ಭಾಗವತರು ಯಾರು ನಿಮಗೆ ದಾಮೋದರ ಮಂಡಂಚರು, ನಾರಾಯಣಪ್ಪರ ಹತ್ರ ಕೇಳಿ, ಕಾಳಿಂಗನವರ ಹತ್ರ ಕೇಳಿ, ಕಡತೋಗದವರು ಕೃಷ್ಣಲೀಲೆ ಕಂಸೋದೆ, ಅದು ದಾಮೋದರ ಮಂಡಂಚರು ಹಾಡಬೇಕು, ಆಡಿಸಬೇಕು. ಹೀಗೆ ಪ್ರತಿಭೆ ಬೇರೆ, ವರ್ಚಸ್ಸು ಬೇರೆ. ಕರೆಕ್ಟ್. ಸಿದ್ಧಿ ಬೇರೆ, ಪ್ರಸಿದ್ಧಿ ಬೇರೆ. ಪ್ರಭಾಕರ್ ಜೋಶಿಯವರು ಹೇಳಿದಾಗೆ, ಸಿದ್ಧಿದ್ದವನಿಗೆ ಪ್ರಸಿದ್ಧಿ ಇಲ್ಲ, ಪ್ರಸಿದ್ಧಿ ಇದ್ದವನಿಗೆ ಸಿದ್ಧಿ ಇಲ್ಲ. ಸಿದ್ಧಿ ಪ್ರಸಿದ್ಧಿ ಎರಡು ಇದ್ದವನಿಗೆ ತಲೆ ಸರಿ ಇಲ್ಲ. ಈಗ ಪೂರಕ ಆಯ್ತು, ಮಾರಕ ಹೇಗೆ? ಮಾರಕ ಅಂತ ನಾನು ಹೇಳಿದಾಗೆ ಯಕ್ಷಗಾನದ ಬದಲಾವಣೆ, ಕಲೋಚಿತವಾದ ಬದಲಾವಣೆ ಅಲ್ಲ ಇದು, ಕಾಲೋಚಿತವಾದ ಯಕ್ಷಗಾನ ಕ್ರಾಂತಿಕಾರಿ ಬದಲಾವಣೆಯನ್ನು ಕಾಣ್ತಾ ಒಂದು ಹಂತ ಬಂದಾಗ ಏನು ನಾನು ಹೇಳಿದಾಗೆ ಯಕ್ಷಗಾನ ಎನ್ನುವ ಪದಪ್ರಯೋಗವೇ ಇರುವುದಿಲ್ಲವೇ? ಕರೆಕ್ಟ್. ಬದಲಾವಣೆ, ಅಟ್ರಾಕ್ಷನ್, ಹೊಸ ಆಕರ್ಷಣೆ ಕೊಡುವುದು, ಜನರನ್ನು ಎಳೆಯುವುದು, ಎಲ್ಲ ಬಿಟ್ಟಿಗೆ ತುಂಬಿಸುವ ಪ್ರಯತ್ನ. ಈ ಧಾವಂತದಲ್ಲಿ ಯಕ್ಷಗಾನ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಳ್ಳುತ್ತದೆ. ಕಂಪ್ಲೀಟ್, ಹೌದು, ಪರಗಳಿಸಿಕೊಂಡ ಹಾಗೆ ಕಂಪ್ಲೀಟ್ ಕಳೆದುಕೊಳ್ತದೆ. ಹೌದು. ಯಕ್ಷಗಾನ ಭಾಗವತರಾಗಿ ತಮಗೆ ಎದುರಾಗಿರಬಹುದಾದ ಸವಾಲುಗಳು ಏನೆಲ್ಲ ಉಂಟು ಸರ್? ಒಂದೆರಡು ಉದಾಹರಣೆಗಳ ಮೂಲಕ ಹೇಳುದಿದ್ರೆ. ಸವಾಲುಗಳು ಭವಿಷ್ಯದಲ್ಲಿ ಅಂತ ಹೇಳುವುದಲ್ಲ, ಅಲ್ಲಲ್ಲ, ಈಗ ನೀವು ನಿಮ್ಮ ಇದರಲ್ಲಿ ನಿಮ್ಮ ಇಷ್ಟು ವರ್ಷದ ಕಲಾ ವ್ಯವಸಾಯ, ಹೌದು, ಕಲಾ ವ್ಯವಸಾಯದಲ್ಲಿ ಸವಾಲು ಅಂತ ಹೇಳಿ ಕೆಲವೆಲ್ಲ ಕಹಿ ಅನುಭವಗಳೆಲ್ಲ ಆಗ್ತದೆ ಕಲಾಕ್ಷೇತ್ರದಲ್ಲಿ. ಅದನ್ನು ನಾನು ಒಂದು ಪಂಥಾಹ್ವಾನ ಅಂತ ಸ್ವೀಕರಿಸಿದ. ಎಲ್ಲಿ ಮತ್ತೆ ಸಣ್ಣ ಪುಟ್ಟ ವಿಷಯಗಳಿಗೆ ನಾನು ನೊಂದುಕೊಳ್ಳುವವಲ್ಲ, ಹಚ್ಚಿಕೊಳ್ಳುವವಲ್ಲ. ಕರೆಕ್ಟ್, ಹೌದು. ಆದ್ದರಿಂದ ನನಗೆ ಕೆಲವೆಲ್ಲ ಸಣ್ಣ ಪುಟ್ಟ ಅಡೆತಡೆಗಳನ್ನು ಮೀರಿ ನಿಲ್ಲುವಂತಹ ಒಂದು ಆತ್ಮಸ್ಥೈರ್ಯ ನನ್ನ ಹತ್ರ ಮೊದಲಿಂದಲೂ ಇತ್ತು. ಕರೆಕ್ಟ್. ಹೀಗೆ ಒಂದು 4 ಜನ ಭಾಗವತರು ಒಟ್ಟಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮಗೆ ಬೇಕಾದಾಗ ಶ್ರುತಿಯಲ್ಲಿ ಇರುವುದಿಲ್ಲ. ಕರೆಕ್ಟ್, ಇರುವುದಿಲ್ಲ. ಹೌದು. ಇದನ್ನು ನಾವು ಸಹಿಸಿಕೊಳ್ಬೇಕಾಗ್ತದೆ. ಇದೆಲ್ಲ ಒಬ್ಬ ಕಲಾವಿದನಾಗಿ ಎದುರಿಸಬೇಕಾದಂತಹ ಸಣ್ಣ ಪುಟ್ಟ ವಿಷಯಗಳು. ಅದನ್ನು ನಾವು ಬಹಳ ಸೂಕ್ಷ್ಮ ಸಂವೇದನೆಯಾಗಿ ಅದನ್ನು ಸ್ವೀಕರಿಸಿಕೊಂಡ್ರೆ ಬಹಳ ಕಷ್ಟ ಆಗ್ತದೆ. ವ್ಯವಸಾಯವೇ ನಿಲ್ಲಿಸಬೇಕಷ್ಟೇ, ಅದು ಸಾಧ್ಯವಿಲ್ಲ. ಇಂದು ಬಿಡಾರದಲ್ಲೆಲ್ಲ ನಿಲ್ಲುವಂತ ಪರಿಸ್ಥಿತಿ. ನಾನು ಬೇರೆ, ನಾವು ಮಂಗಳೂರಿಗೆ ಬಂದ್ರೆ ನಾನು, ಶೇಣಿಯವರು, ಮಂಡಚರು, ಗಣೇಶ ಪ್ರಸಾದದಲ್ಲಿ ಕಾರ್ಯಕ್ರಮಕ್ಕಾಗಿ ಹೋಗುದು ಬರುವುದು. ಹೀಗೆ ಅದರಿಂದಲೂ ಹಲವಾರು ಸವಾಲುಗಳು ನಮ್ಗೆ ಎದುರು ಆಗಲಿಲ್ಲ. ಕರೆಕ್ಟ್, ಹೌದು. ಒಡ್ಡೋಲಗ ಕ್ರಮಗಳು ಇವೆಲ್ಲ ಮಾಯವಾಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮತ್ತೆ ಇದನ್ನು ಉಳಿಸಲಿಕ್ಕೆ ಕಾಲಾವಧಿಯ ಪ್ರದರ್ಶನ ಅಂತ ಯಾವಾಗ ಪ್ರಾರಂಭ ಆಯಿತು ಆಗ ಈ ಪೂರ್ವರಂಗದ ಹಲವಾರು ವಿಷಯಗಳು ಬಿಟ್ಟು ಹೋಗಿತ್ತು. ಕರೆಕ್ಟ್. ಈಗ ನೋಡಿ, ಮೊದಲು ಪಾಂಡವರು ಒಡ್ಡೋಲಗ ಆಗ್ಲೇಬೇಕು. ಭೋಜಿ ಗಿಡಗರು ಅಂತ ಮಂದಾರ್ತಿ ಮಾಡಿದ ಯಜಮಾನರು ಇದ್ರು. ಪ್ರಸಂಗ ಯಾವುದೇ ಆಗ್ಲಿ ಅವ್ರು ಬಂದು ಏನ ಪಾಂಡವರು ಒಡ್ಡೋಲಗ ಆಗ್ಲಿ, ಪ್ರಸಂಗ ಬೇರೆ, ರಾಮಾಯಣದ ಪೂರ್ವರಂಗ ಇಲ್ಲದೆ ಆಟ ಶುರುವಾಗುದೇ 12 ಗಂಟೆಗೆ. ಹೌದು. ಎಲ್ಲ ಪೂರ್ವ ಕೋಡಂಗಿಯಿಂದ ಹಿಡಿದು ಮುಖ್ಯ ಸ್ತ್ರೀವೇಷ, ಅದು ಪಾಂಡವರು ಒಡ್ಡೋಲಗ 3/4 ಗಂಟೆ ಆಗ್ತಿತ್ತು. ಭಾರಿ ಚಂದ. ಆ ಪ್ರಯಾಣದ ಕುಣಿತಗಳು, ಸುತ್ತುವರಿ ಕುಣಿತಗಳೆಲ್ಲ ವೆರೈಟೀಸ್ ಅದೇ ಇಲ್ಲವೇ ಇಲ್ಲ. ಈಗ ಪೂರ್ವರಂಗ ಅಂತ ಹೇಳಿ ಒಂದು ಬೇರೆ ಕಾರ್ಯಕ್ರಮ ಇಡಬೇಕಾದ್ರೆ. ಹೌದು.
ಇದನ್ನು ಉಳಿಸ್ಬೇಕು ಅಂತಾದ್ರೆ ಏನ್ ಮಾಡ್ಬೋದು ಸರ್ ನಾವು? ಬೇಕಂತ ಹೇಳಿದ್ರೆ ಸಂಘ ಸಂಸ್ಥೆಗಳು, ಹವ್ಯಾಸಿ ಸಂಘ ಸಂಸ್ಥೆಗಳಿಗೆ ಈ ಜವಾಬ್ದಾರಿ ಉಂಟು. ಕರೆಕ್ಟ್. ಈಗ ಏನಾಗಿದೆ ಅಂತ ಹೇಳಿದ್ರೆ ಸಮಾನಾಂತರವಾದಂತಹ ಧೋರಣೆ ಯಾರ್ದು? ನಮ್ಮ ಸಂಘ ಸಂಸ್ಥೆಗಳು. ಚಲನಚಿತ್ರ ನಾಗೇಶ್ವರಿ ಆಡುವ, ಕಿಜ್ಜಲ ಪೂಜೆ ಆಡುವ, ಬೇಡ ನಾವು ಪೌರಾಣಿಕ ಪ್ರಸಂಗವನ್ನು, ಇವರಿಗೇನು ಯಾರ ಮುಲಾಜು ಉಂಟು? ಕರೆಕ್ಟ್. ಪೌರಾಣಿಕ ಪ್ರಸಂಗವನ್ನೇ ಆಡ್ತೇವೆ ನಮ್ದು ಹವ್ಯಾಸಿ ಸಂಘ. ಈ ರೀತಿಯ ಶಿಸ್ತು ಹವ್ಯಾಸಿ ಸಂಘ ಸಂಸ್ಥೆಗಳು ರೂಢಿಸಿಕೊಂಡು ಬಂದ್ರೆ ಯಕ್ಷಗಾನ ಉಳಿಬಹುದು, ಯಕ್ಷಗಾನ ಉಳಿಯುತ್ತದೆ. ಒಂದು ರೀತಿಯ ಬದ್ಧತೆ ಈ ರಂಗಭೂಮಿಗೆ ಬರ್ತದೆ. ಕರೆಕ್ಟ್. ಅದೇ ಹವ್ಯಾಸಿಗಳಿಗೆ ನಿಜವಾಗಿ ಇದರಲ್ಲಿ ಹವ್ಯಾಸಿಗಳು ಪ್ರಯತ್ನ ಮಾಡಬೇಕಾದ್ರೆ, ಶಾಸ್ತ್ರೀಯ ಬದ್ಧತೆ ಬರಬೇಕಿದ್ರೆ ಹವ್ಯಾಸಿಗಳು ಪ್ರಾಮಾಣಿಕವಾದಂತ ಒಂದು ಪ್ರಯತ್ನ ಮಾಡಬೇಕು. ಅಂದ್ರೆ ಹವ್ಯಾಸಿಗಳ ಪ್ರಯತ್ನದಿಂದ, ಅಂದ್ರೆ ಈ ಸಂಘ ಸಂಸ್ಥೆಗಳು ಹವ್ಯಾಸಿಗಳ ಪ್ರಯತ್ನದಿಂದ ಮಾತ್ರ ಯಕ್ಷಗಾನ ಉಳಿಬಹುದು. ಖಂಡಿತ. ನಾವು ವೃತ್ತಿ ಮೇಳಗಳಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ನಾನು ಇಂತಿಷ್ಟು ಲಕ್ಷ ಬಂಡವಾಳ ಆಗಿದ್ದ ನನಗೆ ಬದುಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇರುವುದು ನನ್ನ. ಈ ವೇಷಗಳ ಪ್ರವೇಶ ಕ್ರಮಗಳಲ್ಲಿ ಎಲ್ಲ ಭಿನ್ನತೆ ಇದೆ. ಅಂದ್ರೆ ಇಂತಿಂತ ವೇಷಗಳಿಗೆ ಇಂತಿಂತದ್ದೇ ವಿಶಿಷ್ಟ ಕ್ರಮ ಅಂತ ಹೇಳಿ, ಬಣ್ಣದ ವೇಷಕ್ಕೆ, ಕಿರೀಟ ವೇಷಕ್ಕೆ, ಇದಕ್ಕೆ ಅಂದ್ರೆ ಈಗ ಅಭಿಮನ್ಯು ಮತ್ತೆ ಸಾರಥಿ ಅಂತ ನಾವು ತಗೊಂಡ್ರೆ ಎರಡಕ್ಕೂ ವಿಭಿನ್ನ ಶೈಲಿಯ ಪ್ರವೇಶ ಇರುವುದಾ ಅಥವಾ ಹೇಗೆ? ಅದು ವಿಭಿನ್ನ ಶೈಲಿಯ ಪ್ರವೇಶ ಇದೆ, ವಾದನ ಕ್ರಮವೂ ವಿಭಿನ್ನ ಇದೆ. ಒಂದು ಕಿರೀಟ ವೇಷ, ಒಂದು ಬಣ್ಣದ ವೇಷ, ಒಂದು ಪಗಡಿ ವೇಷ, ಅಥವಾ ಇಲ್ಲಿ ಕೇಂದ್ರ ಮೊದಲ ವೇಷ ಇದೆ. ಮತ್ತೆ ಯಾವ ಪಾತ್ರ, ಎಷ್ಟು ವೇಗ. ಈಗ ಒಂದು ದೇವೇಂದ್ರನ ಉಂಟವ್ರಿಗೆ ಮೊದಲು ಬಲಗಳಿಗೆ ಪ್ರವೇಶ ಕೊಡ್ತಾರೆ. ಕರೆಕ್ಟ್. ಅದರ ಅರ್ಧ ವಿಲಂಬಿತ ಲಯದಲ್ಲಿ ದೇವೇಂದ್ರನಿಗೆ ಪ್ರವೇಶ ಕೊಡ್ತೇನೆ. ಕರೆಕ್ಟ್. ಇದು ಕ್ರಮ. ಅದಕ್ಕೆ ಹಿಮ್ಮೇಳದವರು ಕೂಡ ಅದಕ್ಕೆ ಹೌದು ತುಂಬಾ ಗೊತ್ತಿರಬೇಕು. ಈಗ ಆ ಮಟ್ಟದಲ್ಲಿ ಪತ್ಯಾಣ ಶಂಕರನಾರಾಯಣ ಭಟ್ರು ಅವರದೊಂದು ಸ್ಪೀಡಿಗೆ ಒಂದು ಲಿಮಿಟ್ ಅಂತ ಹೇಳಿರ್ತಾರೆ, ಒಟ್ಟು ಸ್ಪೀಡ್ ಅಲ್ಲಿ. ಈಗ ಬಾರಿಸ್ತಾರೆ, ಯಾಕಂದ್ರೆ ಸಣ್ಣ ಮಕ್ಕಳೆಲ್ಲ ಹೇಳ್ತಾರೆ ಆರ್ನ ಕೈ ಬೋಪುಜಿ ಅರೇಂಜ್ ಬೇಜಾರಾಗ್ತದೆ ಅವರಿಗೆ, ಬಾರಿಸ್ತಾರೆ ಅಂತ. ಒಂದು ಲಯದ ಒಂದು ಮಿತಿ ಅಂತ ಇರ್ತದೆ. ಕರೆಕ್ಟ್. ಪ್ರಾರಂಭಕ್ಕೆ ಮಧ್ಯರಾತ್ರಿವರೆಗೆ, ಮಧ್ಯರಾತ್ರಿ ನಂತರ ಬೆಳಗಿನ ಜಾಮಕ್ಕೆ ಆ ಲಯ ವಿನ್ಯಾಸಗಳು. ಅದೇ ಅದು ನೀವು ಆಗ ಹೇಳಿದ್ದು ಅರೆ ಕೈ ಪೋಪುಜಿಗೆ, ಅದೇ ರೀತಿ ಭಾಗವತರಿಗೂ ಕೂಡ ಆರೋಗ್ಯ ಪೊಸತ್ತು ಗೊತ್ತುಜ್ಜಿ ಅಂತ ಹಾಗೆ ಎಲ್ರು ಅದಾದ್ರು ಈಗಿನದ್ದು ಮಾಡಿಕೊಂಡು ಹೋಗ್ತಾರೆ. ಮತ್ತೆ ಈ ಬೆಳಗಿನ ಜಾವ ಅಂದ್ರೆ ಈ 4ನೇ ಕಾಲದ ಬಣ್ಣದ ವೇಷಗಳನ್ನು ಕುಣಿಸುವ ಕ್ರಮದಲ್ಲಿ ವ್ಯತ್ಯಾಸ ಏನು? ಯಾಕೆಂತಂದ್ರೆ ಬಣ್ಣದ ವೇಷಕ್ಕೆ ಇಂತಿಷ್ಟೇ ಒಂದು ವೇಗ ಅಂತ ಇರ್ತಿ. ಅದು ಬೇಕಾದ್ರೆ 11 ಗಂಟೆಗೆ ಬರಲಿ, ಕರೆಕ್ಟ್. ಅದು ಬೇಕಾದ್ರೆ ಬೆಳಿಗ್ಗೆ 5:45ಕ್ಕೆ ಬರಲಿ. ಹೌದು, ಕಾಲದ ಏನು ಇದಿಲ್ಲ ಅದಕ್ಕೆ. ಇದಕ್ಕಿಂತ ಸ್ಪೀಡ್ ನೀವು ಬಣ್ಣದ ವೇಷಕ್ಕೆ ಕೊಟ್ರಿ ಎಂತ ಮಾಡೋದು? ಅಂದ್ರೆ ಅಲ್ಲಿ 1ನೇ ಕಾಲ 2ನೇ ಕಾಲ ಖಚಿತವಾದಂತಹ ಲಯ ಉಂಟು. ಬಣ್ಣದ ವೇಷಕ್ಕೆ ಇಂತಿಷ್ಟೇ ಇದೇ ಲಯ. ಅಂದ್ರೆ ಕಲಾತ್ಮಕತೆ ಕಾಣುವುದು ಅದರಲ್ಲಿ ಆ ಮಿತಿಯಲ್ಲಿ. ಕರೆಕ್ಟ್. ನಿಧಾನದಲ್ಲಿಯೇ ಕಲಾತ್ಮಕತೆ ಕಾಣುದು. ಅಂದ್ರೆ ನಾನು ಕೇಳುವುದೇನು ಅಂತಂದ್ರೆ 1ನೇ ಕಾಲ ಆಗ್ಲಿ, 2ನೇ ಆಗ್ಲಿ, 3ನೇ ಆಗ್ಲಿ, 4ನೇ ಆಗ್ಲಿ ಬಣ್ಣದ ವೇಷಕ್ಕೆ ಅದು ಒಂದೇ ಇದು, ಅದೇ ಒಂದು ಲಯ. ಖಂಡಿತ ಖಂಡಿತ ಖಂಡಿತ. ಯಾವ ಎಲ್ಲ ಸನ್ನಿವೇಶಗಳಲ್ಲಿ ಬಿಡ್ತಿಕೆಯ ಅವಶ್ಯಕತೆ ಇಲ್ಲ. ನನ್ನ ಲೆಕ್ಕದಲ್ಲಿ ಈಗ ಬಹಳ ಒಂದು ದೊಡ್ಡ ಒಂದು ತಪ್ಪು ಮಾಡ್ತಾ ಇದ್ದಾರೆ ಯಕ್ಷಗಾನದಲ್ಲಿ. ದುಃಖದ ಸನ್ನಿವೇಶದಲ್ಲಿ ಪದ್ಯವನ್ನು ಗಂಟೆಗಟ್ಟಲೆ ಎಳೆಯುವುದು, ಅತಿಯಾದ ದೀರ್ಘಾಲಾಪನೆ. ದುಃಖದ ಸನ್ನಿವೇಶಕ್ಕೆ ಮತ್ತೆ ಕೆಲವು ವರದಿ ಒಪ್ಪಿಸುವಂತಹ ಪದ್ಯಗಳು ಇರ್ತದೆ. ಕರೆಕ್ಟ್. ಅದಷ್ಟು ಚುಟುಕು. ಮತ್ತೆ ಒಂದು ಸನ್ನಿವೇಶದಲ್ಲಿ ಒಂದು ನಿಮ್ಮ ಲವ್ ಸೀನ್ ಇರ್ಬೋದು, ಒಂದು ಸನ್ನಿವೇಶದಲ್ಲಿ ನೀವೊಂದು 3/4 ಗಂಟೆ ಒಂದು ಸನ್ನಿವೇಶ ಅಂತ ಹೇಳುವಾಗ ನೀವು ಎಲ್ಲಾ ಪದ್ಯಗಳಿಗೆ ಬಿಡಿಸಿಕೊಳ್ಬೇಕಂತಿಲ್ಲ. ಆ ವೇಗವನ್ನು ಬೆಳೆಸಿಕೊಂಡು ಹೋಗ್ಬೇಕು ನೀವು. ಮೊದಲು ಪದ್ಯಗಳಿಗೆ ಬಿಡಿಸಿಕೊಡಿ, ಮತ್ತೆ ಪದ್ಯವನ್ನು ಸ್ಪೀಡ್ 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 ಮಾಡಿ ಅದು ನೀರಿಗೆ ಹರಿದಾಗ ಆ ಸನ್ನಿವೇಶ ಮುಗೀತು. ಆ ಸನ್ನಿವೇಶ ಮುಗ್ದಲ್ಲಿಗೆ ಮತ್ತೊಂದು ಸನ್ನಿವೇಶ ಆಗುವಾಗ ರಾಗವನ್ನು ಬೇರೆ ಹಾಕಿದಾಗ ಕರೆಕ್ಟ್ ಅಲ್ಲಿ ಒಂದು ಆವರಣ ನಿರ್ಮಾಣ ಆಗ್ತದೆ. ಪರ್ಫೆಕ್ಟ್. ಹೌದು. ಧೀಂಗಿಣ ಮತ್ತೆ ಧೀಂಗಿಣದ ನಂತರ ಈ ಗಿರಕಿ ಹಾಕುವುದಕ್ಕೆ ಏನಾದ್ರೂ ಸಂಖ್ಯೆಯ ನಿರ್ಣಯ ಅಂತ ಏನಾದ್ರೂ ಉಂಟಾ? ಇಲ್ಲ, ಅದು ಅವನವನ ಸಾಮರ್ಥ್ಯಕ್ಕೆ ಹೊಂದಿಕೊಂಡದ್ದು. ಅಂದ್ರೆ ಈಗ ಉದಾಹರಣೆಗೆ ಒಂದು 20 ಧೀಂಗಿಣ ಹಾಕಿದ್ರೆ ಎಷ್ಟು ಸುತ್ತ ಗಿರಕಿ ಹಾಕಬೇಕು? ಅದು ಆ ಸಮರ್ಥವನ್ನು ಕಾಪಾಡುದಿಲ್ಲ ಕೆಲವು ಗಿರಕಿ ಹಾಕಿದ ಮೇಲೆ ಅವನಿಗೆ ಆಯಾಸ ಆಗ್ತದೆ.
Correct. ನಿಜವಾಗಿ ಆದ್ರೆ ಅವ ಎಷ್ಟು ಗಿರಿಕೆ ಹಾಕಿದ್ನ ಅಷ್ಟ ಅದರ ಅರ್ಧ ಆದ್ರೂ ತಿರುಗಬೇಕು. ಕರೆಕ್ಟ್. ಹಾ, ಈಗ 20 ಗಿರಿಕೆ ಹಾಕಿದ್ರೆ ಒಂದು 10 ಗಿರಿಕೆ ಹಾಕೋಷ್ಟು ಕಾಲ ಆದ್ರೂ ಸುತ್ತು ಬರ್ಬೇಕು. ಹೌದು, ಅದೇ ದಿಂಗಿಣ ಹಾಕಿದ್ರೆ ಕರೆಕ್ಟ್. ಅತಿಯಾಗಿ ಕುಣಿಯಬಾರದು ಎನ್ನುವಂತ ನಿರ್ಣಯ ಯಾವ್ದಾದ್ರು ವೇಷಕ್ಕೆ ಉಂಟಾ? ಹಾಗೇನಿಲ್ಲ. ಅತಿಯಾಗಿ ಕುಣಿಯಬಾರದು ಎನ್ನುವುದು ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದ್ದು. ಅತಿಯಾದ ಕುಣಿತ, ಅತಿಯಾದ ಮಾತು, ಕರೆಕ್ಟ್, ಸಮತೋಲನ ಬೇಕಾಗ್ತದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಹರಿದಾಸರುಗಳ ಪ್ರವೇಶದಿಂದ ಮಾತುಗಾರಿಕೆಯೇ ಪ್ರಧಾನ ಎನ್ನುವಂತ ಅವರು ಮಾಡುವ ಪಾತ್ರ ಮಾತುಗಾರಿಕೆಯೇ ಪ್ರಧಾನ. ಕರೆಕ್ಟ್, ಹೌದು. ಅಲ್ಲಿ ಕುಣಿತ ಇಲ್ಲ. ಈ ಮಾತು ಬಾರದವರದ್ದು ಕುಣಿತವೇ ಪ್ರಧಾನ. ಹೌದು, ಅದರಿಂದಾಗಿ ಅದು ಆ ಅಸಮತೋಲನ, ಆ ಸಮತೋಲನ ಕಾಪಾಡುವುದಿಲ್ಲ. ಹೌದು, ಅದೇ ಆ ಸಮತೋಲನ ಹಾಳಾಗ್ಲಿಕ್ಕೆ ಕಾರಣ ಹರಿದಾಸರುಗಳ ಪ್ರವೇಶ ಅಂತ. ಅಂದ್ರೆ ಅವರು ಮಾತನ್ನು ಬೆಳೆಸಿದ್ರು, ಮಾತು ಗೊತ್ತಿಲ್ಲದವರು ಕುಣಿತವನ್ನು ಬೆಳೆಸಿದ್ರು. ಅವರ ಬಂಡವಾಳ ಮಾತುಗಾರಿಕೆ. ಅದೇ ಮಾತು ಗೊತ್ತಿಲ್ಲದವರು ಕುಣಿತವನ್ನು ಮಾತ್ರ ಬೆಳೆಸಿದ್ರು. ಆ ಸಮತೋಲನ ನಾವು ಕಾಪಾಡಲಿಲ್ಲ. ಈ ದೊಂದಿರಾಳೆ ಎಲ್ಲ ಯಾವೆಲ್ಲ ವೇಷಗಳಿಗೆ ಅನಿವಾರ್ಯ ಮತ್ತು ಅದೇ ಯಾವೆಲ್ಲ ವೇಷಗಳಿಗೆ ಅನಿವಾರ್ಯ? ಯಾಕೆಂತಂದ್ರೆ ಇತ್ತೀಚೆಗೆ ಹೆಚ್ಚಿನ ಎಲ್ಲ ರಕ್ಕಸ ಪಾತ್ರಕ್ಕೆ ದೊಂದಿರಾಳ ಉಪಯೋಗಿಸ್ತಾರೆ. ಅದಕ್ಕೆ ಈ ಪ್ರಶ್ನೆ ಕೇಳುದು. ಹಿಂದೆ ಕೆಲವು ನಿಶ್ಚಿತ ಒಂದು ಪ್ರಸಂಗಗಳು, ಈಗ ದೇವಿ ಮಾತ್ಮೆ ಇಲ್ಲ ಅಂದ್ರೆ ಇವರು ಚಂಡಮುಂಡರಿಂದ ಬರುವ ಮಹಿಷಾಸುರ ಮತ್ತೆ ಮಧುಗೈಟವರು ಎಲ್ಲ ಇತ್ತು. ಬಯಲಾಟದ ವೇಳೆಗಳಲ್ಲಿ ಒಂದು ರೀತಿ ಗೌಜಿ ಗದ್ದಲಕ್ಕೆ. ಕರೆಕ್ಟ್, ಹೌದು. ಇದರಲ್ಲಿ ಕಲಾತ್ಮಕತೆ ಎಂತದೂ ಇಲ್ಲ, ಖಾಲಿ ಗೌಜಿ ಗದ್ದಲ. ಈ ಸುಡುಮದ್ದು ಎಲ್ಲ ಎಂತದಕ್ಕೆ ಬೇಕಾಯ್ತು ಯಕ್ಷಗಾನ. ಇದೇ ಜಾಗದಲ್ಲಿ ನಾನು ದೇವಿ ಮಾತನಾಡಿಸಿದ್ದು ಕುಮಳು ಶ್ರೀಧರರಾಯರ ತಂಡ. ಅದರ ಹಿಂದಿನ ದಿವಸ ಒಬ್ಬ ಬಂದ, ಸುಡುಮದ್ದಿನವನು. ಸುಡುಮದ್ದು ಅಣ್ಣಲ್ಲ ಕೋಡೆ ಯಾರು ಬೊಂಬೈದಾರು 1.5 ಲಕ್ಷ ರೂಪಾಯಿದ ಮಾರು ಇರಿಗೆಯ ತಗೊಂಡು ಯಾನು ಬಿಡಿ ಮರ್ದು ಬಿಟ್ರೆ ಪರಕ್ಕೆ ಬಂತಿನ ಕಟೀಲ್ ಮೇಳದ ಆಟಗೊಬ್ಬವನ್ನು ಬಂತೀನಿ ಆಟ ಮಾತ್ರ. ಆವತ್ತು ಒಂದೇ ಒಂದು ಸುಡುಮದ್ದು, ಎಂತದೂ ಇಲ್ಲ. ಕುಮಳು ಶ್ರೀಧರರಾಯರು ಹೇಳ್ತಾರೆ, ಭಾಗವತರೆ ಇಡೀ ತಿರುಗಾಟದಲ್ಲಿ ಒಂದು ನೆಮ್ಮದಿ ಶಾಂತಿಯಿಂದ ಒಂದು ಗಲಾಟೆ ಇಲ್ಲದೆ ಬಂದು ಹೇಳಿದ್ದು ನಾನು ಇವತ್ತೇನೆ ಚಂದ ಅಂತ ಹೇಳಿದ್ದಾರೆ. ಸಭಾ ಕ್ಲಾಸ್ ನೋಡಿ, ಒಬ್ಬೊಬ್ಬರದ್ದು ಒಂದೊಂದು ರೀತಿ ಉಂಟು. ಅಂದ್ರೆ ನಾನೇ ಈಗ ಗುರುತಿಸಿದ ಹಾಗೆ ಒಂದು 3 ನಿರ್ಣಯವಾಗಿ ನಾನು ಗುರುತಿಸಿದ್ದೇನೆ. 3 ಪ್ರತ್ಯೇಕತೆ ಉಂಟು ಅಂತ. ಹೀಗೆ ಬೇರೆ ಬೇರೆ ಇರ್ಲಿಕ್ಕೆ ಕಾರಣ ಏನು? ಒಂದು ಪ್ರಾದೇಶಿಕ ಭಿನ್ನತೆ. ಈ ಕಾಸರಗೋಡು ಪ್ರದೇಶದವರು ಕರೆಕ್ಟ್ ಒಂದು ರೀತಿ, ಅದರಲ್ಲಿ ಸ್ವಲ್ಪ ಕಥಕಳಿ ಪ್ರಭಾವ ನಮಗೆ ಕಾಣ್ತದೆ ಖಂಡಿತವಾಗಿ. ಮತ್ತೆ ನಮ್ಮ ಧರ್ಮಸ್ಥಳ ಸೈಡು ಇವರದೊಂದು ಬೇರೆ, ಮತ್ತೆ ಈ ಮಧ್ಯ ನಮ್ಮ ಕಟ್ಟೀರು. ಕರೆಕ್ಟ್, ಹೌದು. ಅದು ಪ್ರಾದೇಶಿಕ ಭಿನ್ನತೆ ಅಷ್ಟೇ. ಅದೇ ಇನ್ನು ನಿಮ್ಮ ಲೆಕ್ಕಾಚಾರದಲ್ಲಿ ನಿಮ್ಮ ಆವರ್ತದಲ್ಲಿ ಅದರಲ್ಲೇನು ಬದಲಾವಣೆ ಇಲ್ಲ. ಹೌದು ಹೌದು. ವೇಷಧಾರಿಯ ಆಳಂಗ ಅವನ ಅಂಗ ಸೂಕ್ಷ್ಮ ಅದನ್ನು ಹೊಂದಿಕೊಂಡು ನಮಗೆ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಬೇರೆ ಹೇಳುವಂತಹ ಭಿನ್ನತೆ ವ್ಯತ್ಯಾಸಗಳೇನಿಲ್ಲ. ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದಾ ಅಥವಾ ಕುಣಿತಕ್ಕೆ ಸರಿಯಾಗಿ ಹಿಮ್ಮೇಳ? ಈಗ ಕುಣಿತಕ್ಕೆ ಬೇಕಾಗಿ ಹಿಮ್ಮೇಳ ಅಂತಾಗಿ ಅವ ಕುಣಿದಾಗಿ ಅವನನ್ನು ನಾವು ನೋಡಿದ್ವಿ. ಅವ ಎಲ್ಲಿ ನಿಲ್ತಾನೆ, ಅವ ಎಷ್ಟು ಆವರ್ತ ಕುಣಿಯುತ್ತಾನೆ. ತ್ರಿವಿಡ ತಾಳ ತೆಗೆದ ಕೂಡಲೇ ಶುರುವಾಯ್ತು ಬಡಗಿನ ನಾಟ್ಯ ನಮ್ಮ ತೆಂಕಲ್ಲಿ. ನಾನು ಹೇಳಿದ್ದು ಒಂದು ಪದ್ಯ ಒಂದು ಆವರ್ತ ಆಗ್ಲಿ ಮತ್ತೆ ಕುಣಿ. ಕರೆಕ್ಟ್. ಪದ್ಯ ಒಂದು ಆವರ್ತ ಆಗುವ ಮುಂಚೆ ಪದ್ಯ ತ್ರಿವಿಡ ಅಂತ ಗೊತ್ತಾಯ್ತು ಅವನಿಗೆ. ಅವ ಕುಣಿದ ಮತ್ತೆ ಬಾರಿಸೋದು ಪಾಯಿಂಟ್ ಜನಕೇರಿಯರು ಅಂತ ಹೇಳ್ತಾರೆ. ಲಗಾಡಿಗೆ ಅಂದ್ರೆ ಹಿಮ್ಮೇಳಕ್ಕೆ ತಕ್ಕಂತೆ ಹಿಮ್ಮೇಳ ಕುಣಿಬೇಕು. ಹಿಮ್ಮೇಳಕ್ಕೆ ತಕ್ಕಂತೆ ಅರ್ಥ. ಭಾಗವತರ ಪದ್ಯಕ್ಕೆ ಅರ್ಥ ಹೇಳುದು, ಅರ್ಥಕ್ಕೆ ಭಾಗವತರು ಹೌದು, ಅರ್ಥಕ್ಕೆ ಪದ್ಯ ಹೇಳುದಲ್ಲ. ಅಲ್ಲ, ಹಿಂದಿನ ಅರ್ಥಧಾರಿಗಳಲ್ಲಿ ನೋಡಿ ಅಪ್ಪ ಮುಂದಿನ ಪದ್ಯಕ್ಕೆ ತಂದು ನಿಲ್ಲಿಸು ಅಕ್ರಮದೆಲ್ಲ ಹೋಗಿದೆ. ಈಗ ವಕಾಲತ್ತಾಗಿದೆ, ಅರ್ಥಗಾರಿಕೆ ಅಂದ್ರೆ ವಕಾಲತ್. ಹೌದು ಹೌದು ಹೌದು, ಕರೆಕ್ಟ್. ಹಿಂದೆ ನಿಜವಾದ ಅದು ಅರ್ಥಗಾರಿಕೆ. ಈ ಸಂಗೀತದ ಆಲಾಪನೆ ಅದು ಹೇಗೂ ಹೇಳಿದ್ರಲ್ಲ, ಅದೆಲ್ಲ ಉಪದ್ರ ಅಂತ ಹೇಳಿ ನೀವು ಆಗ್ಲೇ ಹೇಳಿ ಆಯ್ತು. ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಭಾಗವತರಿಗೋ ಅಥವಾ ಕವಿಗೋ ಅಥವಾ ವ್ಯವಸ್ಥಾಪಕರಿಗೋ? ಭಾಗವತನಿಗೆ. ರಂಗದ ಪೂರ್ಣ ಪ್ರದರ್ಶನವನ್ನು ನೋಡುವಂತವ ಮತ್ತೆ ಕಲಾವಿದರ ಮನೋಧರ್ಮವನ್ನು ಸರಿಯಾಗಿ ತಿಳಿದು ಭಾಗವತ. ಕರೆಕ್ಟ್. ಆದ್ರೆ ಅವ ಸಮರ್ಥನೆ ಇರ್ಬೇಕಷ್ಟೇ. ಈಗ ಸುಮ್ಮನೆ ಭಾಗವತ ಅಂತ ಹೇಳಿ ಅವನಿಗೆ ನಿರ್ದೇಶನದ ಜವಾಬ್ದಾರಿ ಕೊಟ್ಟರೆ ಕೆಲವೊಮ್ಮೆ ಸೋಲ್ತೇವೆ. ಹೌದು. ಈಗ ನೋಡಿ ಸರ್, ಈಗ ಹೆಚ್ಚಿನ ಕಡೆ ಹೇಳ್ತಾರೆ ಏನು ಅಂತಂದ್ರೆ ಯಕ್ಷಗಾನಕ್ಕೆ ಪ್ರತ್ಯೇಕ ನಿರ್ದೇಶಕನ ಅವಶ್ಯಕತೆ ಉಂಟು.
ಉಂಟು ಅಂತ ನಿಮ್ಗೆ ಅನ್ನಿಸ್ತದ ಅಥವಾ ಬೇಡ ಭಾಗವತನೇ ಮಾಡ್ಲಿ ಅಂತ? ಭಾಗವತ ಅಸಮರ್ಥ ಅಂತ ಹೇಳಿ ಆದ್ರೆ ನಿರ್ದೇಶಕ ಬೇಕೇ ಬೇಕು. ಹಾ, ನಿರ್ದೇಶನ ಇಲ್ಲದೆ ಇನ್ನು ಪ್ರದರ್ಶನ ಸಾಧ್ಯ ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕೆ ಹಾಗಾದ್ರೆ ಈ ನಿರ್ದೇಶನ ಮಾಡ್ಬೇಕು. ಭಾಗವತ ಅಸಮರ್ಥ ಅಂತ ಹೇಳಿ ಆದ್ರೆ ಹಿರಿಯ ವೇಷಧಾರಿ ಆಗುವುದು ನಿರ್ದೇಶಕ. ಹಾ, ಯಜಮಾನ ಯಕ್ಷಗಾನದ ಒಳಗುಟ್ಟು ತಿಳಿದವ ಕೆಲವರಿಗೇನು ಗೊತ್ತಿಲ್ಲ, ಕರೆಕ್ಟ್. ಹಾ, ಅವರು ಆಗ್ಬೋದು. ಹಾಗಂತ ನಿರ್ದೇಶಕ ಎನ್ನುವಂತ ಒಂದು ಜಾಗ ಬೇಕೇ ಬೇಕು. ಹೌದು, ಬೇಕಾಗುತ್ತೆ. ಆದ್ರೆ ಈಗ ನೋಡಿ, ಆ ನಿರ್ದೇಶಕನಿಗೂ ಕೂಡ ಈ ಕಲಾವಿದರನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ಒಂದು ಇದು ವರ್ಚಸ್ಸು ಮಾತ್ರ ಅಲ್ಲ, ಆ ಒಂದು ಅಧಿಕಾರವೂ ಬೇಕಲ್ಲ. ಅಧಿಕಾರ ಕೊಡದೆ ಕೇವಲ ನಿರ್ದೇಶಕ ಸ್ಥಾನ ಕೊಟ್ಟು ಏನು ಪ್ರಯೋಜನ? ಅದು ಯಜಮಾನ ನೋಡಿಕೊಳ್ಬೇಕು, ಅದನ್ನು ತಂಡದ ಯಜಮಾನ ನೋಡ್ಬೇಕು. ಕರೆಕ್ಟ್. ಅವ್ರು ಹೇಳಿದಾಗೆ ಕೇಳಿ ಅಂತ. ಅಂದ್ರೆ ಈಗ ನಿಮ್ಮ ಅಭಿಪ್ರಾಯದಲ್ಲಿ ಈಗಿನ ಸಂದರ್ಭದಲ್ಲಿ ಯಕ್ಷಗಾನಕ್ಕೆ ನಿರ್ದೇಶಕ ಬೇಕೇ ಬೇಕು. ತಾಳಮದ್ಲೆಗೂ ಬೇಕು. ಹಾ, ಮೊದಲು ನೋಡಿ ಸಿಕ್ಕಾಪಟ್ಟೆ ಮಾತಾಡುದು, ಮತ್ತೆ ಅರ್ಧ ಗಂಟೆಯಲ್ಲಿ ಎಲ್ಲವನ್ನು ಮುಗಿಸುವುದು. ಆ ಬೇಗವನ್ನು ಮೊದಲೇ ಕಾಪಾಡಿ. ನಿಮ್ಗೆ ಎಷ್ಟು ಗಂಟೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಬಳಸಿಕೊಳ್ಳಿ. ಯಕ್ಷಗಾನ ಕನ್ನಡ ಭಾಷೆಯಲ್ಲಿಯೇ ಆಗ್ಬೇಕಾ ಅಥವಾ ಅನ್ಯ ಭಾಷೆಗಳಲ್ಲಿ ಪ್ರದರ್ಶನ ತಪ್ಪು ಅಂತ ಆಗ್ತದ? ಇಲ್ಲ, ಯಕ್ಷಗಾನ ಸೀಮೋಲ್ಲಂಘನ ಆದ್ರೆ ಯಕ್ಷಗಾನದ ಪರಿಚಯ ತುಂಬಾ ಜನರಿಗೆ ಆಗ್ತದೆ. ಕನ್ನಡೇತರರಿಗೆ, ತುಳುವೇತರರಿಗೆ ಯಕ್ಷಗಾನದ ಪರಿಚಯ ಆಗ್ತದೆ. ಸೀಮೋಲ್ಲಂಘನ ಆಗಲಿ, ಆದ್ರೆ ಯಕ್ಷಗಾನದ ತಿಟ್ಟು ಮಟ್ಟನ್ನು ಉಳಿಸಿಕೊಳ್ಳೋ ಬಹಳ ಜಾಗ್ರತೆ ವಹಿಸಿಕೊಳ್ಬೇಕು. ಕರೆಕ್ಟ್. ಕೊಂಕಣಿಯಲ್ಲಿ ಯಕ್ಷಗಾನ ಆಗ್ತದೆ, ಇಂಗ್ಲಿಷ್ ಅಲ್ಲಿ ಆಗ್ತದೆ, ಹಿಂದಿಯಲ್ಲಿ ಆಗ್ತದೆ, ಈಗ ಮರಾಠಿಯಲ್ಲಿ ಆಗ್ತಾ ಉಂಟು. ಹೌದು, ಎಲ್ಲ ಭಾಷೆಗಳಲ್ಲಿ ಆಗ್ತದೆ. ಆದ್ರೆ ಯಕ್ಷಗಾನದ ವೇಷಭೂಷಣಗಳು, ಯಕ್ಷಗಾನದಲ್ಲಿ ಇದು ಮಣ್ಣಿನ ವಾಸನೆ, ಕರೆಕ್ಟ್, ಶೈಲಿ, ಅದನ್ನೆಲ್ಲ ಉಳಿಸಿಕೊಳ್ಬೇಕು. ಯಾಕೆ ಮಾಡಬಾರ್ದು? ಈಗ ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಿಸಲ್ಪಟ್ಟಿದೆ ಒಂದು ಹೊಸ ಆಯಾಮದೊಂದಿಗೆ. ಇದಕ್ಕೆ ನೀವು ಏನು ಹೇಳ್ತೀರಿ? ಯಾಕೆ ಅಂತ ಹೇಳಿದ್ರೆ, ಮೊದಲೇ ಹೇಳಿದ ಹಾಗೆ ಮರ್ಯಾದೆಯಿಂದ ತನ್ನ ಕುಟುಂಬದ ನಿರ್ವಹಣೆಯನ್ನು ಮಾಡುವುದಕ್ಕೆ ಒಬ್ಬ ಒಳ್ಳೆಯ ಕಲಾವಿದರಿಗೆ ಇವತ್ತು ಸಾಧ್ಯ ಉಂಟು. ಅಲ್ಲಲ್ಲ, ಕೇವಲ ಕಲಾವಿದರು ಮಾತ್ರ ಅಲ್ಲ, ಪ್ರೇಕ್ಷಕರು ಕೂಡ ಹೆಚ್ಚಿದ್ದಾರಲ್ಲ. ಪ್ರೇಕ್ಷಕರು ಈಗ ಹೆಚ್ಚಿದ್ದಾರೆ. ಒಂದು 4-5 ವರ್ಷಗಳ ಹಿಂದೆ ತಾಳಮದ್ಲೆಯದ್ದೊಂದು ಹೊಸ ಅಲೆ ಹುಟ್ಟಿಕೊಳ್ತಿತ್ತು. ಕರೆಕ್ಟ್. ತುಂಬಾ ಪ್ರೇಕ್ಷಕರು ತಾಳಮದ್ಲೆಗೆ ನೋಡಿ. ಈಗ ಧರ್ಮಸ್ಥಳ, ಕಟೀಲು ಇಂತಹದ್ದೆಲ್ಲ ಗಜಮೇಳಗಳೆಲ್ಲ ಯಕ್ಷಗಾನ ಪ್ರದರ್ಶನ ಮಾಡುವಾಗ 10 ಜನ, ಕಟೀಲ್ನಲ್ಲಿ 4 ದನಗಳು, 2 ರಿಕ್ಷಾ, ದಿವಸ ಆಗಲ್ಲ ಆಟೋ ಉಂಟು, ಮತ್ತೊಂದು 5 ನಾಯಿ ಇರ್ತದೆ, ಮತ್ತೊಂದು 2 ಹುಚ್ಚರು ಅಲ್ಲಿ ಉಪದ್ರ ಮಾಡಲಿಕ್ಕೆ. ಕರೆಕ್ಟ್. ಹೀಗೆ ಒಂದು ಕಡೆಯಲ್ಲಿ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಅದಕ್ಕೆ ನೋಡಿ ಧರ್ಮಸ್ಥಳದವರು ಸೀಮಿತ ಕಾಲಾವಧಿ ಪ್ರದರ್ಶನ ಮಾಡಿದ್ರಿ. ಕರೆಕ್ಟ್. ಕೆಲವು ಎಡವಟ್ಟುಗಳು ಉಂಟು ಅದರಲ್ಲಿ. ಹಳ್ಳಿಯಲ್ಲಿ ಆಟ ಮಾಡಿದವರು ಜನರೆಲ್ಲಿಗೆ ಹೋಗುದು. ಕರೆಕ್ಟ್. ಮತ್ತೆ 3 ಗಂಟೆಯಲ್ಲಿ 4 ಪ್ರಸಂಗ, ಪಂಚಕಲ್ಯಾಣ, ಎಲ್ಲ ಕಲ್ಯಾಣವೇ. ಏನ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ಏನು ನ್ಯಾಯ ಒದಗಿಸ್ತೀರಿ? ಸೀಮಿತ ಕಾಲಾವಧಿ ಪ್ರದರ್ಶನ ಸರಿ, ಸೀಮಿತ ಕಾಲಾವಧಿ ಪ್ರದರ್ಶನ ಅಂದ್ರೆ ಒಂದೇ ಒಂದು ಅಚ್ಚುಕಟ್ಟು ಸಣ್ಣ ಪ್ರಸಂಗ ಒಳ್ಳೆ ರೀತಿಯಲ್ಲಿ ಮಾಡಿ, ಎಲ್ಲ ಪಾತ್ರಗಳನ್ನು ತಗೊಂಡು. ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ ಸರ್? ಯಾರು ಮಾಡಬೇಕು? ವಿಮರ್ಶಕ. ಅದೇ ವಿಮರ್ಶಕ, ಪ್ರೇಕ್ಷಕನೇ ವಿಮರ್ಶೆ ಮಾಡ್ಬೇಕು. ಅವನಿಗೆ ಯಕ್ಷಗಾನದ ಬಗ್ಗೆ ಗೊತ್ತಿರಬೇಕು ಅಂತೇನಿಲ್ಲ. ಯಕ್ಷಗಾನದ ಮೂಲಭೂತ ಜ್ಞಾನ ಇಲ್ಲದ ವಿಮರ್ಶೆ ಮಾಡುವುದಕ್ಕೆ ಅರ್ಥ. ಪ್ರಜ್ಞಾವಂತ ಪ್ರೇಕ್ಷಕ, ಯಕ್ಷಗಾನವನ್ನು ಬಲ್ಲವ, ವಸ್ತುನಿಷ್ಠ ವಿಮರ್ಶಕ. ನನಗೆ ಬೇಕಾದವರನ್ನು ದೊಡ್ಡದು ಮಾಡಿ ಇನ್ನೊಬ್ಬನನ್ನು ಕಡಿಮೆ ಮಾಡಿ ಅದು ವಿಮರ್ಶೆ ಅಲ್ಲ. ವಸ್ತುನಿಷ್ಠ ವಿಮರ್ಶೆ, ಪ್ರಜ್ಞಾವಂತ ವಿಮರ್ಶಕ, ಇದು ಸ್ವಾಗತಾರ್ಹ. ಇದನ್ನು ಕಲಾವಿದ ಬಹಳ ಪ್ರಾಮಾಣಿಕವಾಗಿ ಗೌರವಪೂರ್ವಕವಾಗಿ ಸ್ವೀಕರಿಸಬೇಕು. ಯಕ್ಷಗಾನ ವೈಭವ ಮತ್ತೆ ಯಕ್ಷ ನಾಟ್ಯ ವೈಭವ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದೊಂದು ಹೊಸ ಪ್ರಯೋಗ ಅಂತೇಳಿ ನಾವು ಅದನ್ನು ಸ್ವೀಕರಿಸಬಹುದು. ಇದರಿಂದ ಕಲೆ ಉದ್ಧಾರ ಆಗುವುದಿಲ್ಲ, ಕಲಾವಿದರಿಗೆ ಸಮಾನ ಒಳ್ಳೆ ಸಿಕ್ಕಿತ್ತು, ಅದು ವಿಷಯ ಬೇರೆ. ಇದು ಕಲೆಯ ಮೂಲ ಸಂಪ್ರದಾಯದಲ್ಲಿ ಇದ್ದಂತ ಪ್ರಕಾರಗಳಲ್ಲ. ಕರೆಕ್ಟ್. ಇದೊಂದು ಹೊಸ ಪರಿಕಲ್ಪನೆ, ಇದೊಂದು ಹೊಸ ಒಂದು ಪ್ರಯೋಗ ಅಂತೇಳಿ ನಾವು ಅದನ್ನು ಸ್ವೀಕರಿಸಬಹುದೇ ವಿನಃ ಇದರಿಂದ ಕಲೆಯ ಸಂವರ್ಧನೆ, ಸಂರಕ್ಷಣೆ ಖಂಡಿತ ಆಗುದಿಲ್ಲ. ಇಲ್ಲ. ಇದರಿಂದಾಗಿ ನಮ್ಮ ಕಲೆಯ ಈ ಮೂಲ ಅಂದ್ರೆ ಈ ಬಯಲಾಟಕ್ಕಾಗ್ಲಿ ತಾಳಮದ್ಲೆಗಾಗ್ಲಿ ಅದಕ್ಕೆ ತೊಡಕು ಆಗುವಂತ ಒಂದು ಪರಿಣಾಮ ಏನಾದ್ರೂ ಉಂಟಾಗಬಹುದು? ಖಂಡಿತ ಆಗುದಿಲ್ಲ. ಇದು ಬೇರೆ, ಇದು ಕಲಾ ಪ್ರಕಾರ, ಇದರ ಪ್ರೇಕ್ಷಕ ವರ್ಗವೇ ಬೇರೆ, ಅಭಿಮಾನಿಗಳೇ ಬೇರೆ.
ಕರೆಕ್ಟ್, ಅದರದ್ದೇ ಬೇರೆ. ಅದರದ್ದೇ. ಈ ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತೆ ಮಕ್ಕಳ ಯಕ್ಷಗಾನ ಮತ್ತು ಯಕ್ಷಗಾನವನ್ನು ಉಪವೃತ್ತಿಯಾಗಿ ಆರಿಸಿಕೊಂಡವರು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನಗೆ ಇದರ ಬಗ್ಗೆ ಬಹಳ ಒಂದು ಸಂತೋಷ. ಯಾಕಂತ ಹೇಳಿದ್ರೆ ಮುಂಬೈಯಲ್ಲಿ ಚಿಣ್ಣರ ಬಿಂಬ ಅಂತ ಹೇಳಿ ಒಂದು ಸಂಸ್ಥೆ ಉಂಟು. ಇದರ ಮುಖಾಂತರ ಯಕ್ಷಗಾನದ ಪಾಠಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಕೆಲವು ಕಲಾವಿದರೆಲ್ಲ ಬಂದು ಸಾಧಾರಣ 1000 ಗಟ್ಟಲೆ ಮಕ್ಕಳು ಯಕ್ಷಗಾನಕ್ಕೆ ಬಂದಿದ್ದಾರೆ ಮುಂಬೈಯಲ್ಲಿ. ಅವರ ಜೊತೆಯಲ್ಲಿ ಅವರ ತಾಯಂದಿರು, ಮನೆಯವರು, ಅವರಿಗೆಲ್ಲ ಅಭಿರುಚಿ ಉಂಟಾಗಿ ಯಕ್ಷಗಾನಕ್ಕೆ ಒಂದು ಹೊಸ ಪ್ರೇಕ್ಷಕ ವರ್ಗವೇ ಆಗಿದೆ. ಇಂಗ್ಲಿಷ್ ಮೀಡಿಯಂನ ಮಕ್ಕಳು ಕೂಡ ಬಂದು ಯಕ್ಷಗಾನ ನೋಡುವುದು, ವೇಷ ಹಾಕೋದು, ಕನ್ನಡದಲ್ಲಿ ಬರ್ಕೊಂಡು ಅರ್ಥ ಹೇಳುವುದು. ಹೌದು, ಅದೇ ಇದೊಂದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ನಾವಿನ್ನು ಭವಿಷ್ಯದಲ್ಲಿ ಪ್ರೇಕ್ಷಕರನ್ನು ಕೂಡ ಸ್ವಲ್ಪ ಸೃಷ್ಟಿ ಮಾಡಬೇಕಾಗಿದೆ. ಯಕ್ಷಗಾನ ಕಲೆ ಸೀಮೋಲ್ಲಂಘನ ಆಗಬೇಕಿದ್ರೆ, ಬೆಳೆಯಬೇಕಿದ್ರೆ ಇಂಥದ್ದೆಲ್ಲ ಹೊಸ ಆವಿಷ್ಕಾರಗಳು, ಇಂಥದ್ದೆಲ್ಲ ಹೊಸ ಅಭಿರುಚಿಗಳು ಬಂದ್ರೆ ಅದು ಬಹಳ ಕಲೆ. ಅದೇ ಅಂದ್ರೆ ಹೆಣ್ಣು ಮಕ್ಕಳದ್ದು, ಮಕ್ಕಳದ್ದು ಇದೆಲ್ಲ ಬಹಳ ಒಳ್ಳೆಯದು. ಸಣ್ಣ ಮಕ್ಕಳು ಈ ಉಪವೃತ್ತಿಯಾಗಿ ಅಂದ್ರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ಮೇಳದಲ್ಲಿ ಕೆಲಸ ಮಾಡುವ, ಇದರ ಬಗ್ಗೆ ಈ ನಿಜವಾಗಿ ಆದ್ರೆ ಉಪವೃತ್ತಿಯಾಗಿ ಮಾಡ್ತಾ ಇದ್ದದ್ದು ನೀವೇ ಫಸ್ಟ್. ಈಗ ಮುಂಬೈಲಿ ಒಂದು 6-7 ಯಕ್ಷಗಾನ ಕಲಾಮಂಡಲಿಗಳು ಎಲ್ಲ ಬೇರೆ ಬೇರೆ ಕಡೆ ಉದ್ಯೋಗದಲ್ಲಿರುವರು. ಅವರಿಗೆ ಇದು ಹವ್ಯಾಸವೇ. ಆದ್ರೂ ಒಳ್ಳೆ ರೀತಿಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಾರೆ. ಕರೆಕ್ಟ್, ಅದರಲ್ಲಿ ಏನು ತೊಂದರೆ ಇಲ್ಲ. ಏನು ತೊಂದರೆ ಕಲೆಯ ಬೆಳವಣಿಗೆ. ಅಂದ್ರೆ ಈಗ ಮೇಳಗಳಲ್ಲಿ ಕೂಡ ಆ ರೀತಿಯ ಇದು ಮೇಳದಲ್ಲಿ ಈಗ ಹಾಗೆ ಆಗಿದೆ. ಹೌದು, ನಾನು ಹೇಳಿದ ಹಾಗೆ ಮೊದಲು ಬೀಟಿಗೆ ವೇಷ ಮಾಡಿ ಹೋಗಿ ಮತ್ತೆ ಬರುವುದು ಮರುದಿವಸ ಬೇರೆ ಉದ್ಯೋಗ ಮಾಡಿಕೊಂಡು. ಕರೆಕ್ಟ್. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮ್ಗೆ ಅನ್ನಿಸ್ತದೆ ಸರ್? ನಾನು ವ್ಯಾಪಕವಾದ ಅರ್ಥವ್ಯಾಪ್ತಿಯನ್ನು ಉದ್ದೇಶವಾಗಿಟ್ಟು ಹೇಳುದು. ಈಗ ಹರಕೆ ಆಟಗಳು ಸರಿ, ದೇವಸ್ಥಾನದ ಮುಖ ಏನಾಗ್ತದೆ, ಆದ್ರೆ ಪೌರಾಣಿಕ ಪ್ರಸಂಗಗಳನ್ನೇ ಆಡುವುದಿದ್ರೆ ಸರಿ. ಈ ಕ್ಷೇತ್ರ ಮಹಾತ್ಮೆ, ಎಲ್ಲಾ ಕ್ಷೇತ್ರಗಳು ಸುಳ್ಳೆ ಮಹಾತ್ಮೆ. ಹೌದು ಹೌದು, ಅದು ಬೋಗಸ್. ಕ್ಷೇತ್ರ ಮಹಾತ್ಮೆ ಎನ್ನುವುದು ಯಕ್ಷಗಾನದ ಬೆಳವಣಿಗೆ ಕುಂಠಿತ ಆಗುವುದಕ್ಕೆ ಒಂದು ಕಾರಣ. ಕರೆಕ್ಟ್, ಬಹಳ ಸರಿಯಾದ ಮಾತನ್ನು ಹೇಳಿದ್ರಿ ಸರ್. ಕ್ಷೇತ್ರದ ವೈಭವೀಕರಣ, ವೈಭವೀಕರಣ, ಕ್ಷೇತ್ರದ ಪ್ರಚಾರಕ್ಕೆ ಇದೊಂದು ಮಾಧ್ಯಮವಾಗಿ ಬಳಸುವುದು. ಯಾವುದೇ ಇರಲಿ, ನಾನು ಅದೊಂದು ಘಂಟಾಘೋಷವಾಗಿ ತುಂಬಾ ಸಭೆಯಲ್ಲಿ ಹೇಳಿದ್ದೇನೆ. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಆಗಲಿ, ಕಟೀಲು ಕ್ಷೇತ್ರ ಮಹಾತ್ಮೆ ಆಗಲಿ, ಕದ್ರಿ ಕ್ಷೇತ್ರ ಮಹಾತ್ಮೆ ಆಗಲಿ, ಸುಂಕದಗಟ್ಟೆ ಕ್ಷೇತ್ರ ಎಲ್ಲ ಇದೆ. ಜೀರ್ಣೋದ್ಧಾರ ಆಗುವಾಗ ಒಂದು ಹೊಸ ಪ್ರಸಂಗ ಬರೆದು ಆಟ. ನಾನು ಒಂದು ಮಾತು ಹೇಳ್ತೇನೆ, ಕೆರೆಮನೆ ಶಂಭು ಹೆಗಡೆಯವರನ್ನು ನಾವು ಇವತ್ತು ನೆನಪಿಸಿಕೊಳ್ಬೇಕಾದ. ಕರೆಕ್ಟ್. ಇಡಗುಂಜಿ ಕ್ಷೇತ್ರ ಮಹಾತ್ಮೆ ಎನ್ನುವಂತ ಒಂದು ಪ್ರಸಂಗವನ್ನು ಅವರು ಆಡುತ್ತಿದ್ರೆ ಅವರ ಮೇಳದಲ್ಲಿ ಅವರು ಇವತ್ತು ಯಕ್ಷಗಾನದ ಅತ್ಯಂತ ದೊಡ್ಡ ಶ್ರೀಮಂತ ಕಲಾವಿದ. ಸಾಲದಿಂದ ಕಂಗಾಲಾಗಿ ಹೋಗಿದ್ದಂತೆ, ನೀವು ಇಡಗುಂಜಿ ಕ್ಷೇತ್ರ ಮಾತನಾಡಿ ನಮ್ದು 15 ಆಟ, ನಮ್ದು 20 ಆಟ, ಇಂತಿಷ್ಟು ಇಲ್ಲೇ ಕೊಡ್ತೇವೆ. ಯಕ್ಷಗಾನಕ್ಕೆ ಶಾಸ್ತ್ರೀಯವಾದಂತಹ ಬದ್ಧತೆಯನ್ನು ಕೊಟ್ಟು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ ಒಬ್ಬ ಕಲಾವಿದ ಅಂದ್ರೆ ಕರೆಕ್ಟ್. ಅವ್ರು ನಾವು ಯಾವಾಗೂ ನೆನಪಿಸ್ಕೊಂಡು. ಅಂದ್ರೆ ಈ ನಿಜವಾಗಿ ಕ್ಷೇತ್ರ ಮಹಾತ್ಮೆಗಳಿಂದನೇ ಮೊಟ್ಟ ಮೊದಲು ಯಕ್ಷಗಾನಕ್ಕೆ ಆಘಾತ ಆಗ್ಲಿಕ್ಕೆ ಶುರುವಾಗಿದೆ. ಖಂಡಿತ ಖಂಡಿತ ಖಂಡಿತ. ಅಂದ್ರೆ ಪರಂಪರಾಗತ ವೇಷಭೂಷಣಗಳೆಲ್ಲ ಹೋಗಿ ನಾಟಕೀಯ ಎಲ್ಲ ಬರ್ಲಿಕ್ಕೆ ಶುರುವಾಗಿದ್ದೇ ಈ ಕ್ಷೇತ್ರ ಮಹಾತ್ಮೆಗಳಿಂದ. ದೊಡ್ಡ ದೇಣಿಗೆ ಅವರದ್ದೇ ಇರುವುದು ಯಕ್ಷಗಾನ ಹಾಳಾಗ್ಲಿಕ್ಕೆ, ಕ್ಷೇತ್ರ ಮಹಾತ್ಮೆಗಳದ್ದೇ. ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ ಅಥವಾ ರೂಪುಗೊಳ್ತಾ ಇಲ್ಲ ಅಂತ ಅನ್ನಿಸ್ತದೆ ಸರ್? ಈಗ ತಯಾರಾಗುತ್ತಿರುವ ಕಲಾವಿದರು, ನಾನು ಸಾಧಾರಣ ಒಂದೆರಡು ತಲೆಮಾರಿನ ಕಲಾವಿದರನ್ನೆಲ್ಲ ನೋಡಿದ್ದೇನೆ. ಅವರೊಂದಿಗೆ ನಾನು ಭಾಗವಹಿಸಿದ್ದೇನೆ. ಆದರೆ ಆ ಮಟ್ಟದ ಕಲಾವಿದರನ್ನು ನಾವು ಕಾಣುವುದಿಲ್ಲ ಇವತ್ತು. ಅದಕ್ಕೆ ಕಾರಣ ಏನಿರ್ಬೋದು ಸರ್? ಕಾರಣ ಏನಂತ ಹೇಳಿದ್ರೆ, ಒಂದು ಈಗಿನ ಕಲಾವಿದರಿಗೆ ಈ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಎನ್ನುವ ಒಂದು ತಪ್ಪು ಕಲ್ಪನೆ ಅವರ ಹತ್ರ ಉಂಟು. ಅಂದ್ರೆ ಯಾವ ಒಂದು, ಯಾಕೆ ಅದು ಮೊದಲೇ ನನಗೆ ಏನು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅವ್ರು ತಿಳ್ಕೊಳ್ಬೇಕು. ಮೊದಲನೇದಾಗಿ ಹಳೆಯ ಪೌರಾಣಿಕ ಪ್ರಸಂಗಗಳನ್ನು ಆಡುವಂತಹ ಕಾಲ ಹೋಗಿದೆ ಈಗ. ಕರೆಕ್ಟ್, ಅದು ಹೌದು. ಸೀಮಿತ ಕಾಲಾವಧಿಯ ಪ್ರದರ್ಶನ. ಕರೆಕ್ಟ್. ಒಬ್ಬನಿಗೆ ಹೆಚ್ಚು ಅವಕಾಶ ಇಲ್ಲ. ಹೌದು ಹೌದು, ಒಂದು ವೇಷವನ್ನು 4 ಜನ ಮಾಡ್ತಾರೆ. ಹೌದು, ಅವಕಾಶ ಇಲ್ಲ. ಆದ್ರಿಂದ ಇದರಲ್ಲಿ ಸಾಧನೆ ಮಾಡ್ಲಿಕ್ಕೆ ಬಾರಿ ಕಷ್ಟ. ಸಾಧನೆ ಮಾಡಿ ಮತ್ತೆ ಈ ಸವಾಲನ್ನು ಎದುರಿಸುವುದಕ್ಕೆ ಬಹಳ ಕಷ್ಟ. ಅಂದ್ರೆ ತನ್ನತನವನ್ನು, ತನ್ನ ಛಾಪನ್ನು ಮೂಡಿಸ್ಲಿಕ್ಕೆ ಭಾರಿ ಕಷ್ಟ ಉಂಟು. ಭಾರಿ ಕಷ್ಟ. ಅಂದ್ರೆ ಅದು ಪರಮಾದ್ಭುತ ಪ್ರತಿಭೆ ಯಾವ್ದಾದ್ರೂ ಇರ್ಬೇಕಷ್ಟೇ. ಕಲಾವಿದರು ಹುಟ್ಟಿಕೊಳ್ತಾರೆ. ಹೌದು, ಕರೆಕ್ಟ್. ಶತಮಾನಕ್ಕೂ ಸಹಸ್ರಮಾನಕ್ಕೂ ಒಬ್ಬೊಬ್ಬರೆಲ್ಲ ಹುಟ್ಟಿಕೊಳ್ತಾರೆ. ಕರೆಕ್ಟ್. ಅಂತವರಿಂದ ಮಾತ್ರ ಸಾಧ್ಯ, ಇಲ್ಲ ಬಾಕಿ ಅವರಿಗೆ ಸಾಧ್ಯ ಇಲ್ಲ. ಅಲ್ಲಿ ಸಾಧನೆಗಿಂತ ಸಿದ್ಧಿ ದೊಡ್ಡದು. ದೈವಬಲ, ದೈವೇಚ್ಛೆ.
ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ನಿಲುವು ಏನು ಸರ್? ಇದರ ಸಾಧಕ ಬಾಧಕ ಏನು? ಕಾಲಮಿತಿ ಯಕ್ಷಗಾನ ಒಳ್ಳೇದೆ, ಹಾ ಆದರೆ ಹಾ ನಾನು ಆಗ ಹೇಳಿದಾಗೆ ಕಾಲಮಿತಿ ಯಕ್ಷಗಾನದಲ್ಲಿ ನೀವು 5 ಪ್ರಸಂಗ ಇಟ್ಟುಕೊಂಡು ಯಾವುದಕ್ಕೂ ನ್ಯಾಯ ಒದಗಿಸದೆ ಒಟ್ಟು ಪ್ರದರ್ಶನವನ್ನು ಹಾಳು ಮಾಡಬಾರ್ದು. ಕಾಲಮಿತಿ ಯಕ್ಷಗಾನ 3 ಗಂಟೆ ಬರ್ತದೆ, ಸುಧನ್ವಗಾಳ ಮಾಡಿ, ಚಂದ ಮಾಡಿ, ಎಲ್ಲ ಪಾತ್ರಗಳನ್ನು ತಗೊಳ್ಳಿ. ಕರೆಕ್ಟ್. ಇದು ಹಾಗಲ್ಲ, 3 ಗಂಟೆಯಲ್ಲಿ ಪಂಚಕಲ್ಯಾಣ, 5 ಮದುವೆ ಊಟ ಆಗ್ಬೇಕಲ್ಲಿ. ಮತ್ತೆ ಕಾಲಮಿತಿ ಈ ವಿಶೇಷವಾದಂತಹ ಈ ನಮ್ಮ ಬ್ಯುಸಿ ಲೈಫಲ್ಲಿ ಕರೆಕ್ಟ್ ಬೇರೆ ಉದ್ಯೋಗಗಳಲ್ಲಿ ಇರುವವರಿಗೆಲ್ಲ ಒಂದು ಕಾಲಮಿತಿ ಯಕ್ಷಗಾನ ಒಂದು 3 ಗಂಟೆಯದ್ದು ನೋಡಿಕೊಂಡು ಹೋಗುವ ಎನ್ನುವಂಥದ್ದು ಆ ಪ್ರೇಕ್ಷಕರನ್ನು ನಮ್ಮತ್ತ ಸೆಳೆಯಲಿಕ್ಕೆ ಆಗ್ತದೆ. ಇಡೀ ರಾತ್ರಿ ಆಟ ನೋಡಿ ಮರು ದಿವಸ ಇಡೀ ದಿವಸ ಮಲಗಲಿಕ್ಕೆ ಯಾರಿಗೂ ಪುರ್ಸೋತಿಲ್ಲ. ಹೌದೌದು. ಆದ್ದರಿಂದ ಕಾಲಮಿತಿ ಯಕ್ಷಗಾನ ಎನ್ನುವುದು ಈ ಕಾಲದ ಅನಿವಾರ್ಯ ಅಗತ್ಯ. ಆದ್ರೆ ಕಾಲಮಿತಿ ಯಕ್ಷಗಾನ ಅಂತ ಹೇಳಿಕೊಂಡು ಏನೋ ಮಾಡುವುದು ಅದು ಮಾತ್ರ ಕೆಟ್ಟ ಬೆಳವಣಿಗೆ. ಈ ಯಕ್ಷಗಾನದ ಬೆಳವಣಿಗೆಯನ್ನು, ಈಗಿನ ಬೆಳವಣಿಗೆಯನ್ನು ಯಾವ ಒಂದು ಮಾನದಂಡದಿಂದ ಅಳಿಯಬಹುದು ಸರ್ ನಿಮ್ಮ ಅಭಿಪ್ರಾಯದಲ್ಲಿ? ಅದೇ ನಾನು ಹೇಳಿದಾಗೆ ಯಕ್ಷಗಾನದ ಹೆಸರಿನಲ್ಲಿ ಚಟುವಟಿಕೆ ನಡೀತಾ ಉಂಟು. ಒಂದು ಕಲೋಚಿತ ಅಲ್ಲ, ಕಾಲೋಚಿತ. ಹೌದು. ಅದು ಕಲೋಚಿತವಾಗಿ ಬೆಳೆದರೆ ಚಂದ. ಆದ್ರೆ ನಾನು ಹೇಳಿದಾಗೆ ಇನ್ನು ಏನು ಪರಿವರ್ತನೆ ಆಗ್ತದೋ ಕಾಲಕ್ರಮೇಣ. ನಾನು ಹೇಳಿದಾಗೆ ಇಡೀ ಭಾರತದ ಎಲ್ಲಾ ರಂಗಭೂಮಿಗಳಲ್ಲಿ ವರ್ಷದಿಂದ ವರ್ಷಕ್ಕೆ, ತಿಂಗಳಿಂದ ತಿಂಗಳಿಗೆ ಕ್ರಾಂತಿಕಾರಿ ಬದಲಾವಣೆಗಳನ್ನು ಕಂಡಂತಹ ರಂಗಭೂಮಿ ಒಂದು ಯಕ್ಷಗಾನ. ಹೌದು, ಕರೆಕ್ಟ್. ಹಾಗಾಗಬಾರ್ದು. ಅಂದ್ರೆ ಇದನ್ನು ಹೀಗೆ ಆಗದೇ ಇರುವುದಕ್ಕೆ ಏನಾದ್ರೂ ಕ್ರಮ ತೆಗೆದುಕೊಳ್ಳಬೇಕಿದ್ರೆ ಯಾರು ತಗೊಳ್ಬೇಕು? ಯಕ್ಷಗಾನ ಅಕಾಡೆಮಿಗಳಿವೆ, ಯಕ್ಷಗಾನ ಕೇಂದ್ರಗಳಿವೆ, ಮೇಳದ ಯಜಮಾನರುಗಳು, ಪ್ರೇಕ್ಷಕ. ನಾನು ಇದನ್ನು ನೋಡುವುದಿಲ್ಲ, ನಾನು ಬಹಿಷ್ಕರಿಸ್ತೇನೆ. ಅಂತಹ ಪ್ರಜ್ಞಾವಂತ ಪ್ರೇಕ್ಷಕರು ಇದು ಏನು ಮಾಡಿದ್ರು ನೋಡಿ ನಗಾಡಿಕೊಂಡು ಎಂತದು ಹಾಸ್ಯ ಸಾಮಗ್ರದೊಂದು ಅರ್ಥ ಅಂತ ಹೇಳಿಕೊಂಡು ಈ ರೀತಿ ಆಗಬಾರ್ದು. ಕರೆಕ್ಟ್. ಪ್ರೇಕ್ಷಕನು ತಯಾರಾಗಬೇಕು, ಮೇಳದ ಯಜಮಾನನು ತಯಾರಾಗಬೇಕು, ಸರ್ಕಾರವೂ ತಯಾರಾಗಬೇಕು, ಅಕಾಡೆಮಿಗಳು ತಯಾರಾಗಬೇಕು, ಯಕ್ಷಗಾನ ಕೇಂದ್ರಗಳು ತಯಾರಾಗಬೇಕು. ಒಂದು ರೀತಿಯ ಒಂದು ಶಿಸ್ತು ಕರೆಕ್ಟ್ ತರುವುದಕ್ಕೆ ಇವರು ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗ್ತದೆ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು ಸರ್? ಅಂದ್ರೆ ಮೇಳದ ಯಜಮಾನರುಗಳದ್ದ, ಕಲಾವಿದರದ್ದ? ಮೇಳದ ಯಜಮಾನರದ್ದು, ಕಲಾವಿದರದ್ದು, ಪ್ರೇಕ್ಷಕರದ್ದು, ಎಲ್ಲರದ್ದು, ಇಡೀ ಸಮಾಜದ್ದು, ಸಂಯೋಜಕರದ್ದು. ಹೌದು. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಗೆ ಆಶಾಭಾವನೆ ಉಂಟಾ ಅಥವಾ? ಖಂಡಿತ. ನಾನು ಯಾವತ್ತೂ ನಿರಾಶವಾದಿ ಇಲ್ಲ. ಅದೇ ಯಕ್ಷಗಾನದ ಚಟುವಟಿಕೆ ಬೇರೊಂದು ರೀತಿಯಲ್ಲಿ ಆಗ್ತಾ ಹೋಗಿದ್ದು ಕಲೆಯ ಮೂಲದ್ರವ್ಯಕ್ಕೆ ಏನು ತೊಂದರೆ ಆಗಬಾರದು ಎನ್ನುವಂತಹದ್ದು ಒಂದು ಆಶಯ ನಮ್ದು. ಹೌದು. ಆದ್ರೆ ಕಲೆ ಬೆಳೆಯುತ್ತದೆ, ಕಲೆ ಉಳಿಯುತ್ತದೆ. ತಮ್ಮ ಈ ಎಲ್ಲಾ ರೀತಿಯ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದಿಂದ ಯಾವ ರೀತಿಯ ಒಂದು ಸಹಾಯ ಸಹಕಾರ ಸರ್? ಹೆಚ್ಚಿನವರಿಗೆ ಆಸಕ್ತಿ ಇಲ್ಲ, ಹಾಗಂತ ಯಾರ್ದು ವಿರೋಧ ಇಲ್ಲ. ನನ್ನ ಹೆಂಡತಿಗೆ ಒಳ್ಳೆಯ ಅಭಿಮಾನ ಉಂಟು ಕಲೆ ಮೇಲೆ. ನನ್ನ ಮಗಳು ಕೆಲವು ವೇಷಗಳನ್ನು ಮಾಡಿದ್ದಾರೆ. ಹೌದಾ? ಈಗೆಲ್ಲ ದೊಡ್ಡವಳಾದ್ರು. ಹೀಗೆ ಕುಟುಂಬದ ವಾತಾವರಣ ತೊಂದರೆ ಇಲ್ಲ. ನಮ್ಮ ತಂದೆಯವರ ಒಂದು ಕಲೆಯನ್ನು ನಾನು ಮುಂದುವರಿಸ್ತೇನೆ ಎನ್ನುವಂತ. ಈಗ ಇನ್ನು ನಿಮ್ಮ ನಂತರ? ನನ್ನ ನಂತರ ನೋಡ್ಬೇಕು, ಯಾರು ಇಲ್ಲ. ಸರ್, ಇಷ್ಟು ಹೊತ್ತು ಯಕ್ಷಗಾನದ ಬಗ್ಗೆ ಅಂದ್ರೆ ಬಹಳ ಚೆನ್ನಾಗಿ ನಿಮ್ಮ ಮನದಾಳದ ಹಲವಾರು ವಿಚಾರಗಳನ್ನು ನೀವು ಬಹಳ ಒಂದು ಆತ್ಮೀಯವಾಗಿ ನನ್ನಲ್ಲಿ ಹಂಚಿಕೊಂಡಿದ್ದೀರಿ. ನಿಮ್ಮ ಅಭಿಮಾನಿ ನಾನು. ನಿಮ್ಮ ಹಲವಾರು ಕ್ಯಾಸೆಟ್ಗಳ ಸಂಗ್ರಹ ನನ್ನ ಹತ್ರ ಇತ್ತು ಆ ಕಾಲದಲ್ಲಿ. ಯಾವ್ದು ಆ ಬಂಗಾರದ ಉರೆ ಇದೆಲ್ಲ ನನ್ನ ಹತ್ರ ಈಗಲೂ ಉಂಟದು. ಆ ಕ್ಯಾಸೆಟ್ಗಳನ್ನು MP3ಗೆ ಕನ್ವರ್ಟ್ ಮಾಡಿ ಅದನ್ನು ಈಗಲೂ ನಾನು ಕೇಳ್ತಾ ಇರ್ತೇನೆ. ಬಹಳ ಒಂದು ಮತ್ತೆ ನನಗೆ ಬಹಳ ವಿಶೇಷ ಅನಿಸಿದ್ದು, ನಾನು ಬೇರೆ ಅಂಥದ್ದು ನಾನು ಗಮನಿಸಲಿಲ್ಲ, ಆದರೆ ನಿಮ್ಮ ಒಂದು ಕ್ಯಾಸೆಟಲ್ಲಿ ಮೊಟ್ಟ ಮೊದಲಿಗೆ ಗಣಪತಿ ಸ್ತುತಿ ಆದ ಕೂಡಲೇ ಕಾಪಿರಾಗದಲ್ಲಿ ಒಂದು ಭಾವಿನಿ ಹಾಡಿದ್ದು ನನಗೆ ಈಗಲೂ ನೆನಪಿದೆ. ಅದು ನನಗೆ ಭಾರಿ ಒಂದು ಅಂದರೆ ಹೀಗೆ ಪ್ರಥಮ ಪದ್ಯವನ್ನು ಈ ರೀತಿ ಹೇಳ್ಬೋದಲ್ವಾ ಅನ್ನುವಂಥ ಒಂದು ಕಲ್ಪನೆ ನನಗೆ ಅದು ಬಹಳ ಒಂದು ಆಸಕ್ತಿಯನ್ನು ಕೆರಳಿಸಿದ್ದು. ಅಂದರೆ ಸಂಗೀತ ಶೈಲಿ ಆದರೂ ಕೂಡ ಅದು ಯಕ್ಷಗಾನಿ ಅಲ್ಲ ಅಂತ ನಮಗೆ ಅನ್ನಿಸ್ತಿರ್ಲಿಲ್ಲ. ಆ ಒಂದು ಏರು ಪದಗಳಲ್ಲೇ ಆಗಲಿ ಇದರಲ್ಲೇ ಆಗಲಿ ಎಲ್ಲದರಲ್ಲೂ ಕೂಡ. ಹೀಗೆ ನಿಮ್ಮ ಜೊತೆ ಇಷ್ಟು ಹೊತ್ತು ಕಾಲ ಕಳೆಯುವ ಒಂದು ಅವಕಾಶ ನನಗೆ ಸಿಕ್ಕಿತು ಅಂತಲೂ ನಾನು ಅಂದುಕೊಂಡಿರಲಿಲ್ಲ. ಯಕ್ಷಗಾನದ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ ಸರ್. ಯಕ್ಷಗಾನದ ಎಲ್ಲ ಅಭಿಮಾನಿಗಳ ಪರವಾಗಿ
ನಿಮಗೆ ಅನಂತ ಅನಂತ ಕೃತಜ್ಞತೆಗಳು ಸರ್. ನಮಸ್ಕಾರ. ನಮಸ್ತೆ ನಮಸ್ತೆ. Jamba
ಇಡೀ ದೇಶವನ್ನೇ ತನ್ನ ಕಕ್ಷೆಯೊಳಗೆ ಸೆಳೆದುಕೊಳ್ಳಬಹುದಾದಂತಹ ಶೋಭೆ ಅದು ಯುದ್ಧದಿಂದ ಆಗುತ್ತದೆ ಅಂತ ಎಲ್ಲರಿಗೂ ಗೊತ್ತುಂಟು. ಆ ಕಾರಣಕ್ಕಾಗಿಯೇ ಸಮಗ್ರ ದೇಶವೇ ಕೃಷ್ಣನ ಸಂಧಾನದ ಮೇಲೆ ಒಂದು ಪ್ರತೀಕ್ಷೆಯನ್ನಿಟ್ಟಿತ್ತು. ಯುದ್ಧ ಆಗಲೇಬೇಕೆನ್ನುವರು ನಕಾರಾತ್ಮಕವಾಗಿ, ಆಗಕೂಡದೆನ್ನುವರು ಸಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದರು. ಯುದ್ಧ ತಪ್ಪೀತೇನೋ ಹೀಗೊಂದು ಭರವಸೆಯನ್ನು ನಿರೀಕ್ಷೆಯನ್ನು ಹೊಂದಿದ ವರ್ಗವೇ ಹೊಂದಿದ್ರೆ ಎಲ್ಲಿ ಕೃಷ್ಣ ಸಂಧಾನಕ್ಕೆ ಬಂದು ಯುದ್ಧವನ್ನು ತಪ್ಪಿಸಿ ಬಿಡ್ತಾನೋ ಅಂತನ್ನುವರು ಇದ್ರು. ಸಭೆಯಲ್ಲಿ ಕೌರವ ನನ್ನನ್ನು ನಡೆಸಿಕೊಂಡಿರುವ ಅಥವಾ ನನ್ನೊಂದಿಗೆ ನಡೆದುಕೊಂಡಿರುವ ರೀತಿಯನ್ನು ನೀವೆಲ್ಲ ಗಮನಿಸಿದ್ದೀರಲ್ಲ. ಒಮ್ಮೆ ಹೇಳ್ತಾನೆ, ಸೂಜಿಯ ಮುನೆ ಊರುವಷ್ಟು ಸ್ಥಳವನ್ನು ಪಾಂಡವರಿಗೆ ಸಾಮದಿಂದ ಕೊಡುವವನಲ್ಲ. ಕೊನೆಗೆ ಹೇಳ್ತಾನೆ, ಕಲಹದಲ್ಲಿ ನಿನ್ನಡಿಯೋಳೆನ್ನಯ ತಲೆಯ ನೈದೆ ಸಮರ್ಪಿಸುವೆ. ಮೊದಲನೇದು ಸರಿ, ಅವನ ಅಂತರಂಗದಲ್ಲಿಯೂ ಅದು ಸರಿ. ಎರಡನೇದು ಮಾತ್ರ ಬರೇ ಊಟಾಟಿಕೆ. ತನ್ನನ್ನು ತಾನು ವೈಭವೀಕರಿಸಿಕೊಳ್ಳುವುದರ ಮೂಲಕ ಯಾರು ತನ್ನವರು ಅಂತ ಅವರು ಗುರುತಿಸಿಕೊಂಡಿದ್ದಾರೋ ಅಂಥವರ ಮನಸ್ಸನ್ನು ಪ್ರಸನ್ನೀಕರಿಸುವುದಕ್ಕಾಗಿ ಹೇಳಿದ ಮಾತುಗಳನ್ನಷ್ಟೇ. ತಲೆಯ ನೈದೆ ಸಮರ್ಪಿಸುವ ಸಾಯಲಿಕ್ಕೆ ಹೊರಟವಾದರೆ ಯುದ್ಧವೇ ಬೇಕಾಗಿದೆ. ಹಾಗಾದರೆ ಯುದ್ಧ ಬೇಕಾದದ್ದು ಯಾರಿಗೆ ಎಂಬುದು ಇಲ್ಲಿ ಒಂದು ಪ್ರಶ್ನೆ ಈ ಹಿಂದೆಯೇ ಬಹಳ ಕಾಲದಿಂದ ಮೂಡಿತ್ತು. ಕೆಲವರಂದರೂ ಕೌರವನಿಗೆ ಯುದ್ಧ ಬೇಕು, ಮತ್ತೆ ಕೆಲವರು ಹೇಳಿದರು ಇದಿಷ್ಟನ್ನೂ ಕೃಷ್ಣ ಮಾಡಿಸ್ತಾನೆ ಅಂತ. ಆದರೆ ಸತ್ಯಕ್ಕಾದರೆ ಯುದ್ಧ ಕೌರವನಿಗೂ ಬೇಡ, ನನಗೂ ಬೇಡ. ಆದರೆ ಬೇಕಾದದ್ದು ಯಾರಿಗೆ? ನಿಸರ್ಗಕ್ಕೆ, ಪ್ರಕೃತಿಗೆ ಯುದ್ಧ ಬೇಕಾಗಿದೆ. ಕೊಡುವುದಿಲ್ಲ, ಸಹಿಸುವುದಿಲ್ಲ. ಧಾರಣಾ ಸಾಮರ್ಥ್ಯಕ್ಕಿಂತ ಮಿಗಿಲಾದಂತಹ ಹೊರೆಯನ್ನು ಒಬ್ಬನ ಮೇಲೆ ಹೊರಿಸಿದೆವಾದರೆ ಅವನ ಕತ್ತು ಮುರಿಯುತ್ತದೆ. ಅದಕ್ಕಾಗಿ ಆ ಹೊರೆಯನ್ನು ಹೊತ್ತು ಕೆಳಗೆ ಹಾಕಲಿಕ್ಕೆ ಬೇಕು. ಭೂಮಿಗೆ ಹೊರಲಿಕ್ಕಾಗುವುದಿಲ್ಲ, ಭೂಭಾರ ಹೆಚ್ಚಾಗಿದೆ. ಪಾಂಡವಾನಾಂ ಹಿತಾರ್ಥಂಚ ಭೂಭಾರ ಹರಣಾಯಚ. ಇದು ನನ್ನ ಅವತಾರ ಸಂಕಲ್ಪ. ಈ ಅವತಾರ ಸಂಕಲ್ಪದ ಸಾಧನೆಗೆ ಬೇಕಾಗಿ ಪ್ರಕೃತಿ ಈಗ ಪಕ್ವವಾಗಿ ಯುದ್ಧಕ್ಕೆ ಸಿದ್ಧಳಾಗಿದ್ದಾಳೆ. ಜನಸಂಖ್ಯಾ ಬಾಹುಳ್ಯ ತಡೀಲಿಕ್ಕಾಗುವುದಿಲ್ಲ. ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲ ವೃಷ್ಟಿ, ಜನರ ಚಿತ್ತ ವಿಕಾರ. ಒಬ್ಬರಾದರೂ ತಲೆ ಸರಿ ಇದ್ದವರಿದ್ದಾರೆ. ತಾವೇನು ಮಾಡ್ತಾ ಇದ್ದೇವೆ ಅಂತಲೇ ಗೊತ್ತಿಲ್ಲದೆ ಇದ್ದಂತಹ ಸ್ಥಿತಿ. ಕೆಲವರು ಕೌರವನಿಗೆ ಜಯವಾಗಲಿ ಯಾಕೆ ಅಂತ ಅವರಿಗೆ ಗೊತ್ತಿಲ್ಲ. ಮತ್ತೆ ಕೆಲವರಿಗೆ ಗೊತ್ತುಂಟು, ಕೌರವನಿಗೆ ಜಯ ಆಗಲಿ ಅಪಜಯ ಆಗಲಿ ನಮಗೆ ಇದರಲ್ಲಿ ಇಷ್ಟು ಲಾಭ ಉಂಟು ಅಂತ.
ಪ್ರಬುದ್ಧ ರಾಜಕಾರಣಿಯಾದಂತಹ ಕೌರವ ಇದೆಲ್ಲವನ್ನೂ ನಿಯಂತ್ರಿಸುತ್ತಾ ಈ ಯುದ್ಧದಲ್ಲಿ ತಾನು ಗೆಲ್ಲುತ್ತೇನೆ ಎಂಬ ವಿಶ್ವಾಸವನ್ನು ಖಂಡಿತವಾಗಿಯೂ ಹೊಂದಿದ್ದಾನೆ ಈ ಕ್ಷಣದವರೆಗೂ. ಬಾಯಲ್ಲಿ ಹೇಳಿ ಎಲೆಮರ ಅಂತ ಕಲಾಲಿಸೈ, ಬೆಂಬಲಕ್ಕೆ ಭೂಪರನೆ ರಹಿ, ಕುರುಮಂಡಲಕ್ಕೆ ಬರಲಿ, ನನ್ನ ತಲೆ ಕೊಡುತ್ತೇನೆ, ಅದೆಲ್ಲ ಬಾಯಲ್ಲಿ ಹೇಳಲಿಕ್ಕೆ ಮಾತ್ರ ಇದ್ದದ್ದು ಹೊರತು ಅಂತರಂಗದಲ್ಲಿ ಯುದ್ಧವೇ ಬೇಕಾದದ್ದವನಿಗೆ. ಹಾಗಾದ್ರೆ ಈ ಯುದ್ಧಕ್ಕೆ ಪ್ರಚೋದನೆ ಏನು? ಅಂತರಂಗದ ಛಲ. ಹೇಳ್ತಾನೆ, ಎದುರಿನಲ್ಲಿ ನಿಂತು ಯುದ್ಧ ಬೇಡ ಹೇಳ್ತಿ, ನನ್ನೊಳಗಿದ್ದು ಗನ್ನಗತಕದಿಂದ ಸಂಧಿಯನ್ನು ಮುರಿಯಿತಿ. ನೋಡು ನನ್ನ ಬುದ್ಧಿಯನ್ನು ತಿದ್ದುವುದಕ್ಕೆ ನನಗೆ ಆಗುವುದಿಲ್ಲ ಎನ್ನುವುದು ಪ್ರಶ್ನೆ ಅಲ್ಲ. ದ್ರೌಪದಿಯ ವಸ್ತ್ರಾಭರಣದ ಯತ್ನ ಮಾಡುವಂತ ಬುದ್ಧಿ ಕೊಟ್ಟವನ. ಜೀವನಿಗೆ ಅವನದ್ದೇ ಆದ ಒಂದು ಸ್ವಾತಂತ್ರ್ಯದ ಮಿತಿಯಲ್ಲಿ ಬುದ್ಧಿಯಿಂದ ವ್ಯವಹರಿಸಬೇಕಾದಂತಹ ಬದ್ಧತೆ ಇದೆ. ಅದನ್ನು ಮಿಕ್ಕಿದನಾದರೆ ಆವಾಗ ಅವನನ್ನು ನಿಯಂತ್ರಿಸಬೇಕಾಗುತ್ತದೆ. ಸಂಧಾನಕ್ಕೆ ಬರುವಾಗ ಆಚಾರ್ಯ ದ್ರೋಣರು ಮಾರ್ಗ ಮಧ್ಯದಲ್ಲೇ ನನ್ನನ್ನು ಕಂಡರು. ತನ್ನ ಕೈಯಲ್ಲಿದ್ದಂತಹ ಧನುರ್ಬಾಣಗಳನ್ನು ನನ್ನ ಪಾದದ ಬುಡದಲ್ಲಿಟ್ಟು ಕೇಳಿಕೊಂಡ್ರು. ಆವಾಗ ನಾನು ಪರಶುರಾಮ ದೇವರು ಇಬ್ಬರೂ ಇದ್ದೆವು. ಕೇಳಿಕೊಂಡದ್ದು ಬೇರೇನೂ ಅಲ್ಲ, ಗೊಂದಲದಲ್ಲಿ ಬಿದ್ದಿದ್ದೇನೆ ಸ್ವಾಮಿ, ಆಗುವುದಕ್ಕೆ ನಾನು ಬ್ರಾಹ್ಮಣ, ಕ್ಷಾತ್ರವನ್ನು ಅವಲಂಬಿಸಬೇಕಾದ ಅನಿವಾರ್ಯ ಪ್ರಮೇಯ ನನಗೆ ಬಂತು. ಕ್ಷಾತ್ರವನ್ನು ಅವಲಂಬಿಸಿ ಬದುಕಿದೆ. ಈಗ ಬ್ರಾಹ್ಮಣನಾಗಿ ಬದುಕುವುದಕ್ಕೂ ಇಲ್ಲ, ಕ್ಷಾತ್ರವನ್ನು ಅವಲಂಬಿಸುವುದಕ್ಕೂ ಇಲ್ಲ. ಯುದ್ಧವನ್ನೇ ಮಾಡಿದೇನಾದರೆ ಬ್ರಾಹ್ಮಣ್ಯ ಸಾಯ್ತದೆ. ಯುದ್ಧದಿಂದ ವಿಮುಖನಾದರೆ ಕ್ಷಾತ್ರಾವಲಂಬನದ ಋಣ ನನ್ನ ಮಂಡೆಯ ಮೇಲೆ ಉಳಿಯುತ್ತದೆ. ಏನ್ ಮಾಡಲಿ ಅಂತ ಕೇಳಿದಾಗ ನಾನೊಂದು ಉತ್ತರ ಕೊಟ್ಟಿದ್ದೆ. ನೀವು ಆ ಬಿಲ್ಲು ಬಾಣ ಹಿಡ್ಕೊಳ್ಳಿ, ಕೌರವನ ಪಕ್ಷದಲ್ಲಿ ಯುದ್ಧ ಮಾಡಿ. ಯಾಕೆ? ಯುದ್ಧ ಆಗುವುದೇ ಅಂತ ಆಯ್ತಲ್ಲ. ಆಗುವುದೇ ಹೌದಾದ್ರೆ ಪ್ರತಿಪಕ್ಷದಲ್ಲಿಯೂ ಕೆಲವರು ನಮ್ಮವರು ಬೇಕೇ ಬೇಕಾಗುತ್ತದೆ. ಈಗ ನಮ್ಮ ಪಕ್ಷದಲ್ಲಿ ಅರ್ಥಾತ್ ಪಾಂಡವರ ಪಕ್ಷದಲ್ಲಿರುವ ಎಲ್ಲರೂ ಸಂಭಾವಿತ ಸುಭಗರೇನು ಅಲ್ಲವಲ್ಲ, ಇಲ್ಲಿಯೂ ತೆಗೆಯಬೇಕಾದದ್ದು ಕೆಲವಿದೆ. ಆದರೆ ನಮ್ಮ ಪಕ್ಷದಲ್ಲಿದ್ದವರನ್ನು ನಮಗೆ ತೆಗೆಯಲಿಕ್ಕಾಗ್ತದೆ. ಅದಕ್ಕೆ ವಿರೋಧ ಪಕ್ಷದಲ್ಲಿ ನಮ್ಮವರಾಗಿರುತ್ತಾ ಇವರನ್ನು ತೆಗೆಯುವುದಕ್ಕೆ ಪ್ರತ್ಯಸ್ತ್ರವಾಗಿ ಉಳಿಯುವುದಿಲ್ಲ. ಅದು ರಾಜಕಾರಣದ ತಂತ್ರಗಾರಿಕೆ. ಎದುರಿನ ಗೋಡೆಗೆ ಚೆಂಡನ್ನು ಹೊಡೆದರೆ ಅದು ಈಚೆ ಬದಿಗೆ ಎಲ್ಲಿಗೆ ಮುಟ್ಟಬೇಕು ಅಂತ ಹೊಡೆಯುವವನಿಗೆ ಗೊತ್ತಿರಬೇಕು. ನಾನು ಅದು ಗೊತ್ತಿದ್ದದರಿಂದಲೇ ಆ ಚೆಂಡನ್ನು ಉಳಿಸಿ. ಕಲಶಜ, ನದಿಸುತ ಇವರೆಲ್ಲ ಇದ್ದಾರೆ ಅಂತ ಕೌರವನಿಗೊಂದು ಧೈರ್ಯ. ಆದರೆ ವಾಸ್ತವದಲ್ಲಿ ಅವರ ಧೈರ್ಯ ಅಲ್ಲ, ಅವರನ್ನು ನಿವಾರಿಸಬಹುದಾಗಿದೆ. ಮತ್ತೊಬ್ಬ ಇದ್ದಾನಲ್ಲ,
ಸಂಧಾನದ ಸಭೆಯಲ್ಲಿ ನೀನು ಉಪಸ್ಥಿತನಿದ್ದವ. ಹೌದು ಸ್ವಾಮಿ. ಕೆಲವೊಂದು ಪ್ರಕ್ರಿಯೆಗಳಲ್ಲಿ ಪ್ರತ್ಯಕ್ಷವಾಗಿಯೂ ಭಾಗವಹಿಸಿದವನು ಹೌದು. ಸಂಧಾನ ಮುರಿಯಿತು, ಸಂಗ್ರಾಮದ ನಿಶ್ಚಯವೂ ಆಯಿತು ಕರ್ಣ. ಆವಾಗಲೂ ನಾನು ಹೇಳಿದ್ದೇನೆ, ಹಿರಿಯರಲ್ಲಿ, ತಲೆ ಹಣ್ಣಾದವರಲ್ಲಿ ಮರಣವನ್ನು ಬಯಸಿರ್ಪನಿ ಕಳಂ. ರಣವೀಳ್ಯ ಕೊಟ್ಟಾಗಿದೆ, ಅಯ್ಯೋ ಏನು ಮಾಡ್ಲಿ, ಯುದ್ಧ ಮಾಡಲೇಬೇಕಾಯ್ತಲ್ಲ ಎಂಬ ಸ್ಥಿತಿ ಇಲ್ಲ. ಇನ್ನೂ ಸಹ ಕೌರವ ತಿದ್ದಿಕೊಳ್ಳುತ್ತಾನಾದರೆ ರಣವೀಳ್ಯವನ್ನು ಹಿಂದಿರುಗಿಸುವ, ಅರ್ಥಾತ್ ಯುದ್ಧವನ್ನು ಇಲ್ಲವಾಗಿಸುವ ಹೊಣೆಗಾರಿಕೆಯನ್ನು ನಾನು ಹೊತ್ತಿದ್ದೇನೆ ಅಂತ ಸಮಾಧಾನ ಹೇಳಿದೆ. ಭೀಷ್ಮಾದಿಗಳು, ವಿದುರ, ಭೀಷ್ಮ, ಕೃಪಾ, ದ್ರೋಣಾದಿಗಳೆಲ್ಲ ಹೌದೋ ಅಲ್ಲೋ ಎಂಬ ಗೊಂದಲದಲ್ಲಿ ಅವರೂ ಸಿಕ್ಕಿಬಿದ್ದಿದ್ದರು. ಏನೇ ಆಗಲಿ ರಾಜಕಾರಣದಲ್ಲಿ ಇದೆಲ್ಲ ಇದ್ದದ್ದೇ. ಸಂಧಾನ ಎನ್ನುವುದು ಸಫಲತೆಯನ್ನು ಹೊಂದುತ್ತದೆ ಎಂಬ ಪೂರ್ಣ ವಿಶ್ವಾಸದಿಂದಲೇ ಸಂಧಾನದ ಪ್ರಕ್ರಿಯೆಗೆ ತೊಡಗುವುದೇನು ಅಲ್ಲ. ಯಾಕಂದರೆ ಶ್ರೀರಾಮನಂಥವನು ಸಂಧಾನವನ್ನು ಮಾಡಿಸಿದ್ದಾನೆ, ಆದರೆ ಆಗಲಿಲ್ಲ. ಆದರೂ ಮಾಡಿಸಿದ ರೇಖೆ ಸಂಧಾನ ಪ್ರಕ್ರಿಯೆಯನ್ನು ಮಾಡದೆ ನೇರ ಯುದ್ಧಕ್ಕೆ ತೊಡಗಿದ ಎಂಬ ಅಪವಾದ ತನಗೆ ಬರಬಾರದು ಎಂಬುದೇ ಅಲ್ಲಿ ಉದ್ದೇಶವಾಗಿರ್ತದೆ. ನಾವು ಹಾಗೆ ಸಂಧಾನದಿಂದ ಲೋಕಕ್ಕೆ ಉಂಟಾಗುವ ಕ್ಷೋಭೆ ನಿವಾರಣೆಯಾಗುತ್ತದೆ ಅಂತಾದರೆ, ಅದರಿಂದ ಲೋಕಹಿತ ಸಾಧಿಸಲ್ಪಡುತ್ತದೆ ಅಂತಾದರೆ ಯಾಕೆ ಯುದ್ಧ? ಯಾವ ಕಾರಣಕ್ಕೂ ಯುದ್ಧದಿಂದ ಲೋಕಕ್ಕೆ ಕ್ಷೇಮ ಆಗುವುದೇ ಇಲ್ಲ. ಅದು ಎಲ್ರಿಗೂ ಗೊತ್ತಿದೆ. ಯುದ್ಧಾನಂತರದ ಪ್ರಪಂಚದ ಸ್ಥಿತಿಯನ್ನು ಕಲ್ಪಿಸಿದರೆ ಮತ್ತೆ ಆ ದೇಶವನ್ನು ಸರಿಯಾಗಿ ಕಟ್ಟಬೇಕಿದ್ರೆ ಶತಮಾನ ಬೇಕಾಗಿತ್ತು. ಇದಿಷ್ಟನ್ನು ನಾನು ಹೇಳಿದ್ರು ಅವರು ಕೇಳಲಿಲ್ಲ, ದುರವೀಳ್ಯ ಕೊಟ್ಟ ಬಂದೆ. ಆದರೆ ನಿಮ್ಮ ಕೌರವ ಒಬ್ಬ ಪ್ರಬುದ್ಧ ರಾಜಕಾರಣಿ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ವೈರಿಗಳ ರಾಯಭಾರಿಯಾದ ನಾನಾದರೂ ನನ್ನನ್ನು ಹೇಗೆ ನಡೆಸಿಕೊಳ್ಬೇಕು ಹಾಗೆಯೇ ನಡೆಸಿಕೊಂಡಿದ್ದಾನೆ. ಎಲ್ಲ ಕಡೆಯಲ್ಲಿ ಊಟದ ವ್ಯವಸ್ಥೆ ಇತ್ಯಾದಿ ಇತ್ಯಾದಿ. ಹೆಚ್ಚೇನು ಸಭೆಯಿಂದ ನಾನು ಹೊರಟು ಮಣಿರಥವನ್ನೇರುವಲ್ಲಿಯವರೆಗೆ ನನ್ನ ಜೊತೆಯಲ್ಲಿ ಭೀಷ್ಮದ್ರೋಣಾದಿಗಳು ಬರಲಿ, ಕೌರವನು ನಡೆದು ಬಂದ. ಮನೆ ಯಜಮಾನಾದವ, ಮನೆಗೆ ಬಂದ ಅತಿಥಿ ಅಪ್ರಿಯವಾದ ತನ್ನಾಡಿದ್ದೇ ಹೌದಾದರೂ ಹೊರಟು ಹೋಗುವಾಗ 4 ಹೆಜ್ಜೆ ಅವನ ಹಿಂದಿನಿಂದ ಹೋಗಿ, ಹಾಗಾದ್ರೆ ಇನ್ನು ನಾನು ನಿಲ್ತೇನೆ ಅಂತ ಹೇಳುವುದು ಸಭ್ಯತೆ ಸಂಸ್ಕಾರ. ಅದಷ್ಟನ್ನೂ ಮಾಡಿದ. ನೀನು ಬರ್ತಾ ಇದ್ದೆ, ಕಣ್ಣ ಸನ್ನೆಯಿಂದ ನಿನ್ನನ್ನು ಸ್ವಲ್ಪ ಮುಂದೆ ಬಾ ಅಂತ ಹೇಳಿದೆ. ಆದರೆ ನೀನು ನಡೆದೇ ಬರ್ತಾ ಇದ್ದೆ. ನನ್ನ ರಥದ ಕೊಂಬಿಗೆ ಕೈಯಿಕ್ಕೆ ನಡೆದುಕೊಂಡು ಬರ್ತಾ ಇದ್ದೆ. ನನ್ನ ವೇಗ ಕಡಿಮೆ, ನಿನ್ನ ರಥದ ವೇಗವು ಕಡಿಮೆ ಆಗ್ತಾ ಇದೆ. ಅದಕ್ಕೆ ವೇಗವಾಗಿ ಸಾಗಿದ್ರೆ ನಾನು ರೇಖೆ ಬಿಟ್ಟು ಆಚೆ ಹೋದಾಗ ಆಗ್ತದಲ್ಲ, ಅದಕ್ಕೆ ಹಿಡ್ಕೊಂಡು ಅಲ್ಲಿಗೆ ನಿಂತ್ಕೊಂಡು ಹೋಗೋಣ. ನಿನಗೆ ಈಗ ಆಧಾರಕ್ಕೆ ಅಂತದ್ದು ಬೇಕಾಗ್ತದೆ. ಬೇಕಾಗ್ತದೆ. ಒಳ್ಳೆಯದು. ಆದರೆ
ಆಧಾರಕ್ಕೆ ಹಿಡಿದದ್ದು ನೀನು ಒಳ್ಳೆಯದನ್ನೇ, ಅದು ನನಗೆ ಸಮಾಧಾನ. ಆದ್ರೆ ಕಾರಣ ಬಾರಯ್ಯ, ಭಾನು ಸುಕುಮಾರ ಅಂದ್ರೆ ಅಪ್ಪ ಇಲ್ಲದೆ ಪ್ರಪಂಚದಲ್ಲಿ ಯಾರೂ ಹುಟ್ಟುವುದಿಲ್ಲ. ಕೆಲವರಿಗೆ ಅಪ್ಪ ಯಾರು ಅಂತ ಗೊತ್ತಿರುವುದಿಲ್ಲ ಅಷ್ಟೇ. ಆದರೂ ಲೋಕಕ್ಕೆ ಕರ್ಮಸಾಕ್ಷಿಯಾದಂತಹ ಸೂರ್ಯ ನನಗೊಬ್ಬ ಅಪ್ಪನಿದ್ದಾನೆ ಅನ್ನುವುದನ್ನು ತೋರಿಸಿಕೊಡುತ್ತಾನೆ ಎಂಬ ಭಾವದಿಂದಲೇ ಸೂರ್ಯನನ್ನು ಯಾರು ನಂಬುತ್ತಾರೆ. ಆದ್ದರಿಂದ ಭಾನುಸುಕುಮಾರ ಅಂತ ನಿನ್ನನ್ನು ನಾನು ಹೇಳಿದ್ದು. ರಥ ಏರು, ನೀನು ನಡ್ಕೊಂಡು ಬರುವುದು ಬೇಡ, ನನ್ನ ತೊಡೆ ಸೋಂಕಿನಲ್ಲಿ ಕುಳಿತುಕೋ. ನಿನ್ನಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿದೆ ಕರ್ಣ. ಓಹೋ ಸ್ವಾಮಿ, ಶ್ರೀನಾಥ ನುಡಿಯೇ ನಿಮ್ಮಯ ಸರಿದವಾದರೆ ಪಾಂಡವರ ರಾಯಭಾರಿಯಾಗಿ ಬಂದವನು ನೀ. ಹೌದು, ನಿನಗೂ ಮತ್ತು ಕೌರವನಿಗೂ ಮಧ್ಯದಲ್ಲಿ ಎಷ್ಟು ಮಾತು ನಡೆಯಿತು, ಏನು ಮಾತು ನಡೆಯಿತು, ಇದರಲ್ಲಿ ನನ್ನ ಅಂಗಡಿಗೂ ಏನೂ ಇಲ್ಲ. ನಾನೊಬ್ಬ ಸ್ವಾಮಿನಿಷ್ಠ ಸೇವಕ. ನನ್ನ ಅನ್ನದಾತ ತನ್ನ ಕುರಿತು ಏನು ತೀರ್ಮಾನವನ್ನು ಮಾಡಿದ್ದಾನೋ, ಯಾವುದನ್ನು ನಿನ್ನಲ್ಲಿ ಹೇಳಿದ್ದಾನೋ ಅದರ ಮುಕ್ತಾಯದ ಹಂತಕ್ಕೆ ನಿನ್ನ ಕೈಗೆ ರಣವೇಟೆ ಬಂದಿದೆ. ಸಭ್ಯನಾದಂತಹ ಒಬ್ಬ ಸಂಸ್ಕಾರವಂತನಾದಂತಹ ವ್ಯಕ್ತಿ ಮನೆಗೆ ಬಂದ ಅತಿಥಿಯನ್ನು ಬೀಳ್ಕೊಡುವುದಕ್ಕೆ 4 ಹೆಜ್ಜೆ ಹೇಗೆ ನಡೆದು ಬರ್ತಾನೋ ಹಾಗೆ ಅವನು ಬಂದಿದ್ದ. ಅವ ಬಂದದ್ರಿಂದ ನಾನು ಬಂದಿದ್ದೆ. ಆದ್ರೆ ಅವನು ಹಿಂದೆ ಹೋದ. ಹೌದು, ನಾನು ಹೋಗ್ತೇನೆ ಹಿಂದೆ ಅಂತ ಅವನಿಗೆ ಗೊತ್ತಿತ್ತು. ಮಾತ್ರ ಅಲ್ಲ, ಅದು ಅಗತ್ಯವೂ ಇತ್ತು. ಆದ್ರೆ ಮುಖ ತಿರುಗಿಸಿ ನಾನು ಆ ಕಡೆಗೆ ತಿರುಗಿ ಹೋಗಬೇಕು ಅಂತ ಯೋಚನೆ ಮಾಡುವಾಗ ಭೀಷ್ಮರು ಹೋಗಿದ್ರು, ದ್ರೋಣರು ಹೋಗಿದ್ರು, ಕೌರವ ನಡೆದಿದ್ದ. ಇನ್ನೇನು ನನಗೂ ಅದೇ ಪಕ್ಷ ಅಂತ ಗ್ರಹಿಸುವಾಗ ನೀನು ಕನಸನೆ ಮಾಡಿದೆ. ಕೃಷ್ಣ, ಕಣ್ಣಿನ ಭಾಷೆ ನಿನ್ನಷ್ಟು ನನಗೆ ಬರುತ್ತಿಲ್ಲ. ಆದ್ರೂ ಒಬ್ಬ ಗಂಡು ಇನ್ನೊಬ್ಬ ಗಂಡನ್ನು ನೋಡಿದಾಗ ಕಣ್ಣಿನಲ್ಲಿ ಹೇಳಿದ್ರೆ ಅದು ಏನು ಅಂತ ಅರ್ಥ ಮಾಡಿಕೊಳ್ಳಬಲ್ಲೆ. ನಾಲಗೆ ಹೇಳಲಾರದ್ದನ್ನು ಕಣ್ಣು ಹೇಳುತ್ತದೆ. ಹೇಳಿದ್ದು ನಿನ್ನ ಕಣ್ಣಿನ ಭಾಷೆ ಏನಪ್ಪಾ ಅಂತಂದ್ರೆ ನೀನು ಕೆಲಸ ಉಂಟು ಅಂತ. ನನಗೆ ಆಶ್ಚರ್ಯ ಆಗ್ತಾ ಇದೆ. ನೀವು ಯಾಕೆ ನನ್ನನ್ನು ನಿಲ್ಲಿಸ್ಕೊಂಡ? ಉಳಿದವರೆಲ್ಲ ಹೋದ್ರಲ್ಲ, ನನಗೆ ಯಾಕಿದು? ನನಗೇನು ಸಂಬಂಧ ಇದರಲ್ಲಿ? ನನ್ನ ಕರ್ತವ್ಯ ಆ ಕಡೆ ಇದ್ದಾಗಿತ್ತು, ಅಲ್ಲಿಂದ ಬಂದಿದ್ದೇನೆ, ಪುನಃ ಅಲ್ಲಿಗೆ ಹೋಗ್ಬೇಕಾಗಿದೆ ಅಂತ ಗ್ರಹಿಸಿದ್ರೆ ರಥ ಏರುವಂತೆ 2 ಮಾತಾಡುವುದಕ್ಕುಂಟು ಅಂತಂದೆ. ಹೌದು, 2 ಮಾತು ಮಾತಾಡಲಿಕ್ಕೆ ಮೇಲೆ ಹತ್ತಬೇಕು, ಕೆಳಗಿಂದ ಮಾತಾಡಿದ್ರೆ ಆಗುದಿಲ್ಲ. ಈಗ ನಿನ್ನ ಮಾತು ನಾನು ಕೇಳ್ತಾ ಇಲ್ವೋ? ಹಾಗಾದ್ರೆ ಏನಿದ್ರೆ ಅರ್ಥ? ಒಂದು ವೇಳೆ ನಾನು ರಥ ಏರಿದ ಮೇಲೆ ನಿಲ್ಲಕ್ಕಾಗ್ತದೆ? ರಥ ಓಡ್ತಾ ಇರ್ತಲ್ಲ, ದಾರುಕ ಹೊಡಿತಲೇ ಇರ್ತಾನೆ, ದೇಹದ ಸಮತೋಲ ತಪ್ಪಿ ಹೋಗ್ತದೆ, ಆಗ ಕೂತ್ಕೊಳ್ಬೇಕಾಗ್ತದೆ. ನಾನು ರಥ ಏರಿ ನಿನ್ನ ಒತ್ತಿನಲ್ಲಿ ಕೂತ ಮೇಲೆ ನೀನು 2 ಮಾತಾಡ್ತೀನಿ ಅಂತ ಲೆಕ್ಕ ಹಾಕಿದ್ರೆ ಇದಕ್ಕಿಂತ ಸೋಜಿಗೆ ಇಲ್ಲ ಸ್ವಾಮಿ. ಸರಸಕ್ಕೆ, ಸಂಬಂಧಕ್ಕೆ, ಸಮರಕ್ಕೆ, ಸಹ ಆಸನಕ್ಕೆ ಸಮಾನತೆ ಬೇಕು ಅಂತ ಹೇಳಿದರು. ಹೌದು, ನೀನು ನನ್ನನ್ನು ಈ ರೀತಿಯಲ್ಲಿ ಉಪಯೋಗಿಸ್ತೀಯ ಅಥವಾ ಈ ರೀತಿಯಲ್ಲಿ ಆಹ್ವಾನಿಸ್ತೀಯ ಅಂತಾದ್ರೆ ದೇವರೇ, ನನಗೆ ಯಾಕೋ ಸಮಾನತೆ ಇಲ್ಲದೆ ಇದ್ದಂತಹ ರೀತಿಯಲ್ಲಿ ನಾನು ಮುಂದುವರಿಯಬೇಕು ಅಂತಹ ಹಂತದಲ್ಲಿ ಇದು ಅಗತ್ಯವೋ ಅಂತ ಚಿಂತಿಸುವ ಸ್ಥಿತಿ ಬಂದಿದೆ. ಅಷ್ಟೆಲ್ಲ ಇನ್ನೂ ಕೇಳ್ತೀಯ. ನೀನು ಪಾಂಡವರ ಕಡೆಯಿಂದ ಬಂದಾಗ ನನಗೆ ಅಂಜಿಕೆ ಅನಿಸ್ತಿಲ್ಲ. ಅದು ಬರಬೇಕಾದ್ರೆ ಒಂದಲ್ಲ ಒಂದು ದಿವಸ ಈ ಸಂಭಾಷಣೆ ಮುಗಿದು ಪಾಂಡವರಿಗೂ ಕೌರವರಿಗೂ ಆಗುವಂತಹ ಯಾವ ಸಂಘರ್ಷ ಇದೆಯೋ ಅದು ಏನೋ ಒಂದು ಹಂತಕ್ಕೆ ಬರಬೇಕು. ಆದ್ರೆ ನನಗೆ ಅದರಲ್ಲಿ ಅಂಜಿಕೆ ಇರಲಿಲ್ಲ.
ನಿನ್ನ ಕೈಗೆ ರಣವೀಳ್ಯ ಕೊಟ್ಟಾಗ ನಾಳೆ ಯುದ್ಧ ಬರ್ತದೆ, ನಾನೇನಪ್ಪ ಮಾಡಲಿ ಅಂತ ನಾನು ಅಂಜಲಿಲ್ಲ. ನಿನ್ನನ್ನು ಬೀಳ್ಕೊಡೋದಕ್ಕೆ ಬರುವಾಗ ಕೌರವನೇ ಹೊರಟಿದ್ದಾನೆ ನನ್ನಂತೆ ಮಹಾತ್ಮ ನಾನು ಆದರೂ ಅಂಜಲಿಲ್ಲ. ಈಗ ಮೇಲೆ ಹೊತ್ತಿನಲ್ಲಿ ಕೂತ್ಕೋ ಅಂದಾಗ ನಿಜ ಹೇಳ್ತೇನೆ ಸ್ವಾಮಿ, ನನಗೆ ಯಾಕೋ ಅಂಜಿಕೆ ಆಗ್ತಾ ಇದೆ. ಇದು ಎಲ್ಲಿಗೆ ಕೊಂಡೋಗ್ತದೆ? ಇದು ರಥ ಅಲ್ಲ ಈ ವಿಷಯ. ನಿನ್ನ ಮಾತು ಸಣ್ಣ ಭಯ ಇದೆ, ಅಂಜಿಕೆ ಇದೆ. ಇದು ಸಮಾನತೆಯ ಸಂಕೇತ ಆಗ್ತದೆ. ಇಷ್ಟೆಲ್ಲ ವಿಷಯಗಳು ನನಗೂ ನಿನಗೂ ಮಧ್ಯದಲ್ಲಿರುವಾಗ, ವ್ಯತ್ಯಾಸ ಗಾಢವಾಗಿರುವಾಗ ಅಪ್ಪಣೆ ಕೊಡ್ತಾ ಇದೆಯಲ್ಲ, ನಾನು ನೀನು ಒಟ್ಟಿನಲ್ಲಿ ಕೂತು ಮಾತಾಡೋಣ ಅಂತ ಬಿಡು ಸ್ವಾಮಿ. ಇದು ಯಾಕೋ ನನಗೆ ಬಹಳ ಹೆಚ್ಚಿಗೆ ಅನ್ನಿಸ್ತಾ ಇದೆ. ಮೆಚ್ಚುಗೆಗಂತೂ ಅವಕಾಶ ನಿನಗಿರ್ಬೋದು, ನನ್ನನ್ನು ಯಾವುದಾದ್ರೂ ಒಂದು ಅಂಶದಲ್ಲಿ ನೀವು ಮೆಚ್ಚಿರ್ಬೋದು. ನಾನಂತೂ ಮೆಚ್ಚುವ ಅಧಿಕಾರಗಳನ್ನು ಅಲ್ಲದೆ ಇದ್ದದ್ರಿಂದ, ಮಾತಿನಿಂದ ನಿನ್ನನ್ನು ಚುಚ್ಚುವ ಅಧಿಕ ಪ್ರಸಂಗ ನಾನು ಮಾಡುವುದಕ್ಕೂ ಇಲ್ಲವಾದ್ರಿಂದ ಹಿಂದೆ ಸರಿತೇನೆ. ಮೇಲೆ ಏರಲಾರೆ, ನಿನ್ನ ಒತ್ತಿಗೆ ಸೇರಲಾರೆ. ಅರ್ಥ ಆಯ್ತು. ನಿನಗೆ ನೀನು ಯಾರು ಅಂತ ಗೊತ್ತಿಲ್ಲ. ಯಾವನಿಗಾದರೂ ತಾನೇನು, ತಾನೆಷ್ಟು, ತಾನು ಯಾಕೆ, ತಾನು ಯಾರು, ಈ 4 ಪ್ರಶ್ನೆಗಳಲ್ಲಿ ಕನಿಷ್ಠ 3 ಪ್ರಶ್ನೆಗಾದ್ರೂ ಉತ್ತರ ಗೊತ್ತಿರಬೇಕು. ನಾನು ಕೆಲವರು ಸ್ನೇಹಿತರಿಗೆ ಹೇಳಲಿಕ್ಕೆ ಏನಿಲ್ಲದಿದ್ರು ಮನುಷ್ಯನಿಗೆ ಸ್ವಸ್ವರೂಪ ಜ್ಞಾನ ಇರಬೇಕು. ಹೌದು, ಅದಿಲ್ಲದಿದ್ರೆ ಸರಿಯಲ್ಲ. ಆದ್ರೆ ನನಗೆ ಉಂಟಲ್ಲ. ಅದೇ ಒಂದು ವಿಭಾಗದಲ್ಲಿ ಉಂಟು, ಮತ್ತೊಂದು ವಿಭಾಗದಲ್ಲಿ ಇಲ್ಲ ಅಂತ ಹೇಳಿಕೊಂಡು. ಅದ್ಯಾವ ಭಾಗವು? ಸ್ವಸ್ವರೂಪ ಜ್ಞಾನ ವಿಹೀನತ ಎನ್ನುವುದನ್ನು ಸಣ್ಣ ದೃಷ್ಟಿಯಿಂದ ನೋಡುದಿದ್ರೆ ವಿಭಾಗ ಬೇರೆ. ಮತ್ತೊಂದು ಸತ್ಯಕ್ಕಾದ್ರೆ ತಿಳಿಯದೆ ಇರುವುದು, ತಾನೇನು ಅಂತ ತಿಳಿಯದೇ ಇರುವುದು. ಆವಾಗ ತಾನು ತಿಳಿದಂತೆ ತಾನೆಷ್ಟನ್ನು ತಿಳಿದಿದ್ದೇನೋ ಅಷ್ಟೇ ತಾನು ಎಂಬಲ್ಲಿಗೆ ಬಂದು ಮುಟ್ಟುತ್ತದೆ. ಈಗ ನೀನು ತಿಳಿದುಕೊಂಡದ್ದೇನು? ಸೂತನ ಮಗ. ಮೊದಲೆಲ್ಲ ಸೂತನ ಮಗ ಹೇಳುವಾಗ ನಿನಗೆ ಸಿಟ್ಟು ಬರ್ತಿತ್ತು, ಆಮೇಲೆ ದುಃಖ ಬರ್ತಿತ್ತು, ಈಗ ಆಮೇಲೆ ತಾತ್ಸಾರ ಆರಂಭ ಆಯ್ತು. ಇನ್ನಷ್ಟು ಹೇಳ್ಕೊ, ನೀನು ನಿನ್ನ ಚಟ ತೀರಿಸ್ಕೋ. ಈಗ ಅಭ್ಯಾಸ ಈಗ ಆಶ್ಚರ್ಯ ಆಗ್ತದೆ ನನಗೆ. ಈಗ ಸತ್ಯಕ್ಕಾದ್ರೆ ಸೂತನ ಮಗನೇ ಅಂತ ಕರೆಯದೇ ಇದ್ರೆ ನೀನು ಹೋಗಡುವುದಿಲ್ಲ. ಅಷ್ಟು ಅಭ್ಯಾಸ ಆಗಿದೆ, ರೂಢಿಯಾಗಿ ಬಿಟ್ಟಿದೆ. ಸೂತನ ಮಗ. ಅದು ಕೆಲವರಿಗೆಲ್ಲ ಅರ್ಧ ಹೆಸರು ಬರುವುದು ಅಂತ ಇರ್ತದೆ. ಆದ್ರೆ ಒಂದುಂಟು, ಅದಷ್ಟು ನನಗೆ ಅನ್ವಯಿಸ್ತದೆ. ನಿನ್ನನ್ನು ಗೋಪನ ಮಗ ಅಂತ ಹೇಳ್ಬೇಕು ಅಂತ ನೀನು ನನ್ಗೆ ನನ್ನ ವಿಭಾಗವೇ ಬೇರೆ ಈ ಪ್ರಪಂಚದಲ್ಲಿ. ನಾನು ಹೇಳಿದ ಆ ವಿಭಾಗದಲ್ಲಿ ನನ್ನನ್ನು ಒಟ್ಟಿಗೆ ಇರಬೇಡ ಅಂತ. ಈ ಪ್ರಪಂಚದಲ್ಲಿ 2 ತಾಯಂದಿರನ್ನು 2 ತಂದೆಯಂದಿರನ್ನು ಪಡೆದವನು ನಾನು. ಹಾಗಾಗಿ ನನ್ನ ವ್ಯವಹಾರ ಅದು ಪ್ರಶ್ನಾತೀತವಾದದ್ದು, ಅಥವಾ ನೀನೋ ಇನ್ನೊಬ್ಬನು ಅದನ್ನು ತೌಲನಿಕವಾಗಿ ನೋಡ್ಲಿಕ್ಕೆ ಏನೂ ಇಲ್ಲ. ಅದೇ ಹೇಳಿದ್ದೆ ನಾನೇ ಬೇರೆ, ನೀನೇ ಬೇರೆ. ಆದರೆ ನೀನು ಯಾರು ಎನ್ನುವುದನ್ನು ನೀನು ತಿಳಿದಿಲ್ಲವಾದರೂ ಕರ್ಣ, ನಾನು ತಿಳಿದಿದ್ದೇನೆ.
ಆದ್ದರಿಂದ ನಿನ್ನ ಕಥೆಯನ್ನು ಹೇಳುವುದಕ್ಕೆ ತೊಡಗುತ್ತೇನೆ. ನನಗೆ ನಾನೇನು ಅಂತ ಗೊತ್ತಿಲ್ಲ ಎಂಬುದು 100ಕ್ಕೆ 100 ಸತ್ಯ. ಹಾ, ಯಾಕೆಂದ್ರೆ ಇಷ್ಟರವರೆಗೆ ಆ ಪ್ರಯತ್ನ ನಾನು ಮಾಡಿಲ್ಲ ಅಂತಲ್ಲ, ಆದ್ರೆ ನಾನು ಏನು ಅಂತ ನನಗೆ ಹೇಳುವುದಕ್ಕಾದ್ರೂ ಗೊತ್ತಿದ್ದವರು ಸಿಗಬೇಕಲ್ಲ. ಹಾಗಂತ ನೀನು ಏನು ಅಂತ ಗೊತ್ತಿಲ್ಲದೆ ಇದ್ರು ಏನೋ ಒಂದು ಹೌದು ಎಂಬ ಅನುಮಾನ ನಿನ್ನಲ್ಲಿ ಇರ್ಲಿಕ್ಕೆ ಬೇಕು. ಖಂಡಿತ ಆ ಅನುಮಾನದ ಪರಿಹಾರ ನಾನು ಮಾಡ್ತೇನೆ. ಅಂದ್ರೆ ನಾನು ಅನುಮಾನ ಪಡುತ್ತಿದ್ದೆ ಅಂತ ನೀ ಹೇಳ್ತಾ ಇರೋದು ನನ್ನ ಜನ್ಮದ ಸಂಬಂಧವಾಗಿ. ಹೌದು, ನಾನು ಸೂತನ ಬಗ್ಗೆ ಹೇಗಾದೆ ನನಗೆ ಗೊತ್ತಿಲ್ಲ. ಆದ್ರಿಂದ ಅದನ್ನು ತಿಳಿಯೋದಕ್ಕೆ ನನಗೆ ಆಸಕ್ತಿ ಇತ್ತು, ಆಸೆ ಇತ್ತು, ಹೇಳೋರು ಇರ್ಲಿಲ್ಲ. ಈಗ ನೀನು ಹೇಳ್ತೇನೆ ಅಂತ ಹೇಳಿದ್ರೆ ಮತ್ತಾರು ಹೇಳಿಲ್ಲ ಎಂಬ ಶೋಕ ನನಗಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡುವುದಿಲ್ಲ. ಜಗದಾಧಾರ ಶಕ್ತಿ ನೀನು, ಲೋಕವನ್ನು ತಿಳಿದವನು ನೀನು. ನೀನು ನನ್ನಲ್ಲಿರುವಂತಹ ಕೊರತೆಯನ್ನು ತಿದ್ದಿ ತೀಡುವುದಕ್ಕೆ ಸಿದ್ಧನಾಗ್ತೀನಿ ಅಂತಾದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ಸರಿಯಪ್ಪ, ಕಥನ ಕಲೆಯಲ್ಲಿ 2 ವಿಧದ ಕೌಶಲ ಇದೆ. ಒಂದು ಆರಂಭದಿಂದ ತೊಡಗಿ ಕೊನೆ ಮುಟ್ಟಿಸುವುದು, ಮತ್ತೊಂದು ಮಧ್ಯದಿಂದ ತೊಡಗಿ ಹಿಂದೆ ಮುಂದೆ ಹೋಗಿ ಸರಿ. ನಾನು 2ನೇ ಪ್ರಕ್ರಿಯೆಯನ್ನು ತೊಡಗುತ್ತೇನೆ. ಮಧ್ಯೆ ಮತ್ತು ಹಿಂದೆ ಹೋಗಿ ಮಧ್ಯದಲ್ಲಿ ಬೆಸಿಗಾಕೋದು. ಹೌದು, ಪರೀಕ್ಷಾ ರಂಗದ ಕಾಲ ಇತ್ತಲ್ಲ, ಅರ್ಜುನನಿಗೂ ನಿನಗೂ. ಅರ್ಜುನನು ನೀನು ಸಮದಂಡಿಗಳಾದ ಹೊತ್ತಿನಲ್ಲಿ ರಾಜಮಾತೆಯರ ಪಂಕ್ತಿಯಲ್ಲಿ ಕುಳಿತಿದ್ದ ಕುಂತಿ ಎಂಬುವಳೊಬ್ಬಳು ತಲೆ ತಿರುಗಿ ಬಿದ್ದಳು ಅಂತ ನಾನು ಕೇಳಿದ್ದೇನೆ, ಹೌದಲ್ಲ? ಸಭೆಯಲ್ಲಿ ನಮಗೆ ಮರ್ಯಾದೆ ಹೋಗುವಾಗಿದೆ. ಯಾರ ತಲೆ ತಿರುಗಿದ್ರು, ಯಾರ ತಲೆ ಸರಿ ಇತ್ತು, ಇದೆಲ್ಲ ನನಗೆ ಸಂಬಂಧ. ಈಗ ಆ ವಿಷಯ ಒತ್ತಟ್ಟಿದೆ. ಕುಂತಿ ಭೋಜನೆಗೆ ಸಾಕು ಮಗಳು ಕುಂತಿ, ಶೂರವಂಶದವಳು, ನಮ್ಗತ್ತೆ. ಬಾಲ್ಯದಲ್ಲಿ ಎಳೆವಲಯದಲ್ಲಿ ಬಾಲಲೀಲೆಗಳಲ್ಲಿ ಆಟವಾಡುತ್ತಾ ಇರುವ ಹೊತ್ತಿನಲ್ಲಿ ದುರ್ವಾಸರ ಪ್ರವೇಶ ಆಯಿತು. ಕುಂತಿ ಭೋಜ ರಾಜಕಾರಣದ ಬಾಹುಳ್ಯದಿಂದ ಉದ್ದೇಶಪಟ್ಟು ಅಲ್ಲ, ಪ್ರಮಾದವಶಾತ್ ಇವರನ್ನು ಉಪೇಕ್ಷಿಸಿದ. ಕ್ರುದ್ಧರಾದಂತಹ ದುರ್ವಾಸರು. ದುರ್ವಾಸ ಎಂಬ ಶಬ್ದಕ್ಕೆ ನಿಜ ಅರ್ಥ ಕೆಟ್ಟ ಬಟ್ಟೆ ಅಂತ. ಈ ದೇಹವೇ ಒಂದು ಕೆಟ್ಟ ಬಟ್ಟೆ ಅಂತ ತಿಳಿದವರು ಅಂತ ಒಂದರ್ಥ. ರೂಢಿಯಲ್ಲಿ ಅರ್ಥ ದುರ್ವಾಸ ಅಂತ ಹೇಳಿದ್ರೆ ಸಿಟ್ಟಿನವ, ಸಿಟ್ಟುಗೊಂಡ ಇಡೀ ವಂಶವನ್ನೇ ನಾಶ ಮಾಡ್ತೇನೆ ಹೇಳಿದಾಗ ಈ ಮಗು ಬಂದು ಅಡ್ಡದಿತ್ತು. ಈ ಕುಂತಿ ಎಂಬ ಬಾಲಿಕೆ ಉಪಚರಿಸಿತು. ದುರ್ವಾಸರನ್ನು ಉಪಚರಿಸಿದರು. 5-6 ವರ್ಷದ ಹುಡುಗಿ ಉಪಚಾರ ಮಾಡಿದರೆ ಎಷ್ಟು ಮಾಡಿದ? ಆದರೂ ಪ್ರಸನ್ನ ಚಿತ್ತರಾದರು ದುರ್ವಾಸರು. ಯಾಕೆ? ಅದು ಮಗು ಎಂಬುದಷ್ಟೇ ಕಾರಣವಾಗಿ. ಪ್ರಸನ್ನತೆಗೆ ಪ್ರಸಾದವಾಗಿ ಮಂತ್ರದೃಷ್ಟಾರರಾದಂತಹ ದುರ್ವಾಸರಂತವರು ಏನನ್ನಾದರೂ ಕೊಡದೆ ಬಿಟ್ಟಾರೆ. ಹಾಗೆ ಪ್ರಸನ್ನರಾದಂತಹ ದುರ್ವಾಸರು ದೇವಹೂತಿ ಎಂಬ ಒಂದು ಮಂತ್ರವನ್ನು ಕುಂತಿಗೆ ಉಪದೇಶ ಮಾಡಿದರು. ದೇವಹೂತಿ ಎಂಬುದು ಒಂದೇ ಒಂದು ಮಂತ್ರ. ಆ ಮಂತ್ರವನ್ನು 5 ದೇವತೆಗಳಿಂದ 5 ಫಲ ಪಡೆಯುವಷ್ಟಕ್ಕೆ ಮಾತ್ರ ಮಿತಿಯಾಗಿ ಬಳಸಬಹುದಾಗಿದೆ. ಆ ಮಂತ್ರದಲ್ಲಿ ಯಾವ ದೇವತೆಯನ್ನು ಪ್ರಸನ್ನೀಕರಿಸಿಕೊಳ್ಳಬೇಕೋ ಆಹ್ವಾನಿಸುವ ಸ್ಥಾನದಲ್ಲಿ ಆ ದೇವತೆಯ ಹೆಸರನ್ನು ಹೇಳಿದ್ರೆ ಆಯ್ತು. ಮಂತ್ರದೇ ಇಂದ್ರಾಯ ಸ್ವಾಹ, ಇಂದ್ರಾಯ ಇದಂ ನಮಃ, ಅಗ್ನಿಯೇ ಸ್ವಾಹ. ಬಾಕಿದ್ದೆಲ್ಲ ಅಷ್ಟೇ, ಅಗ್ನಿ ಮಾತ್ರ ಬದಲಾಗುವುದು. ಹಾಗೆ ಈ ಮಂತ್ರದಿಂದ ನೀನು ಸಂತಾನ ಪಡೆಯುತ್ತಿ ಅಂತ ಆಶೀರ್ವದಿಸಿ, ಸತ್ಸಂತಾನವನ್ನು ಪಡೆಯುತ್ತಿ ಅಂತ ಆಶೀರ್ವದಿಸಿ ದೇವಹೂತಿ ಮಂತ್ರೋಪದೇಶ ಮಾಡಿ ದುರ್ವಾಸರ ಹೋದರು. ಬಾಲ್ಯ ಸಹಜವಾದ ಬಾಲಿಶವಾದ ಕುತೂಹಲದಿಂದ ಗಂಗಾ ಸ್ನಾತೆಯಾದಂತಹ ಈ ಕುಂತಿ ಈ ದೇವಹೂತಿ ಮಂತ್ರದ ಉಚ್ಚಾರಣೆಯಲ್ಲಿ ಮಂತ್ರದ ಆಹ್ವಾನಿಸಬೇಕಾದ ಸ್ಥಾನದಲ್ಲಿ ಸೂರ್ಯನನ್ನಿಟ್ಟು. ಮಂತ್ರಾಧೀನಂತೂ ದೇವತ, ಸೂರ್ಯನಾದರೂ ಬರಲೇಬೇಕು, ಮಂತ್ರಕ್ಕೆ ಅಧೀನನೇ. ಒಂದು ವೇಳೆ ಬಾರದೇ ಇದ್ರೆ ದುರ್ವಾಸರ ಆಗ್ರಹಕ್ಕೆ ಒಳಗಾಗುತ್ತಾನೆ ಸೂರ್ಯನಾಥ. ಅವನ ಸಂಚಾರವನ್ನು ನಿಲ್ಲಿಸ್ಯಾರವರು. ಇಳಿದು ಬಂದಂತಹ ಸೂರ್ಯ ಮಂತ್ರದ ಲಕ್ಷ್ಯದಂತೆ ಕುಂತಿಗೊಂದು ಸಂತಾನವನ್ನು, ಗಂಡು ಮಗುವನ್ನು ಕರುಣಿಸಿದರು. ಈ ಮಗುವನ್ನು ಹಿಡಿದಂತಹ ಕುಂತಿ ಬಾಲಿಕೆಯಾದ ತಾನು ಅವಿವಾಹಿತೆ, ರಾಜವಂಶದ ಹೆಣ್ಣು, ಮದುವೆಯಾಗುವುದಕ್ಕಿಂತ ಮೊದಲೇ ನಾನೊಂದು ಮಗುವನ್ನು ಪಡೆದಿದ್ದೇನೆ ಎನ್ನುವುದು ಎಷ್ಟು ಅಪಮಾನಕಾರಕವಾದ ವಿಚಾರ ಅಂತ ಚಿಂತಿಸಿ ಮಗುವನ್ನು ಬಿಟ್ಟಿರಲಾರದೆ. ಯಾಕಂದ್ರೆ ತನ್ನ ಮಗುವನ್ನು ಯಾವ ತಾಯಿಯೂ ಬಿಡಲೊಲ್ಲಳು. ನಿಸರ್ಗವೇ ಹಾಗೆ. ಬಿಡದೆ ಉಪಾಯವಿಲ್ಲದಂತಹ ಸ್ಥಿತಿ ಬಂದಾಗ ನೀರಿನಲ್ಲಿ ಮುಳುಗಲಾರದ ಸ್ಥಿತಿಯಲ್ಲಿರುವ ತೊಟ್ಟಿಲೊಂದನ್ನು ತಂದು ಈ ಮಗುವನ್ನು ಆ ತೊಟ್ಟಿಲಲ್ಲಿ ಮಲಗಿಸಿ ಎಲ್ಲಿಯಾದರೂ ಹೇಗಾದರೂ ಬದುಕಕೂಡದು. ಅದಕ್ಕಾಗಿ ತನ್ನ ಮೈ ಮೇಲಿನ ಆಭರಣಗಳನ್ನೆಲ್ಲ ಆ ತೊಟ್ಟಿಲಲ್ಲಿಟ್ಟು ಆಭರಣದ ಆಸೆಗಾಗಿಯಾದರೂ ಯಾರಾದರೂ ಈ ಮಗುವನ್ನು ಸಾಕಿಯಾರು ಎಂಬ ನಿರೀಕ್ಷೆಯಿಂದ
ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ತೊಟ್ಟಿಲು ತೇಲುತ್ತಾ 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 ಮುಂದೆ ಹೋಯಿತು. ಈ 5 ಮಕ್ಕಳು ಮಂತ್ರದಿಂದಲೇ ಹುಟ್ಟಿದ್ದು ಅಂತ ನಾವು ಕೇಳಿ. ಈಗ ನಿನ್ನ ಲೆಕ್ಕದಲ್ಲಿ 5ಕ್ಕಿಂತ ಹೆಚ್ಚಿಗೆ ಈ ಕಥೆಯೇ ಕೇಳಿಲ್ಲ. ಅಲ್ಲ, ಅದು ಹೆಚ್ಚಿಗೆ ಆದರೂ ಅದು 1 ರಿಂದ 2 ಆಗ್ತದೆ. 1 ರಿಂದ 2 ಆಗ್ತದೆ, ಅದು ಪ್ರಶ್ನೆ ಬೇರೆ. ಈಗ ಈ 5ರ ಲೆಕ್ಕಕ್ಕೆ ನಾನು ಹೇಳಿದ 5 ಫಲಗಳನ್ನು ಪಡೆಯಬಹುದು. 6 ಆದರೂ ಅದು 2 ಒಂದಾಗಿರ್ತದೆ ಅಂತ ಅರ್ಥ. ಹಾಗೆ ಮಂತ್ರದ ದೇವತೆ 2 ಆದ್ರೆ ಫಲ 2. ಅದು ಆ ದೇವತೆಯನ್ನು ಒಂದನ್ನು ಕರೀಲಿಕ್ಕೆ ಬರುವುದಿಲ್ಲ. ಕೆಲವು ಹಾಗಿರ್ತದೆ, ಒಟ್ಟಿಗೆ ಇರ್ತಾರೆ. ಒಂದನ್ನು ಕರೆದ್ರೆ ಮತ್ತೊಂದು ಬಂದೇ ಬರ್ತದೆ. ಆವಾಗ ಒಟ್ಟು ಒಂದೇ, ಫಲವು 2 ಇದ್ದರೂ ಒಂದೇ ಅಂತ ಅರ್ಥ. ಹೀಗೆ ತೇಲುತ್ತಾ ಬಂದಂತಹ ತೊಟ್ಟಿಲನ್ನು ಕರುಣಾಮಯ್ಯಾದಂತಹ ಗಂಗಾದೇವಿ ಮುಳುಗಲಿಯದೆ ತೇಲಿಸುತ್ತಾ 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 ದಡ ಸೇರಿಸಿದರು. ಧೃತರಾಷ್ಟ್ರನ ಸುತ್ತನಾದಂತಹ ಅಧಿರಥ ತನ್ನ ನಿವೃತ್ತಿಯ ನಂತರ ಮೀನುಗೂಲಿಗನಾಗಿಯೋ ಅಥವಾ ಇತರ ಕೆಲಸಕ್ಕೋ ಹೊಳೆ ಬದಿಗೆ ಹೋಗ್ತಾ ಇದ್ದ. ಗಂಗಾ ನದಿಯ ಬಳಿಯಲ್ಲಿ ಹೋಗುತ್ತಿರುವಾಗ ನದಿಯ ಕೂಲದಲ್ಲಿ ಮರಳ ರಾಶಿಯ ಮೇಲೆ ಆ ತೊಟ್ಟಿಲಲ್ಲಿ ಕೈಕಾಲು ಬಡಿಯುತ್ತಾ ಈ ಗಂಡು ಮಗು ಅಳುತ್ತಿತ್ತು. ಆ ಮಗುವನ್ನು ಅಧಿರಥ ಎತ್ತಿಕೊಂಡು ಮನೆಗೆ ನಡೆದ. ಸಾಕು 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 ಕೃಷ್ಣ, ಸಾಕು, ಬೇಕಾದಷ್ಟಾಯಿತು. ಛೇಡಿಸುವುದಕ್ಕೆ ತೊಡಗಿದಾಗ ಈಗ ನೀನು ಹೇಳಿದಂತ ಒಂದು ವಾಕ್ಯ, ಸೂರ್ಯ ಮಂತ್ರದಿಂದ ಹುಟ್ಟಿದವನು ನಾನು, ಪಾಂಡವರ ಸಾಲಲ್ಲಿ ಬರುವವನು ನಾನು ಅಂತ ಹೇಳುವುದಕ್ಕೆ ನನಗೆ ಸಾಧ್ಯ ಆಗದೆ ಹೋಯಿತು. ನಿನಗೆ ಗೊತ್ತಿಲ್ಲ ಅಂತಲ್ಲ, ಇದನ್ನೆಲ್ಲ ಹೇಳಿಕೊಳ್ಬೇಕಾಗಿದೆ ನಾನು. ಇದನ್ನೆಲ್ಲ ಹೇಳಿ ಹೃದಯ ಹಗುರ ಮಾಡಿಕೊಳ್ಬೇಕಾಗಿದೆ. ಯಾರಲ್ಲಿ ಹೇಳಿ, ಯಾರಲ್ಲಿ ಹೇಳುವುದರಿಂದ ಏನು ಉಪಯೋಗ? ನನ್ನ ಹೃದಯ ಹಗುರ ಮಾಡುವುದಿದ್ದರೆ ನೀನೇ. ಈಗ ಈ ಪ್ರಸ್ತಾಪ ಮಾಡಿದವನು ನೀನೇ. ನಂತರದ್ದು ಕೇಳಿಸ ಅದರಿಂದ ರಾಧೇವರು ನನ್ನನ್ನು ಸಾಕಿದರು. ಅವರಿಗೆ ಬೇರೆ ಮಕ್ಕಳಿದ್ರು, ಆ ಮಕ್ಕಳ ಜೊತೆಯಲ್ಲಿ ನಾನು ಬೆಳೆದೆ. ಒಂದು ದಿನವೊಂದನ್ನು ಸೂತ ವೃತ್ತಿಯನ್ನು ಮಾಡುವುದಕ್ಕೆ ಆಸಕ್ತಿ ತೋರಲಿಲ್ಲ. ಒಂದು ದಿವಸ ಕುದುರೆಯನ್ನು ತಿಕ್ಕಿ ತೊಳೆಯಬೇಕು, ರಥಕ್ಕೆ ಹೂಡಬೇಕು, ಯೋಧ ಯುದ್ಧ ಮಾಡಬೇಕು, ನಾನು ಅದನ್ನು ನೋಡಬೇಕು, ಈ ತರ ನನಗೆ ಭಾವನೆಯೇ ಬರಲಿಲ್ಲ. ನನಗೆ ಬಂದದ್ದೇ ಗೊತ್ತೇ, ನಾನು ರಥ ಇರಬೇಕು, ನಾನು ಧನುರ್ವಿದ್ಯೆಯನ್ನು ಕಲಿಯಬೇಕು, ನಾನು ಲೋಕದಲ್ಲಿ ಕೃಷ್ಣರನ್ನು ಮೆಟ್ಟಿ ನಿಲ್ಲಬೇಕು. ಇಂತಹ 1000 ಆಲೋಚನೆಗಳು ನನ್ನ ಮನಸ್ಸಲ್ಲಿ ಬರುತ್ತೇನೆ. ಆದ್ರೆ ಉಪಯೋಗ ಉಂಟೆ, ಸೂತನ ಮಗನಿಗೆ ಅಧಿಕಾರ ಉಂಟೆ. ನಾನು ನನ್ನ ತಂದೆ ತಾಯಿಗಳಲ್ಲಿ ಹೇಳಿದೆ, ನಾನೆಲ್ಲಾದ್ರೂ ಹೋಗ್ತೇನೆ, ವಿದ್ಯೆ ಸಂಗ್ರಹ ಮಾಡಿ ಬರ್ತೇನೆ. ಮರ ಹುಟ್ಟಿ ಮರ ಸತ್ತ ಹಾಗೆ ನನ್ನ ಜನ್ಮ ಆಗಬಾರದು. ವಿಶಾಲ ಹೃದಯಗಳು ಒಪ್ಪಿದ್ರು, ಗಾಢವಾಗಿ ಅಪ್ಪಿದ್ರು. ನಡೆ ಹೋಗು, ನಿನ್ನ ಧಾರ ನಿನ್ನ ಕೈಯಲ್ಲಿದೆ ಅಂತ ಹೇಳಿ ಗುರುಕುಲಗಳನ್ನು ಹೊಕ್ಕೆ ನಾನು ಗುರುಕುಲಗಳ
ಯಾವ ಗುರುಗಳೂ ನನ್ನನ್ನು ಒಳಗೆ ಸೇರಿಸಲಿಲ್ಲ. ಸೇರಿಸಿದ್ರು ನನ್ನ ಜ್ಞಾನ ಕೃಷ್ಣೆಯನ್ನು ಇಂಗಿಸುವಂತ ಮಂತ್ರೋಪದೇಶ ಮಾಡಲೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನನಗೆ ಜಾತಿ ಇಲ್ಲ ನೋಡು. ಸೂತನ ಮಗ ನಾನು. ಅರಸುತ್ತ ನಾನು ಮಹೇಂದ್ರಾಚಲದ ಕಡೆಗೆ ನಡೆದೆ. ಪರಶುರಾಮ ದೇವರು ಜಗತ್ತಿನ ಮಹಾ ಅವತಾರ ಪುರುಷ. ಆ ಪುಣ್ಯಾತ್ಮರ ಸೇವೆಗೆ ನಿಂತೆ. ಅವರು ನನ್ನನ್ನು ಮೆಚ್ಚಿದರು, ಪ್ರೀತಿಯ ಶಿಷ್ಯ ಅಂತ ಅಂಗೀಕಾರ ಮಾಡಿದರು. ಅವರಿಗೆ ನಿದ್ರೆ ಬಂದ್ರೆ ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲಗುತ್ತಾ ಇದ್ರು. ಎಂಥ ಅನುಗ್ರಹ ಪುಣ್ಯ ಪುರುಷ. ಆ ಒಳ್ಳೆಯ ಕೆಲಸ ಮಾಡಿದ ನನಗೇನಾಯ್ತು, ಒಂದು ದಿನ ಒಂದು ಕೀಟ ನನ್ನ ತೊಡೆಯನ್ನು ಕೊರೆದದರ ಪರಿಣಾಮವಾಗಿ ಅವರ ನಿದ್ರೆಯಿಂದ ಎದ್ದವರು ಎದ್ದು ನಾನು ಯಾತನೆ ಅದನ್ನು ಅನುಭವಿಸಿದ್ದಕ್ಕೆ ಬೇರೆ ಅರ್ಥವನ್ನು ಹೇಳಿ, ನೀನು ಗುರುಭಕ್ತಿಯಿಂದ ಈ ಕೆಲಸ ಮಾಡಿರುವುದಲ್ಲ, ಈ ಸಹನ ಶಕ್ತಿ ನಿನಗೆ ಬಂದಿದ್ರೆ ಕ್ಷತ್ರಿಯತ್ವದಿಂದ ರಕ್ತದ ಗುಣದಿಂದ ಬರುತ್ತದೆ. ಆದ್ರಿಂದ ನೀನು ಬ್ರಾಹ್ಮಣ ಅಂತ ತಿಳಿದಿದ್ದೆ ನಾನು. ನೀನು ಬ್ರಾಹ್ಮಣನಲ್ಲ, ನೀನು ಕ್ಷತ್ರಿಯನಿದ್ದಿ. ನನ್ನಿಂದ ಕಲಿತಂತ ವಿದ್ಯೆ ನಿನ್ನ ಕೊನೆಗಾಲಕ್ಕೆ ನಿನಗೆ ಉಪಯೋಗಕ್ಕಿಲ್ಲದೆ ಹೋಗಲಿ ಶಪಿಸಿದ. ಕಾಲಿ ಬಿದ್ದೆ, ಕಣ್ಣೀರು ಸುರಿಸಿದೆ. ಕೈಗೆ ಬಂದ ನಿಧಿಯನ್ನು ಕಾಪಾಡುವುದಕ್ಕೆ ಏನು ಮಾಡಬೇಕು ಎಲ್ಲ ಮಾಡಿ ಹಗಲು ರಾತ್ರಿ ನಿಮ್ಮ ಸೇವೆ ಮಾಡಿದ್ದೇನೆ ಸ್ವಾಮಿ. ನಾನು ಬ್ರಾಹ್ಮಣ ಅಂತಲ್ಲ, ನಾನು ಹಾಗೆ ಕೇಳದೇ ಇಲ್ಲ. ನೀವು ಹಾಗೆ ತಿಳ್ಕೊಂಡ್ರಿ ನಾನು ಅದಲ್ಲ ಅಂತ ಹೇಳುವುದಕ್ಕೆ ಮತ್ತೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ಹೇಳುವಲ್ಲಿ ನನ್ನ ಅರ್ಧ ಪ್ರಾಣ ಹೋಗಿತ್ತು. ಆ ಉಗ್ರ ಮೂರ್ತಿಯ ಮುಂಭಾಗದಲ್ಲಿ ನಿಲ್ಲುವುದಕ್ಕಾಗಲ್ಲ, ಹೊರಟು ಬಿಟ್ಟು ಅಲ್ಲಿಂದ ಓಡಿಸಿದ್ರೆ ಅವರು. ಹಸ್ತಿನಾವತಿಗೆ ಬರುವಾಗ ಪರೀಕ್ಷಾ ರಂಗ ಏರ್ಪಟ್ಟಿತ್ತು. ಯಾರು ನಿನ್ನ ಅತ್ತೆ ಮಕ್ಕಳು ಎಲ್ಲರೂ ಅಲ್ಲಿ ಸೇರಿದ್ರು. ಪಾಂಡವರ ಕೌರವರ ಸಂಘರ್ಷ ನಡೆದಾಗ ಅರ್ಜುನ ಕೈ ಮೇಲಾದದ್ದನ್ನು ಕಂಡಾಗ ಅಲ್ಲಿ 4 ದಿನವಾದರೂ ಅಭ್ಯಾಸ ಮಾಡಿದ ಹಳೆ ನೆನಪಿನ ಮೇಲಿಂದ ನಾನು ಲಪ್ಪಣೆ ಕೇಳಿದೆ, ನನಗೊಂದು ಅವಕಾಶ ಕೊಡಿ. ಕೃಷ್ಣ ಅವಕಾಶ ಸಿಕ್ಕಿತು. ಅರ್ಜುನ ಏನೆಲ್ಲ ಮಾಡಿ ತೋರಿಸಿದ್ದಾನೋ ಅಷ್ಟನ್ನು ನಾನು ಮಾಡಿ ತೋರಿಸಿದೆ. ಕಡೆಗೆ ನನ್ನ ಉತ್ಸಾಹ ಹೆಚ್ಚಾಗಿ ಒಂದು ಮಾತು ಮುಂದುವರಿದು ಅರ್ಜುನಲ್ಲಿ ಹೇಳಿದೆ, ನಿನ್ನದು ಆಯಿತು ನನ್ನದು ಆಯಿತು, ಸಮಾನತೆಯಿಂದ ಸಾರ್ಥಕ ಇಲ್ಲ. ಸೆಣಸುವುದಾದರೆ ಬಾರಿ ಪ್ರಾರ್ಥನೆ. ದೊಡ್ಡ ಪ್ರಮಾದ ಆಗಿ ಹೋಯ್ತಿರು. ರಾಜಕುಮಾರ ಅರ್ಜುನನ್ನು ಇನ್ನು ಈ ಸೂತನ ಮಗ ಕರೆಯುವುದು ಅಂದ್ರೇನು? ನಾನು ಸೂತನ ಮಗ ಅಂತ ಎಲ್ಲರಿಗೂ ಗೊತ್ತಾಗುವ ಹಾಗೆ ಅಲ್ಲಿ ನನ್ನ ದುರ್ವಿಧಿ ಬರ್ಬೇಕು. ನಮ್ಮ ಅಪ್ಪ ಸಭೆಯಿಂದ ನಾನು ಬಂದ ಸುದ್ದಿ ಕೇಳಿ ಓಡಿ ಬಂದಿದ್ದ. ಅದೇನಂತ ಮಗನಿಂದ ಕರೆದಾಗ ಅಪ್ಪ ಅಂತ ಹೇಳದೇ ಇರುವುದಕ್ಕೆ ಆಗ್ತದೆ, ಅದು ತಪ್ಪಾಗುವುದಿಲ್ಲ. ನಾನು ಅಪ್ಪ ಅಂತ ಹೋಗಿ ಅದನ್ನು ನಪ್ಪಿಕೊಂಡಾಗ ಓದು ಹೋಯಿತು. ಇದ್ದ ಮರ್ಯಾದೆ ಮಣ್ಣು ಪಾಲಾಯಿತು. ನನಗೆ ಜಾತೀಯವಾಗಿ ಯಾವ ಸ್ಥಾನ? ಸೂತನ ಸ್ಥಾನ. ಅವನು ಕ್ಷತ್ರಿಯ. ಬಾಯಿಗೆ ಬಂದಂತೆ ಮಾತಾಡಿದ್ದು ಮಾತ್ರ ಅಲ್ಲ, ರಾಜಕುಮಾರರಾದ ಅರ್ಜುನಿಗೆ ಸ್ಪರ್ಧೆಯಾಗುವುದಕ್ಕೆ ಜಾತಿಯಲ್ಲಿ ಹೀನಾದಂತಹ ನನಗೆ ಏನು ಯೋಗ್ಯತೆ ಇದೆ ಅಂತ ಕೃಪಾಚಾರ್ಯಂತ ಘನವಿದ್ವಾಂಸರು ಹೇಳಿದ್ರು. ಮತ್ತೆ ಏನು ಉಳಿಯಿತು? ಇಬ್ಬರು ಮಾತಾಡಿದ, ಬಾಯಿದ್ದವರೆಲ್ಲ ಮಾತಾಡಿದ್ರು. ನನ್ನ ಏಳಿಗೆಯನ್ನು ಕಂಡು ಸಹಿಸಿದವರು ಅಂತ ಅವರ ವಿಷಯದಲ್ಲಿ ಸುಮ್ಮನೆ ಉಳಿಬಹುದಾಗಿತ್ತೇನೋ. ಆದ್ರೆ ಒಂದು ಅದೃಷ್ಟ ಅನುಗ್ರಹ ಆಯ್ತು ದೇವರ ದಯದಿಂದ. ಕೌರವ ಸಭೆಯಲ್ಲಿದ್ದವನು, ನನ್ನನ್ನು ನೋಡಿದವನು, ನನಗೆ ಜಾತಿ ಇಲ್ಲ ಅಂದಾಗ ನನಗೆ ಜಾತಿ ಕೊಡುವುದಕ್ಕೆ ಬಂದ. ಅಂಗರಾಜ್ಯದ ಅಧಿಕಾರವನ್ನು ಕೊಟ್ಟು ನನ್ನ ತಲೆ ಮೇಲೆ ಕಿರೀಟ ಇಟ್ಟು ನೀನು ಅಂಗಾಧಿಪತಿ ಅರಸತ್ಕತ್ತಡದು ಜಾತಿ ಅಂತ ಉದ್ಘೋಷಿಸಿದ. ಸಮಾಧಾನ ಆಯ್ತು. 1000 ಮಂದಿ ಲೋಮಾನ ಸಾವಿಗೆ ಸಮಾನ ಅಂತ ಹೇಳ್ತಾರಲ್ಲ ಸ್ವಾಮಿ, ಸಾಯುವುದಕ್ಕೆ ಹೊರಟರು ನಾನು. ಈ ಭೂಮಿ ನನ್ನನ್ನು ನುಂಗಲಿ, ಜಾತಿಯ ಹೆಸರಿನಲ್ಲಿ ಅವಹೇಳನಕ್ಕೆ ಒಳಗಾಗಿ ನನ್ನ ವಿದ್ಯೆಗೆ ಮರ್ಯಾದೆ ಇಲ್ಲ, ನನ್ನ ಸಾಧನೆಗೆ ಮರ್ಯಾದೆ ಇಲ್ಲ, ನನ್ನ ಗುರುವಿಗೆ ಮರ್ಯಾದೆ ಇಲ್ಲ, ನಾನು ಕಲಿತದ್ದೆಲ್ಲ ಏನೂ ಅಲ್ಲ ಅಂತ ಆಗುವ ಸ್ಥಿತಿಯಲ್ಲಿ ಬದುಕು ಯಾಕಬೇಕು ಅಂತ ಯೋಚಿಸುತ್ತಿದ್ರೆ ಅರಸತನ ಅಂಗಾಧಿಪತ್ಯ ಬಂತು. ಅದರಿಂದ ಸಂತೋಷ ಪಟ್ಟಿರೋ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ನಾನು ಅಂಗರಾಜ ಹೌದು, ಆದ್ರೆ ಮೊದಲೇನು ಜನ ಎದುರಿಂದ ನನ್ನನ್ನು ಅಂಗರಾಜ ಅಂತ ಕರೆದರು. ಹಿಂದಿನಿಂದ ಅದೇ ಮಾತು, ಅದೇ ಸೂತನ ಮಗ ಅನ್ನುವ ಮಾತು ಕೇಳಿ ಸಹಿಸುವುದಕ್ಕೆ ಕೃಷ್ಣ ನೋಡಿದ್ಯಾ ನನ್ನ ಪಾಡು. ಬ್ರಾಹ್ಮಣನ ಮನೆಗೆ ಹೋದ್ರೆ ನಾನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯರ ಮಧ್ಯಕ್ಕೆ ಹೋದ್ರೆ ನಾನು ಕ್ಷತ್ರಿಯ ಅಲ್ಲ, ಸೂತನ ಮನೆಗೆ ಹೋದ್ರೆ ನಾನು ಸೂತನ ಅಂತ ಕೇಳಿದ್ರೆ ನಾನು ಅದೇನತ್ರ ನಾನು ನಿಜವಾಗಿ ನಿಮ್ಮ ಮಗನೇ. ಈ ಜನ ಕೇಳ್ತಾ ಇರುವುದರಲ್ಲಿ ಸತ್ಯ ಇದೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ನೀನು ನದಿಯಲ್ಲಿ ಸಿಕ್ಕಿದ್ದು ನಾವು ಸಾಕಿದ್ದು, ನಾವು ಹೆತ್ತ ಮಗ ಅಲ್ಲ. ನೋಡಿದ್ಯಾ ನನ್ನ ಪಾಡು. ಕಂಡ ದೇವರಿಗೆಲ್ಲ ಕೈ ಮುಗಿದೆ. ದೇವರೇ ನಾನು ಚಂಡಾಲನಾದರೂ ಸರಿ ತಿಳಿಯಲಿ. ಒಮ್ಮೆ ಬಹಿರಂಗಕ್ಕೆ ಬಂದು ಲೋಕಕ್ಕೆ ಹೇಳುವುದಕ್ಕಲ್ಲ, ನನ್ನ ಸಮಾಧಾನಕ್ಕಾಗ ಒಂದು ಅವಕಾಶವಾಗಲಿ ಅಂತ ಬೇಡಿ. ಯಾವ ದೇವರಿಗೂ ದಯ ಬರಲಿಲ್ಲ. ಈ ದೇವರಂತೂ ಊರಲ್ಲೇ ಈಗ ಬರ ಯಾರು ಕರೀತಿ, ರಥ ಏರು ಅಂತ ಹೇಳ್ತಿ. ಏಕೆ
ಏಕೆ ಹತಭಾಗ್ಯನನ್ನು ಕರೆಯುವೆ ಲೋಕವಂದ್ಯ? ಯಾಕೆ ನಾನು ನಿನಗೆ ಬೇಕೆ? ಪಾಂಡವರು ಕೌರವರು ಉಭಯ ವೀರರು ಉಭಯ ವೀರರು ಸೇರುವ ಅಯ್ಯಪ್ಪ ನಿನ್ನದೇರುವ ಅಯ್ಯಪ್ಪ ಬಾಬಯ್ಯ ಅದಕ್ಕೆ ನಾನು ಉತ್ತರ ಹೇಳಬೇಕು ಅಂತಾದ್ರೆ ನನಗೊಂದಿಷ್ಟು ಅವಕಾಶ ಬೇಕು. ಸ್ವಲ್ಪ ಯೋಚಿಸ್ತೇನೆ, ಆಮೇಲೆ ಸೂಚಿಸ್ತೇನೆ. ಕಡುಮಂದನ ಕಟ ಕುರುಬದಿಗೆ ಕೇಳಾಯಿತೆ ನಾನು ನನ್ನ ಮನದೊಳಗೆ ಕುರುಬದಿಗೆ ಕೇಳಾಯಿತೆಂದನು ತನ್ನ ಮನದೊಳಗೆ ಕೃಷ್ಣನ ನುಣ್ಣಗೆ ಮಾತಾಡಿ ತಣ್ಣಗೆ ಕೂತಿದ್ದಾನೆ. ನನ್ನ ಹೃದಯದಲ್ಲಿ ಜಂఝಾವಾತವೇ ಎದ್ದು ಬಿಟ್ಟಿದೆ. ಇಲ್ಲಿ ನಾನು ಬಿರುಗಾಳಿಗೆ ಸಿಕ್ಕಿದ ತರಗೆಲೆಯಂತೆ ಅವನ ಮಾತಿನ ಆ ಮಹಿಮೆಯ ಮುಂಭಾಗದಲ್ಲಿ ಕೊಚ್ಚಿ ಹಾರಿ ಹೋಗಿಬಿಡ್ತೇನೋ ಅಂತ ಅನ್ನಿಸ್ತಾ ಇದೆ. ಕಣ್ಣೀರು ಬರ್ತಾ ಇದೆ, ಕಂಠವನ್ನು ಒತ್ತಿ ಹಿಡಿದ ಆಗ ಆಗ್ತಾ ಇದೆ. ನಾನು ನನಗಾಗಿ ಕಣ್ಣೀರು ಸುರಿಸುವುದಿಲ್ಲ, ಯಾಕೆಂದ್ರೆ ನಾನು ಸುರಿಸಿದ ಕಣ್ಣೀರೆಷ್ಟು ಅಂತ ನನಗೆ ಲೆಕ್ಕ ಗೊತ್ತಿಲ್ಲ. ಅದು ಬತ್ತಿ ಹೋಗಿದೆ. ಆದರೂ ನನಗೆ ಕಣ್ಣೀರು ಬರ್ತಾ ಇದೆ ನನ್ನ ಅನ್ನದಾತನಿಗಾಗಿ, ನನ್ನ ಕೌರವೇಶ್ವರನಿಗಾಗಿ. ತುಂಬಿದ ಅಸ್ತ್ರ ಪರೀಕ್ಷಾ ರಂಗದಲ್ಲಿ ಬಂದವರು ನೋಡ್ತಾ ಇದ್ದ ಹಾಗೆ ಎಲ್ಲೆಲ್ಲೂ ಅವಮಾನದ ಅಲೆಗಳೇ ಬಂದು ನನ್ನನ್ನು ಅಪ್ಪಳಿಸಿ ಧೂಳಿಯಲ್ಲಿ ಹೊಂದಿ ಬಿಡುವ ಹಾಗೆ ಮಾಡುವ ಹೊತ್ತಿಗೆ ನಾನು ಕೃತವೀರ್ಯನಾಗಿದ್ದೆ, ನಾನು ಆಶಾವಾದಿಯಾಗಿದ್ದೆ. ಕೌರವನೊಬ್ಬ ಇದ್ರೆ ಈ ಪ್ರಪಂಚದಲ್ಲಿ ಯಾರೂ ನನಗೆ ಲೆಕ್ಕಕ್ಕಿಲ್ಲ, ಯಾರೂ ನನಗೆ ಲಕ್ಷ್ಯಕ್ಕಿಲ್ಲ ಅಂತ ನಾನು ಯೋಚನೆ ಮಾಡಿದ್ದೆ. ಹಾಗೆ ನಡೆದಿದ್ದೇ ಕೂಡ. ತಲೆ ಮೇಲೆ ಬಂದ ಕಿರೀಟದಿಂದಾಗಿ ಅಂಗಾಧಿಪತ್ಯ ಬಂತು ಎಂಬ ಕಾರಣಕ್ಕಾಗಿ ಅಂಗರಾಜ್ಯಕ್ಕೆ ಹೋಗಿ 10 ದಿನ ಕುಳಿತುಕೊಳ್ಳುವುದಕ್ಕೂ ನನಗೆ ಮನಸ್ಸು ಬರಲಿಲ್ಲ. ದೇವತಾ ಸ್ವರೂಪನು ನನ್ನೊಡೆಯ ಕೌರವೇಶ್ವರ, ಸಾಯುವುದಕ್ಕೆ ಹೊರಟವನಿಗೆ ಬದುಕು ಕೊಟ್ಟವನು ನನ್ನ ಕೌರವೇಶ್ವರ. ಅಂಗರಾಜ್ಯದಲ್ಲಿ ಅಂಥದ್ದೇನು ಸಮಸ್ಯೆಯೂ ಇಲ್ಲವಲ್ಲ, ಇಲ್ಲೇ ಇಟ್ಟು ಬಿಡೋಣ ಅಂತಿದ್ದೆ. ಅವನಿಗೆ ಪ್ರಿಯವಾದ್ದನ್ನೇ ಮಾಡ್ತಿದ್ದೆ.
ಅವನು ಮಾಡುವಂತಹ ಕೆಲಸದಲ್ಲಿ ಅದು ತಪ್ಪು ಇದು ತಪ್ಪು ಅಂತ ಹೇಳಿ ಆಚಾರ್ಯತ್ವವನ್ನು ನಾನು ವಹಿಸಿದವನೇ ಇಲ್ಲ. ಯಾಕೆ? ಅವನ ಆಸೆಯನ್ನು ನಡೆಸುವುದಷ್ಟೇ ನನಗೆ ಬದ್ಧತೆ ಆಗಿದೆ. ಕಣ್ಣೀರು ಸುರಿಸಿ ಜಗತ್ತಿನಲ್ಲಿ ನನಗೇನೂ ಗತಿ ಇಲ್ವಲ್ಲ, ನಾನು ಯಾರೂ ಅಲ್ವಲ್ಲ, ವಿದ್ಯೆ ಕಲಿತರೂ ವಿದ್ಯೆಗೆ ಬೆಲೆ ಇಲ್ಲ, ಜನರ ಮಧ್ಯದಲ್ಲಿ ಹೋದರೆ ಜನರು ನನಗೆ ಸ್ಥಾನ ಕೊಡ್ತಾ ಇಲ್ಲ, ಏನಯ್ಯ ಮಾಡಲಿ ದೇವರೇ ಅಂತ ಕೇಳುವ ಹೊತ್ತಿಗೆ ನನಗೆ ಎಲ್ಲವನ್ನೂ ಕೊಟ್ಟವನಿಗಾಗಿ ನಾನು ಸ್ಥಾನ ಮಾನ ಯಾವ ಚಿಂತೆಯನ್ನು ಮಾಡದೆ ಅವನ ಉದ್ಧಾರವನ್ನು ಕೈಗೊಂಡದ್ದಕ್ಕೆ ಈಗ ಕೃಷ್ಣ ಹೇಳ್ತಾ ಇರುವುದು, ಬಂದು ಬಿಡು, ನಿನಗೆ ಆ ಯೋಗ್ಯತೆ ಬರ್ತದೆ, ಈ ಯೋಗ್ಯತೆ ಬರ್ತದೆ. ಹೌದೇ? ಆ ಯೋಗ್ಯತೆ ಬೆನ್ನ ಹಿಂದೆ ನಾನು ಹೋಗಲಿ. ಕೃಷ್ಣ ಹೇಳಿದ ಎಂದ ಮಾತ್ರಕ್ಕೆ ಆ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಅದರ ಮರ್ಮವನ್ನು ತಿಳಿಯದೆ ಅದೇ ಪರಮ ಸತ್ಯ ಅಂತ ಯೋಚನೆ ಮಾಡುವುದು ಅವಿವೇಕ ಆಗುವುದಿಲ್ಲ. ಕೃಷ್ಣ ನನ್ನ ಉದ್ಧಾರಕ್ಕಾಗಿ ಹೇಳಿದ್ದಾನೆ. ಜಗತ್ತಿನ ದೇವರವನು, ಅವ ಹೇಳಿದ್ರಲ್ಲಿ ವ್ಯಾಖ್ಯಾನ ಮಾಡುವುದಕ್ಕೆ ನನಗೇನೂ ಹಕ್ಕಿಲ್ಲ ಅಂತ ನಾ ಹೇಳೋಣವೇ? ಇಲ್ಲ. ಕುರುಪತಿಯ ಏನೋ ಕೇಳೇ ಬಂತು ಅಂತ ಗ್ರಹಿಸ್ತೇನೆ. ದುಃಖದ ಆಘಾತದ ಆ ಪರಿಣಾಮಕಾರಿ ಹೊಡೆತದಿಂದ ಸಂಪೂರ್ಣ ಮುಂದೇನು ಅಂತ ಯೋಚಿಸುವಂತಹ ಸ್ಥಿತಿ ಈ ಸಂಗತಿ ಕೌರವನಿಗೆ ಗೊತ್ತಾದ್ರೆ ಅವನಿಗೆ ಬಂದೇ ಬರ್ತದೆ. ಅವನು ಕಂಗಾಲಾಗುವುದಕ್ಕೂ ಹಾಗಾಗ್ಬೇಕೆ? ಒಂದು ನನ್ನನ್ನು ಹೀಗೆ ಬಾ, ಹೀಗೆ ಇರು, ನೀನು ಇರಬೇಕಾದ ಜಾಗ ಇಂಥದ್ದು ಅಂತ ಹೇಳಿದವನು ಕೃಷ್ಣ. ದೇವರು ಕರೆದ್ರೆ ಯಾಕೆ ಹೋಗ್ಬಾರ್ದು? ಸ್ವಾಮಿ ನಿಷ್ಠೆಯಿಂದ ಇದ್ದಂತ ನನಗೆ ಸ್ವಾಮಿ ದ್ರೋಹ ಮಾಡುವಂತ ಒಂದು ಮನಸ್ಥಿತಿ ಬಂತೆ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಹೇಳಿದವನು ಕೃಷ್ಣ ಹೇಳ್ಬೋದು. ಆದ್ರೆ ಪ್ರಶ್ನೆ ಅದಲ್ಲ. ಈ ಪುಣ್ಯಾತ್ಮ ಈಗ ಇದನ್ನು ಹೇಳ್ತಾ ಇರೋದ್ರ ಮರ್ಮ ಏನು ಅಂತವೇ ನಾನು ಯೋಚಿಸಬೇಕಾದ್ರು. ಏನಾಗಬೇಕಾಗಿದೆ ಇವನಿಗೆ? ಪಾಂಡವರ ಕಡೆಯಿಂದ ರಣವೇಳಿಯ ಕೈಗೆ, ಕೌರವನ ಕಡೆಯಿಂದ ರಣವೇಳಿಯ, ಪಾಂಡವರ ಕಡೆಯಿಂದ ರಣವೇಳಿಯ, ಎರಡು ರಣವೇಳಿಗಳು ಪಾಳ್ಯವನ್ನು ಕಟ್ಟಿಕೊಂಡು ರಣಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಮುಂದೇನು ಯುದ್ಧವೇ ಅಂತ ಯೋಚನೆ ಮಾಡ್ತಾ ಇದ್ದ ಸ್ಥಿತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಕರ್ಣನಿಂದಾಗಿ ಬದಲಾವಣೆ ಆಯಿತು ಅಂತಂದ್ರೆ ಏನು ಕಾರಣ? ಆಗ ಈ ಹಳೆಯ ಕಥೆ ಎಲ್ಲ ಬರ್ತದೆ. ಯಾಕೆ ಕುಂತಿದೇವಿ ನನ್ನನ್ನು ನದಿಯಲ್ಲಿ ತೇಲ ಬಿಟ್ಟಳು ಕೇಳಿದರೆ ಏನು ಯಾರು ಕಾರಣ ಹೇಳಿದ್ರು ಅದು ಯಾವುದೂ ಮುಖ್ಯ ಆಗುವುದಿಲ್ಲ. ಲೋಕಾಪವಾದ. ಅದೇ ಲೋಕ ಇವತ್ತು ಜೀವಂತವಾಗಿದೆ. ಯಾವ ತಾಯಿ ನನ್ನನ್ನು ಬೇಡ ಅಂತ ಕೈ ಬಿಟ್ಲೋ ಆ ತಾಯಿ ಮಗನೇ ಅಂತ ಕರೆಯೋದಕ್ಕೆ ಸಾಧ್ಯ ಇದೆ. ಸಾಧ್ಯ ಇದೆ ಅಂತಾದ್ರೆ ಆಗ ತಪ್ಪು ಯಾಕೆ ಮಾಡಿದವು? ಆಗ ಇದ್ದಂತಹ ಲೋಕ ಈಗ ಜೀವಂತವಾಗಿದೆ. ಆಗ ಇದ್ದಂತಹ ಲೋಕ ಈಗ 1000 ಸಮಸ್ಯೆಗಳನ್ನು ನನ್ನ ಮುಂಭಾಗದಲ್ಲಿ ತಂದಿಡುವುದಿಲ್ಲ. ಕುಂಬಾರನ ಮನೆಯಲ್ಲಿ 5 ಮಕ್ಕಳನ್ನು ತಂದು ಕೃಷ್ಣನ ಕಾಲಪಡಕ್ಕೆ ಕುಂತಿದೇವಿ ಹಾಕಿದಾಗ ಮಮ ಪ್ರಾಣಾಹಿ ಪಾಂಡವ ಅಂತಂದ. ಹೌದೇ? ಇವನಿಗೆ ಇಷ್ಟು ಹೇಳುವ ದೇವರಿಗೆ ಒಂದು ಮಾತು, ಅತ್ತೆ ನಿನ್ಗೆ 5 ಮಕ್ಕಳಲ್ಲ ಅತ್ತೆ, 6 ಜನ ಅತ್ತೆ. ಸ್ವಯಂವರ ಮಂಟಪದಲ್ಲಿ ನಿನ್ನ ಮೊದಲನೇ ಮಗನನ್ನು ನಾನು ನೋಡಿದ್ದೇನೆ, ಹೊತ್ತೆ ಅತ್ತೆ ಅಂತ ಹೇಳ್ತಿದ್ದೆ. ನನ್ನ ವಿವರ ತಿಳಿಯಿತು, ನನ್ನ ಜನರಿಗೆ ಅರ್ಥ ಆಗ್ತಿತ್ತು. ನಾನು ಜಗತ್ತಿನಲ್ಲಿ ಸ್ಥಾನಮಾನ ಪಡೆಯುವುದಕ್ಕೆ ಸಾಧ್ಯ ಇತ್ತು. ಆದರೆ ಆಗ ಹೇಳಿಲ್ಲ, ಈಗ ಹೇಳ್ತಾನೆ. ಸ್ವಯಂವರ ಮಂಟಪದಲ್ಲಿ ಆ ದ್ರೌಪದಿ ನನಗೀಗಲೂ ಹೆಣ್ಣು ತಪ್ಪಿ ಹೋಯ್ತು ಅಂತ ದುಃಖ ಅಲ್ಲ ಇರೋದು. ನನಗೆ ಸಿಕ್ಕಿದಂತಹ ಸಂದರ್ಭ, ನನ್ನ ಯೋಗ್ಯತೆಯನ್ನು ಎತ್ತಿ ಹಿಡಿಯುವಂತಹ ಅವಕಾಶ ಈ ಕೃಷ್ಣ ಇದ್ದು ತಪ್ಪಿ ಹೋಯ್ತಲ್ಲ, ಅದಕ್ಕಾಗಿ ನನಗೆ ದುಃಖ. ವೀರಾಧಿವೀರೆಲ್ಲ ಎದ್ದು ಮತ್ಸ್ಯೇಂದ್ರನ ಹಣೆ ಬರಹವನ್ನು ಇತ್ಯರ್ಥ ಮಾಡುವುದಕ್ಕೆ ಹೋಗಿ ಮಸ್ತಕರಾಗಿ ಹೋಗ್ತಾ ಇದ್ದಾಗ ನಾನು ಹೋಗಿದ್ದೆ. ಏನಿ ಮತ್ಸ್ಯೇಂದ್ರ, ಏನಿದ್ರೆ ಗತಿ ನೋಡಿಬಿಡೋಣ ಅಂತ ಎದ್ದು ನಿಂತಿದ್ದೆ. ಅಷ್ಟು ಹೊತ್ತಿಗೆ ದ್ರೌಪದಿ ಹೇಳಿದ್ದೇನು? ನಾಹಂ ವರಯಾಮಿಸುತ್ತಮ್ಮ. ಈಗ ನನಗೆ ಕ್ಷತ್ರಿಯತ್ವ ಇದೆ, ಕುಂತಿಯ ಮಗ ನಾನು ಅಂತ ವಿವರವಾಗಿ ಹೇಳುವಂತ ಈ ಸ್ವಾಮಿ ಆಗ ಒಂದು ಮಾತು ಹೇಳ್ತಿದ್ರೆ, ತಂಗಿ ಇವನು ನನ್ನವನು, ಇವನು ನನ್ನ ಅತ್ತೆಯ ಮಗನು, ನನ್ನವನು ಅಂದ್ರೆ ನಿನ್ನವನಾಗುವುದಕ್ಕೆ ಯೋಗ್ಯತೆ ಇದ್ದವನು, ಇವನು ಸೂತನ ಮಗ ಅಲ್ಲ ಅಂತ ಹೇಳ್ತಿದ್ರೆ ಜಾತಿ ಬರ್ತಿತ್ತೋ ಏನೋ ನನಗೆ. ಮತ್ತೆಲ್ಲ ಹಾಳಾಗಿ ಹೋಗಲಿ. ಕ್ಷತ್ರಿಯರ ಮಧ್ಯದಲ್ಲಿ ನಾನೊಬ್ಬ ಕ್ಷತ್ರಿಯ ಅಂತ ತಲೆ ಎತ್ತಿ ಕುಳಿತುಕೊಳ್ಳುವುದಕ್ಕೆ ಅವಕಾಶ ಆಗ್ತೋ ಇತ್ತೋ ಇರ್ಬೋದು. ಹೇಳಲಿಲ್ಲ ಕೃಷ್ಣ. ಆಗ ಅವರಿಗೆ ಇದು ಬೇಕಾಗಿರಲಿಲ್ಲ. ಮತ್ತೆ ಕೌರವ ರಣವೀಳ್ಯವನ್ನು ಕೊಡುವಾಗ, ಪಾಂಡವರ ಒಳ್ಳೆಯ ಗುಣಗಳನ್ನು 1000 ಬಗೆಯಿಂದ ವರ್ಣಿಸುವಾಗ ಕೃಷ್ಣನಿಗೆ ಒಂದು ಮಾತು ಹೇಳೋದಕ್ಕೆ ಅವಕಾಶ ಇರಲಿಲ್ವೋ? ಯಾವ ರಾಜ್ಯ ನನ್ನದು ಅಂತ ನೀನು ಹೇಳ್ತಾ ಇದೆಯೋ, ಯಾವ ರಾಜ್ಯವನ್ನು ಬಿಟ್ಟುಕೊಡುವುದಿಲ್ಲ ಅಂತ ಹೇಳ್ತಾ ಇದೆಯೋ, ಆ ರಾಜ್ಯ ನಿನ್ನದಲ್ಲ, ಯಾರಿನ ಸೇವಕನಾಗಿ ದುಡಿತಾ ಇರುವಂತಹ ಕರ್ಣನ ರಾಜ್ಯ ಅದು. ಕಾನೀಯನಾಗಿ ಜ್ಯೇಷ್ಠ ಪುತ್ರನಾಗಿ ಈ
ಮನೆ ಮಗನಾಗಿ ಹುಟ್ಟಿದವನವನು, ಅವನ ನಂತರದವ ನೀನು ಹೇಳಿದ್ದೇನೆ ಕೃಷ್ಣ. ನನ್ನ ಹತ್ರ ಹೇಳ್ತಾನೆ, ನಿನಗೆ ಕುಂತಿ ಸಿಗ್ತಾಳೆ, ಕೃಷ್ಣ ಸಿಗ್ತಾನೆ, ಗಾಂಧಾರಿ ಸಿಗ್ತಾಳೆ, ಎಲ್ಲ ಸಿಗ್ತಾರೆ. ಕಳೆದು ಹೋದ ಮಾನ ಸಿಗ್ತದೋ, ನಾನು ಪಟ್ಟಂತ ಯಾತನೆಗೆ ಫಲ ಸಿಗ್ತದೋ? ಹಾಗಾದ್ರೆ ಏನ್ ಮಾಡ್ಬೇಕಾಗ್ತದೆ? ಕೃಷ್ಣ ನನ್ನ ಪರೀಕ್ಷೆಗೆ ಬಂದಿದ್ದಾನೆ. ಈ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾಗಬೇಕಾಗಿದೆ. ನನ್ನ ಸ್ವಾಮಿ ನಿಷ್ಠೆ ಪ್ರಶ್ನಾತೀತವಾಗಬೇಕಾಗಿದೆ. ಕೌರವರಿಗಾಗಿ ಬದುಕಿ ಬಾಳಿದಂತ ನಾನು, ಕೌರವನಿಂದಾಗಿ ಅಸ್ತಿತ್ವವನ್ನು ಪಡೆದಂತ ನಾನು ಈ ಪ್ರಪಂಚದಲ್ಲಿ ಕೌರವನ ಜನ ಆಗಬೇಕೇ ಹೊರತು ಮತ್ತಿನ್ಯಾವುದಕ್ಕೂ ಯೋಚಿಸಬೇಕಾಗಿಲ್ಲ. ಹೇಳಿಬಿಡ್ತೇನೆ, ಹೇಳಿಯೇ ಬಿಡ್ತೇನೆ. ಮಾಧವ, ಮಗಿಯ ರಾಜ್ಯದ ಸಿರಿಗೆ ಸೋವನ ಮರುಳು ಮಾಧವ, ಮಗಿಯ ರಾಜ್ಯದ ಸಿರಿಗೆ ಸೋಲುವನು ಕೌಂತೆಯರುವುದು ಯೋಧನರಿಗೆ ಬೆಸಗೈ ಬನ್ನಿ ಮನವಿಲ್ಲ. ಸೂರ್ಯೋಧನರಿಗೆ ಬೆಸಗೈ ಬನ್ನಿ ಮನವಿಲ್ಲ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮಧ್ಯಾನಾಸಕ್ತಿಯಲ್ಲಿ ಅವನ ಗುಣಾನುಸಂಧಾನದಲ್ಲೇ ನನ್ನನ್ನು ಕಳೆದುಕೊಂಡ ಮೇಲೆ ಕಾಲದೇಶಗಳ ಗಣನೆಯೂ ಇರುವುದಿಲ್ಲ. ಅದು ಅನಿವಾರ್ಯ ಅಂತ ಅನ್ನಿಸುವುದೂ ಇಲ್ಲ. ಮಾತೆಯಿಂದ ದೀಕ್ಷಿತನಾದ ಬಳಿಕದ ಅನುಭವ, ಆ ಅನುಭವ ವೃದ್ಧಿಯಾಗುತ್ತಾ ಈ ಹಂತದ ತನಕ ಬಂದ ಮೇಲೂ ಒಂದರ್ಥದಲ್ಲಿ ಅತೃಪ್ತಿಯೇ ಉಳಿದದ್ದು, ಇನ್ನೊಂದರ್ಥದಲ್ಲಿ ಪೂರ್ಣತೆಯೇ ಒಳಗಿಂದ ಬೆಳಗುತ್ತಾ ಇರುವುದು. ಪೂರ್ಣ ಸ್ವರೂಪನಾದಂತಹ ಪೂರ್ಣಕಾಮನಾದಂತಹ ರಾಮನನ್ನು ಮನೋಮಂದಿರದಲ್ಲಿ ಪ್ರತಿಷ್ಠೆ ಮಾಡಿದ ಬಳಿಕ ಅಪೂರ್ಣತೆಯ ಸೋಂಕು ಸನಿಹಕ್ಕೆ ಸುಳಿದದ್ದಿಲ್ಲ. ಹಾಗೆ ಅಂತ ಯಾರನ್ನು ಕಂಡ್ರೆ ಮತ್ತಷ್ಟು ಕಾಣಬೇಕೆಂಬ ಕಾಂಕ್ಷೆ ಮೊಳೆಯುತ್ತದೋ ಚಿಗುರುತ್ತದೋ, ಅದು ನಮ್ಮನ್ನು ಕಾಡುತ್ತದೋ, ಅವರನ್ನೇ ಬೇಡುವ ಹಾಗೆ ಮಾಡುತ್ತದೋ.
ಆ ದೃಷ್ಟಿಯಿಂದ ಅತೃಪ್ತಿ ಮಾತ್ರ ಉಳಿದದ್ದು. ಕನಸಿನಲ್ಲೂ ಕಂಡಿರಲಿಲ್ಲ, ಬಯಸಿರಲಿಲ್ಲ, ಅಥವಾ ಕಾಣುತ್ತೇನೆ ಅಂತ ನಿರೀಕ್ಷೆಯೂ ಇರಲಿಲ್ಲ. ಯಾವುದನ್ನು ನಾನು ತಪಸ್ಸನ್ನಾಗಿ ಅಂಗೀಕರಿಸಿ ಆಚರಿಸ್ತಾ ಹೋಗಬೇಕು ಅಂತ ತಾಯಿಯೇ ಮೊದಲಾದಂತಹ ಹಿರಿಯರೆಲ್ಲ ಉಪದೇಶಿಸಿದರು. ಆ ಶ್ರೀರಾಮ ಎಂಬಂತಹ ತಾಪನೀಯ ಅರ್ಥ, ನಾವು ತಪ್ಪಿಸುವುದಕ್ಕೆ ಯೋಗ್ಯವಾದ ಅರ್ಥ ಯಾವುದುಂಟೋ ಅದೇ ದಿವ್ಯ ಕಳೆಯವರವನ್ನು ಹೊತ್ತು ಕಣ್ಣ ಮುಂದೆ ಕಂಗೊಳಿಸ್ತದೆ ಅಂತ ಕಲ್ಪಿಸಿಯೂ ಇರಲಿ. ಹೌದಲ್ಲ? ನಾನಾ ಪ್ರಕಾರಗಳು ಕಾವುದೇ ಕರ್ತವ್ಯ ಅದನರು ಕಾವುದೇ ಕರ್ತವ್ಯವು ನಿರ್ಧರಿಸಿಕೊಂಡವ್ವೆಯೊಡನಿಂತೆಂದ ಯೋಚಿಸ್ತಾ ಯೋಚಿಸ್ತಾ ರಾಮಪ್ರಾಧದಲ್ಲೇ ನನ್ನ ಅನುರಕ್ತಿಯನ್ನು ಉಳಿಸಿಕೊಂಡು ದೇವರೇ ದಾರಿ ತೋರು ಅಂತ ನಾನು ಯೋಚಿಸ್ತಾ ಹೋದರೆ ಇಲ್ಲ ಇಲ್ಲ, ನನ್ನೊಳಗಿನ ರಾಮಪ್ರಜ್ಞೆ ಬೇರೆ ಪಥವನ್ನು ನಿರ್ದೇಶಿಸ್ತಾ ಉಂಟು. ಆ ಭಾವದ ಬೆನ್ನು ಹಿಡಿದು ಹೋದರೆ ನಾನು ಅಮ್ಮನಲ್ಲಿ ಆಡಬಾರದನ್ನು ಆಡ್ತಾ ಇದ್ದೆ. ಅಮ್ಮನಲ್ಲಿ ಆಡಬೇಕಾದ ಮಾತನ್ನೆಲ್ಲ ಈಗ ನಾನು ಆಡ್ತಾ ಇರುವುದು ಅಂತಲೇ ಸ್ಪಷ್ಟವಾಗ್ತಾ ಹೋಗ್ತಾ. ಅಮ್ಮನ ಮೇಲೆ ಪ್ರೀತಿ ಇದ್ರೆ ಸಾಕು, ಅಮ್ಮನ ಮೇಲೆ ವಿಶ್ವಾಸವೂ ಇರಬೇಕು. ಆ ವಿಶ್ವಾಸದ ತಂತು ಕಡಿದವನಂತೆ ಆಡುವುದಕ್ಕೆ ತೊಡಗಿದ ನನ್ನ ಹತಾಶೆಯಲ್ಲಿ ಯಾಕೆ? ಶಬ್ದನಾದ ಕಾಲದಲ್ಲಿ ವಿಶ್ವಾಸಕ್ಕೆ ಯೋಗ್ಯವಾದ ಆಲಂಬನ ಯಾವುದೂ ಲಭ್ಯವಾಗದ ಕಾಲದಲ್ಲಿ ತನ್ನ ತೋಳನ್ನೇ ಆಸರೆಯಾಗಿಸಿಕೊಂಡು ಮಗು ನಿನಗೆ ಹೇಳುವುದಕ್ಕೆ ಸಾಧ್ಯ ಇದೆ ಅಂತ ತೋರಿಕೊಟ್ಟವು. ರಾಮಾನುರಕ್ತಿಯಲ್ಲಿ ನನ್ನನ್ನು ಮುಳುಗಿಸಿ ಎಬ್ಬಿಸಿದವಳು ಅವಳು ತಪ್ಪು ಮಾಡುವುದಕ್ಕೆ ಸಾಧ್ಯ ಮಾತ್ರ ಅಲ್ಲ, ಈಗ ನನ್ನ ಒಳಗೆ ಒಂದು ಸಂಘರ್ಷದಂತೆ ನಡೆಯುವುದಕ್ಕೆ ತೊಡಗಿದ್ದು ಯಾವುದರಿಂದ? ತಾಯಿಯ ಮಾತನ್ನು ಪೂರೈಸುವ ಬದ್ಧತೆಯನ್ನು ವ್ಯಕ್ತಪಡಿಸ್ತೇನೆ ಅಂತ ಹೊರಡೋಣವೋ ದೈವದ್ರೋಹವಾಗುತ್ತದೆ. ದೈವಕ್ಕಿಂತ ಬೇರಿಲ್ಲ ಅಂತ ಭಾವಿಸಿ ತಾಯಿಯನ್ನು ಧಿಕ್ಕರಿಸೋಣವೇ ಮಾತೃದ್ರೋಹವಾಗುತ್ತದೆ. ಈಗ ಯಾವುದನ್ನು ಹಿಡ್ಕೊಳ್ಳಬೇಕು? ತಾಯಿಯನ್ನು ಅನುಸರಿಸುವುದು ಮಗನಾಗಿ ಕರ್ತವ್ಯ, ದೈವವನ್ನು ಅನುಸರಿಸುವುದು ಭಜಕನಾಗಿ ಕರ್ತವ್ಯ. ಇನ್ನೊಂದು ನೆಲೆಯಲ್ಲಿ ಹೇಳಿದರೆ ಸರ್ವಸ್ವಮ್ಮೆ ರಾಮಚಂದ್ರೋದಯ ಅಲ್ಲ, ನಾನು ಆಡಿ ಆಗುತ್ತೆ ಆ ನೆಲೆಯಿಂದ. ಹೌದಲ್ಲ? ಯೋಚಿಸಿದರೆ ಇದು ಶತಗುಣಂ ಮಾತ ಆಚಾರ್ಯಾಣಾಂ ಶತಂ ಪಿತ. ಕಲಿಸಿದ ಆಚಾರ್ಯರಿಗಿಂತ ಶತಾಧಿಕ ಹೆಚ್ಚಿನ ಗೌರವದಿಂದ ನಾವು ವ್ಯವಹರಿಸಬೇಕಾದ ತಂದೆಯಡೆಗೆ. ಇದು ಶತಗುಣಂ ಮಾತ, ತಂದೆಗಿಂತ ಶತಾಧಿಕ ಮಹತ್ವಿಕೆಯನ್ನು ಕೊಟ್ಟು ವ್ಯವಹರಿಸಬೇಕಾದ ತಾಯಿಯಲ್ಲಿ ಸತ್ಯದ ಅಸ್ತಿವಾರ. ಆ ಸಚ್ಚಿದಾನಂದ ಸ್ವರೂಪವನ್ನು ಅರಿಯುವುದಕ್ಕೆ ಇಲ್ಲಿಂದ ಬೆಳಕು ಕಂಡಂತಹ ನಾವು ಯತ್ನಶೀಲರಾದದ್ದು.
ವಯಸ್ಸಿಗೆ ಅನುಗುಣವಾಗಿ ಪ್ರತಿಲಿಂಗಿಯ ಕುರಿತಾದ ಆಕರ್ಷಣೆ ಬರಬೇಕಿತ್ತು. ಆ ಕಾಲಕ್ಕೆ ವಿವೇಕದಿಂದ ಅಡ್ಡಗಿಸಿತ್ತು. ಕೈಗೊಳ್ಳಬೇಕಾದ ಕಾರ್ಯದ ಬಗ್ಗೆ ಸರಿಯಾದಂತಹ ನಿರ್ಣಯ ನಿನ್ನದಿತ್ತು. ಆದರೆ ನಿನ್ನ ಕೂದರಲ್ಲಿ ಒಂದೊಂದು ಬೆಳ್ಳಗಿನದ್ದು ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಈ ಕಾಲಕ್ಕೆ ಯಾವಳ ಒಬ್ಬಳಾದ ಹೆಣ್ಣಿನ ಕುರಿತಾಗಿ ನೀನು ಆಸಕ್ತಿಯನ್ನು ತೊಳೆಯುತ್ತಿಂತಾದ್ರೆ ಏನು ಪ್ರಭೋ ಇದಕ್ಕರ್ಥ? ಕಾರ್ಯಕಾರಿಗಳನ್ನು ವಿವೇಕಿಸಿ ಪರಿಣಾಮವನ್ನು ಒದಗಿಸಿ ಕಾರ್ಯಾರಂಭವನ್ನು ಕೈಗೊಳ್ಳಬೇಕಾದದ್ದು ಚತುರಮತನಿಗೆ ಹೇಳಿದಂತಹ ದಾರಿಯಲ್ಲಿ ಅಪೇಕ್ಷಣೀಯರು ಅಲ್ವೇ? ಆದರೆ ಯೋಚಿಸದೆಯೇ ಯಾವ ಕೈದುಡುಕಿನಿಂದ ನೀನು ಮುಂದುವರಿದೆ ಪ್ರಭೋ. ಉದ್ಯಮ ಸಾಹಸಾದಿ ಪ್ರಯತ್ನಗಳಿಂದ ನಮ್ಮದಾದಂತಹ ಸಾಧನೆಯನ್ನು ಕೈಗೊಳ್ಳುವಾಗ ಕಂಡ ಕಡೆಯಲ್ಲಿ ಹರಿಯುವಂತಹ ಮನಸ್ಸಿನ ಕುರಿತು ಬುದ್ಧಿಯ ಕಡಿವಾಣವನ್ನು ಮೊದಲೇ ಇಕ್ಕಬೇಕಾಗುತ್ತೆ. ಯಾವನ ಬುದ್ಧಿಯ ಕಡಿವಾಣದಿಂದ ಮನಸ್ಸನ್ನು ಹುಚ್ಚು ಕುದುರೆಯನ್ನು ಕಟ್ಟಿ ಹಾಕುವುದಿಲ್ಲವೋ ಕಂಡೆಡೆಗೆ ಗಮನಿಸಿ ನಮ್ಮ ನಡೆಯಲ್ಲಿ ಅದು ತಪ್ಪಿಸಿ ಬಿಡುತ್ತದೆ. ಇದು ಜ್ಞಾನಿಗಳ ಮತ. ನನಗನ್ನಿಸ್ತದೆ ಮನ್ಮಥನ ಶರಕ್ಕೆ ಒಳಗಾಗಿ ಒಬ್ಬಾತ ಭ್ರಾಂತನಂತೆಯೇ ನೀನು ವ್ಯವಹರಿಸುತ್ತಿರುವೆ ಪ್ರಭೋ. ಮೂರು ಮೂರ್ತಿಗಳನ್ನಾದರೂ ಲೆಕ್ಕಿಸದೇ ಇತ್ತು ಅಗಣಿತ ವಿಕ್ರಮಿದಿ. ಈಗ ಯಾವನು ಒಬ್ಬ ಹುಲು ಮನ್ಮಥನ ಬಾಣಕ್ಕೆ ನೀನು ಮನಮಾರ್ತಿದ್ದಾದ್ರೆ ಒಂದು ವಿಧದ ಪರಾಭವ ಅಲ್ವೇ? ಈ ತನಕ ಪ್ರಪಂಚದಲ್ಲಿ ಎದುರಿಲ್ಲದ ವೀರ ಅನ್ನುವ ಖ್ಯಾತಿಯನ್ನು ಗಳಿಸಿದ ನಿನ್ನಂತವ ಪರೋಕ್ಷವಾಗಿ ಆದರೂ ಮನ್ಮಥನಿಗಾದರೂ ಸೋತರೆ ನಮ್ಮ ಈ ತನಕದ ಗೆಲುವಿಗೆ ನಾವೇ ಹೊರತದಿಂದ ಹಾಗಾಗುವುದಿಲ್ಲ. ಯಾಕೆ ಪ್ರಭೋ? ಆ ಹೆಣ್ಣನ್ನು ನೋಡ್ಲಿಲ್ಲ, ಕಾಣಲಿಲ್ಲ. ಆ ಹೆಣ್ಣಿನ ಕುರಿತಾದ ಆಸಕ್ತಿ ಇಷ್ಟರ ತನಕ ಹೆಣ್ಣನ್ನು ಕಾಣದೇ ಇದ್ದ ಬಗೆಯ ಕಣ್ಣಿಂದ ಕಾಣುವ ಬುದ್ಧಿ ನಿನ್ನಲ್ಲಿ ಯಾಕೆ ಬಂತು ನನಗೆ ಅರಿವಾಗುವುದಿಲ್ಲ. ಯಾಕಿಂತಹ ಕೇಳಲ್ಲ ಎನ್ನುವ ಪದಕ್ಕೆ ಅರ್ಥ ಕೊಡಬೇಕಾದವರು ನೀನು. ಹಾಗೆಂದು ನೀನು ಹಿರಿಯನಾಗಿ ನಿನ್ನ ಮಾರ್ಗದರ್ಶಕನಾಗಿ ನಿನ್ನನ್ನೇ ಅವಲಂಬಿಸಿ ಬದುಕು ಕಟ್ಟಿದವನಾಗಿ ನಿನ್ನ ಪದಕ್ಕೆ ನಾನು ಅರ್ಥವನ್ನು ಸಲುಗೆಯಿಂದ ಹೇಳುವುದಕ್ಕೆ ಧನುಜೇಶ ಕೇಳು ಎನ್ನ ಮಾತ ಕೇಳೆ ಎನ್ನ ಮಾತ ಎನ್ನುವುದಕ್ಕೆ ಅರ್ಥವೈಖರಿಯನ್ನು ಬರ್ತದೆ. ನಿನ್ನ ಮಾತನ್ನು ನಾನು ಕೇಳಿದ್ರೆ ಪರಿಣಾಮ ಬೇರೆ ಅಂತ ಒಂದು ಧ್ವನಿ ಉಂಟು ನಿನ್ನಲ್ಲಿ. ನಿನ್ನ ಮಾತನ್ನು ಕೇಳ ಎಂದಾದರೆ ಬೇರೆ ಧ್ವನಿ ಉಂಟು ಉಂಟಾಯಿತು. ಹಾಗಾದರೆ ಧನುಜೇಶನಾದಂತಹ ನಾನು ನಿನ್ನ ಮಾತನ್ನು ಕೇಳಬೇಕಾದಲ್ಲಿ ನಿನ್ನ ಮಾತನ್ನು ಕೇಳದೆ ನಿರ್ದೇಶಕವಾಗಿ ಪ್ರತಿಕ್ರಿಯಿಸಬೇಕಾದಲ್ಲಿ ಕರ್ತೃತ್ವ ಬೌದ್ಧಿಕ ಹೊಣೆಗಾರಿಕೆ ನನ್ನಲ್ಲೇ ಪ್ರಜ್ಞಾಪಿಸಲ್ಪಟ್ಟಿದೆ ಅಂತ ಅರ್ಥವಾಗಿ. ಯಾಕಂದ್ರೆ ನಮಗೆ ಒಡೆಯನನ್ನು ನಾನು ಮಾಯೆಗೆ ಒಳಗಾಗಿದ್ದೇನೆ ಅಂತ ನೀನು ಹೇಳ್ತೀನಿ. ಮಾಯೆ ಎನ್ನುವುದನ್ನು ಭ್ರಾಂತಿ ಅಂತ ಕರೆಯುತ್ತೀನಿ. ಭ್ರಾಂತಿ ಎನ್ನುವುದು ಸುಖದ ಒಂದು ಪರಿಕರ. ಯಾವನು ತನ್ನ ಜೀವನದಲ್ಲಿ ಮನಸ್ಸು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ವೋ, ಯಾವನು ವಾಸ್ತವದಲ್ಲಿ ಸುಖಿಯಾಗುವುದಕ್ಕೆ ಸಾಧ್ಯವಾಗುವುದಿಲ್ವೋ ಅವನಿಗೆ ವಿಜಯ ಕೊಟ್ಟಂತಹ ಭಾಗ್ಯದ ತುಣುಕದು ಕನಸು. ನಾನು ಭ್ರಾಂತಿಯಲ್ಲಿ ಸುಖಿಸಿ ಎನ್ನುವ ಹಾಗೆ ಕದಂಬ ವೃಕ್ಷ ರಾಜ್ಯ ಕಡೆಗೆ ನಾನು ಹೋದವನಲ್ಲ. ಆ ಚಿನ್ನದ ಉಯ್ಯಾಲೆಯಲ್ಲಿ ಆಂದೋಲನ ನಡೆಯುತ್ತಿರುವ ಸ್ತ್ರೀಯ ಸೊಬಗನ್ನು ನಾನು ಕಣ್ಣಾನ ಕಂಡವನಲ್ಲ. ಬ್ರಹ್ಮಚರ್ಯದ ದೀಕ್ಷೆಗೆ ಒಳಪಟ್ಟಂತಹ ಚಂಡಮುಂಡರೆ ವರ್ಣಿಸುವ ಸ್ಥಿತಿ ಬಂತು ಅಂತಾದರೆ ಅನನ್ಯವಾದ ಅಪೂರ್ವವಾದ ದಿಗ್ಭ್ರಮೆಗೊಳಿಸಬಹುದಾದ ಸೌಂದರ್ಯದ ಖನಿ ಅಂತ ಅರ್ಥ ಆಗುತ್ತದೆ. ಒಬ್ಬಾಕೆ ಹೆಣ್ಣಾಗಿ ಅವರ ಕಣ್ಣಿಗೆ ಕಾಣಿಸಿದ್ದಾಳೆ. ಹೆಣ್ಣಿಗಿಂತ ಭಿನ್ನವಾದ ಸ್ಥಿರದಲ್ಲಿ ಅವಳು ಕಾಣಿಸಲಿಲ್ಲ. ಸ್ತ್ರೀಲಿಂಗ ಪುಲ್ಲಿಂಗಕ್ಕೆ ಅರ್ಥ ನಿಮಗೆ ಹೇಳಬೇಕಾದದ್ದಿಲ್ಲ. ನೀಳವಾದಂತಹ ಕೆಡೆಯನ್ನು ಹೊಂದಿದ್ದಾರೆ. ಅದ್ಭುತವಾದಂತಹ ದೇಹದ ಗೋರೆಗಳನ್ನು ಹೊಂದಿದ್ದಾರೆ. ಕಂಡವರ ಕಣ್ಮನಗಳನ್ನು ತನ್ನತ್ತ ಸೆಳೆಯಬಲ್ಲ ಕಮನೀಯ ಕಾಯ ಕಾಂತಿ, ದಿವ್ಯವಾದಂತಹ ಓಜಸ್ಸು ತೇಜಸ್ಸು ಮೈಗೂಡಿಸಿಕೊಂಡಂತಹ ಹೆಣ್ಣಾಕೆ ಅಂತ ಹೇಳ್ತಾರೆ. ಹಾಗಾದರೆ ನಾನು ಭ್ರಮೆಗೊಳಗಾಗಿದ್ದೇನೆ ಅಂತಾದರೆ ಅದರ ಮಾಹಿತಿ ನಿಮಗೆ ಸಮಗ್ರವಾಗಿ ಉಂಟು ಅಂತ ಅರ್ಥ. ನಾನು ತಿಳಿದ ಹಾಗೆ ನಮ್ಮ ಶೋಣಿತ ಪಟ್ಟಣದ ಅರಮನೆಗೆ ಹಿಂಬಾಗಿಲಿಲ್ಲ. ಹಿಂಬಾಗಿಲಲ್ಲಿ ಹೋಗುವ ಜಾಯಮಾನ ನಮ್ಮದಲ್ಲ. ಮುಂಬಾಗಿಲಿನಲ್ಲಿ ನಮ್ಮ ವ್ಯವಹಾರ. ನಾನು ಕುಳಿತಲ್ಲೇ ಸಂಗ್ರಹ ಮಾಡಿದ್ದು ನನಗೆ ತಿಳಿಯದ ಹಿಂಬಾಗಿಲಿನಲ್ಲಿ ಯಾವಾಗ ನೀವು ಕದಂಬ ನಾನು ಮಾಯೆಗೆ ಒಳಗಾಗಿದ್ದೇನೆ ಎನ್ನುವ ಹಾಗೆ ನೀವು ಹೇಳಬೇಕಿದ್ರೆ ಆ ಹೆಣ್ಣು ಯಾರು, ಅವಳ ಐತಿಹ್ಯ ಏನು, ಅವಳ ಮಾಹಿತಿ ಏನು, ಅದನ್ನು ಸಮಗ್ರವಾಗಿ ವಿವರಿಸಬೇಕು. ಇತಿಹಾಸದ ಹಿಂಬಾಗಿಲನ್ನು ತೆರೆದರೆ ನನಗೇನು ಅಂತ ಗ್ರಹಿಸುವುದಕ್ಕೆ ಸಾಧ್ಯ.
ಜೀವನವನ್ನು ಆಲೋಚಿಸಿ ಭವಿಷ್ಯವನ್ನು ತರ್ಕಿಸಿ ವರ್ತಮಾನದಲ್ಲಿ ನಿರ್ಣಯವನ್ನು ಕೈಗೊಂಡು ಈ ತನಕ ನಾವು ಬದುಕಿದೆವು. ಆದ್ದರಿಂದ ಹಿಂಬದಿಯಿಂದ ಕೆಲವು ಸಲ ಹೋಗಲೇಬೇಕಾಗಿತ್ತು. ಪ್ರಭು ಆಲೋಚಿಸಿ ಕದಮ ಕಾಂತಾರದಲ್ಲಿರುವವಳನ್ನು ಒಬ್ಬಳಾಗೆ ಹೆಣ್ಣೆಂದೇ ನೀನು ತರ್ಕಿಸಿ ಕಂಡವರು ಯಾರು? ಚಂಡಮುಂಡರು, ಕಂಡಮುಂಡ ಸುಗ್ರೀವ. ಪ್ರಭು ಸುಗ್ರೀವ ಆಮೇಲೆ ಕಂಡವ, ಮೊತ್ತ ಮೊದಲಾಗಿ ಚಂಡಮುಂಡರು ನೋಡಿ. ಸಮೋದರ್ಶಿಗಳು ಚಂಡಮುಂಡರೇ. ಈ ಪ್ರಪಂಚದ ಯಾವ ಹೆಣ್ಣನ್ನೇ ಆಗಲಿ ಹೆಣ್ಣು ಅನ್ನುವ ದೃಷ್ಟಿಯಿಂದ ಕಾಣುವ ಕಣ್ಣೇ ಇಲ್ಲ ಚಂಡಮುಂಡರ. ಅಖಂಡವಾದ ಬ್ರಹ್ಮಚರ್ಯವನ್ನು ಪಾಲಿಸಿ ಆ ಮೂಲಕವಾಗಿ ತಮ್ಮ ಜೀವನದ ಭವಿಷ್ಯವನ್ನು ನಿರ್ಧರಿಸುವುದಕ್ಕೆ ನಿರ್ಣಯಿಸಿಕೊಂಡಂತಹ ಶ್ರೀಮಂತರು ಲೋಕದಲ್ಲಿದ್ದ ಯಾವ ಹೆಣ್ಣನ್ನಾದರೂ ಹೆತ್ತ ತಾಯಿಯಾದಂತಹ ಕ್ರೋಧೆಗಿಂತ ಬೇರೆಯಾಗಿ ಕಾಣದೇ ಇದ್ದಂತಹ ಗುಣವನ್ನು ಹೊಂದಿದವರು. ಅಂತವರು ಆ ಹೆಣ್ಣಿನ ರೂಪವನ್ನು ವರ್ಣಿಸಿದರು, ಅವಳ ಸೌಂದರ್ಯವನ್ನು ಬಗೆ ಬಗೆಯಾಗಿ ಕೊಂಡಾಡುವುದಕ್ಕೆ ತೊಡಗಿ ಅನ್ನುವುದರಿಂದಲೇ ಸ್ಪಷ್ಟವಾಗುತ್ತದೆ ಹಾಗೆ ಸಾಮಾನ್ಯ ಹೆಣ್ಣಲ್ಲ. ಬಲಾತ್ಕಾರದ ಚಿತ್ತವೃತ್ತಿಯನ್ನು ಕೈಗೊಂಡು ಜೀವನದ ಆಧಾರವನ್ನಾಗಿ ಅದನ್ನು ಉಳಿಸಿಕೊಂಡ ಚಂಡಮುಂಡರಂತಹ ಸಂಯಮಿಗಳನ್ನಾದರೂ ದೆಸೆಗಡಿಸುವ ಸೌಂದರ್ಯವನ್ನಾಗಿ ಹೊಂದಿದ್ದಾಳೆ ಅಂತಾದ್ರೆ ಈ ಲೋಕದಲ್ಲಿರುವಂತಹ ಹೆಣ್ಣು ಅಂತ ನಮಗೆ ತಪ್ಪಿಸಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಚಂಡಮುಂಡರ ಈ ತನಕದ ಬ್ರಹ್ಮಚರ್ಯ ಲೋಕದಲ್ಲಿ ಹೆಣ್ಣೆ ಹುಟ್ಟದೇ ಇದ್ದದ್ದರಿಂದ ಅಲ್ಲವಲ್ಲ, ಹೆಣ್ಣುಗಳ ಮಧ್ಯದಲ್ಲೇ ನಮ್ಮ ಬ್ರಹ್ಮಚರ್ಯವನ್ನು ಅವರು ಉಳಿಸಿಕೊಂಡಿದ್ದಾರೆ ಅಂತಾದ್ರೆ ಹೆಕ್ಕಳಿಕೆಯಿಂದಲೇ ಆ ಖ್ಯಾತಿ ಬಂದದ್ದು. ಹಾಗಿದ್ರೆ ಅವರ ಬ್ರಹ್ಮಚರ್ಯವನ್ನು ದೆಸೆಗಿಡಿಸಬೇಕು ಅಂತಾದ್ರೆ ಲೋಕದ ಸಾಮಾನ್ಯ ಹೆಣ್ಣಲ್ಲ ಅನ್ನೋದನ್ನು ತರ್ಕಿಸುವುದಕ್ಕೆ ನಮಗೆ ಬಹಳ ಆಲೋಚನೆ ಬೇಕಾಗುತ್ತೆ. ಯೋಚಿಸಿ, ಈ ಲೋಕದಲ್ಲಿ ಸಕಲ ಆಗುಹೋಗುಗಳನ್ನು ಕಾಣುತ್ತಾ ಪ್ರಪಂಚ ವ್ಯವಸ್ಥೆಯನ್ನು ನೇರ್ಪುಗೊಳಿಸುವಂತಹ ಉದ್ದೇಶದಿಂದ ಕಾಣಿಸದೇ ಇದ್ದಂತಹ ಶಕ್ತಿಯೊಂದಿದೆ ಅನ್ನುವುದನ್ನು ನಾವು ಒಪ್ಪಲೇಬೇಕಾಗುತ್ತದೆ. ಕೇವಲ ಪ್ರತ್ಯಕ್ಷಾನುಭವ ಮಾತ್ರ ಸತ್ಯವನ್ನವಲ್ಲ, ಪ್ರತ್ಯಕ್ಷವಲ್ಲದೇ ಇದ್ದದ್ದನ್ನು ಒಪ್ಪುವಂತಹ ಬುದ್ಧಿ ಆಪ್ತವಾಕ್ಯ ಪ್ರಾಮಾಣ್ಯ ಎನ್ನುವುದೊಂದುಂಟಲ್ಲ. ಆದ್ದರಿಂದಲೇ ಬ್ರಹ್ಮಾದಿ ದೇವತೆಗಳ ಅಸ್ತಿತ್ವವನ್ನು ನಾವು ಒಪ್ಪಿದೆವು, ಅವರ ಮುಂಭಾಗದಲ್ಲಿ ತಲೆ ಚಾಚಿದೆವು. ಹಾಗಿದ್ರೆ ಕಣ್ಣಿಗೆ ಕಾಣದೇ ಇದ್ದಂತಹ ಶಕ್ತಿಯ ಕುರಿತಾಗಿ ನಂಬುಗೆಯೇ ಇಲ್ಲದೇ ಇದ್ದಂತಹ ಸ್ವಭಾವ ಏನು ನಮ್ಮ ಅಮೂರ್ತವನ್ನು ಮೂರ್ತವನ್ನಾಗಿ ಅಂಗೀಕರಿಸಿದ ತಪಸ್ವಿಗಳು ನಾವು ಅಲ್ವೇ ಪ್ರಭು? ಹಾಗಿದ್ರೆ ಅಮೂರ್ತವಾದದ್ದೊಂದಿದೆ ಅನ್ನುವುದು ಒಪ್ಪಿದ್ರೆ ಆಯಾಯ ಕಾಲಕ್ಕೆ ಮೂರ್ತ ರೂಪಕ್ಕದು ಬರ್ತದೆ ಅನ್ನುವುದನ್ನು ನಾವು ಒಪ್ಪಲೇಬೇಕಾಗುತ್ತದೆ. ಹಾಗೆಯೇ ಈ ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯಗಳನ್ನು ಎಸಗುವುದಕ್ಕಾಗಿ 3 ಮೂರ್ತಿಗಳನ್ನೇ ಕರ್ತವ್ಯಕ್ಕೆ ನಿಯೋಜಿಸಿದ ಮಹಾನ್ ಶಕ್ತಿಯೊಂದಿದೆ ಎಂದು ಲೋಕ ಸಮಸ್ತವನ್ನು ಕೇವಲ ವಾತ್ಸಲ್ಯದ ಭಾವದಿಂದಷ್ಟೇ ಕಾಣುವಂತಹ ಉದ್ದೇಶವನ್ನು ಹೊಂದಿದ್ದರಿಂದ ಅದನ್ನು ಮಾತಾ ಸ್ವರೂಪದಿಂದ ಪ್ರಪಂಚದ ಜ್ಞಾನಿಗಳು ಗುರುತಿಸಿದರು. ಪ್ರಭು ನನಗನ್ನಿಸ್ತದೆ ಲೋಕಜನನಿಯಾದ ಸರ್ವೇಶ್ವರಿ ಆದಿಮಾಯಾದೇವಿ. ಯಾಕಂದ್ರೆ ಆದಿಮಾಯೆಯೂ ಹೌದು, ಅನಾದಿ ಸ್ವರೂಪಗಳು ಹೌದು. ಅವಳಿಗಿಂತ ಮೊದಲು ಪ್ರಪಂಚದಲ್ಲಿ ಮತ್ತೊಂದು ರೂಪವೇ ಇರುವಂತೆ, ಅವಳಿಂದ ಆಮೇಲೆಗೂ ಪ್ರಪಂಚದಲ್ಲಿ ಮತ್ತೊಂದು ರೂಪವಿಲ್ಲ. ಆದಿ ಮಧ್ಯಾಂತರ ಹಿತಳಾಗಿ ಎಲ್ಲಿ ಹೇಗೆ ಅನ್ನುವುದನ್ನು ನಿರ್ಣಯಿಸುವುದಕ್ಕೆ ಛತ್ರಮತಿಗಳಿಗೂ ಸಾಧ್ಯವಾಗದೇ ಇದ್ದಂತಹ ಬಗೆಯಲ್ಲಿ ಪ್ರಪಂಚದಲ್ಲಿ ಬೇಕಾದ ಕಾಲದಲ್ಲಿ ಪ್ರಕಟವಾಗುತ್ತಾ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುತ್ತಾಳೆ. ಲೀಲಾ ವಿನೋದಿನಿಯಾಗಿ ಖಳಮಹಿಷರನ್ನೇ ಈ ಮೊದಲು ಸಂಹರಿಸುವಂತಹ ಕಾಯಕಕ್ಕಾಗಿ ಹೊರಗಿಳಿದು ಬಂದಂತಹ ಮಹಾನ್ ಚೇತನ ಸಾಮಾನ್ಯ ಹೆಣ್ಣಿನ ಆಕೃತಿಯನ್ನು ಹೊಂದಿ ನಮ್ಮ ಕದಂಬದಲ್ಲಿ ನೆಲೆಸಿರಬೇಕು ಅನ್ನುವುದು ನನ್ನ ಹೇಳಿಕೆ. ಮಾಯಾ ಅಂದರೆ ಯಾಮ ಅನ್ನುವುದರ ನಿಷ್ಪತ್ತಿ ಅಂತ. ಹೌದು, ಯಾ ಮಾತೀತಿ ಸಾ ಮಾಯ. ಯಾವಳು ಲೋಕವನ್ನೆಲ್ಲ ತೂಕ ಮಾಡ್ತಾಳೆ ಅವಳಿಗೆ ಮಾಯೆ ಅಂತ ಹೆಸರು. ಹಾಗಿದ್ರೆ ನಮ್ಮೊಡನೆ ಸಂಬಂಧ ಬೆಳೆಸುವುದಕ್ಕೆ ಬಂದವಳಲ್ಲ, ಸಂಸಾರ ಸಾಗಿಸುವುದಕ್ಕೆ ಬಂದವಳಲ್ಲ, ನಮ್ಮೊಂದಿಗೆ ಜೀವನ ವ್ಯಾಪಾರವನ್ನು ನಿರ್ಣಯಿಸುವುದಕ್ಕೆ ಬಂದಿದ್ದಾಳೆ. ತಕ್ಕಡಿ ಹಿಡಿಕೊಂಡು ಒಬ್ಬೊಬ್ಬನನ್ನು ತೂಗಿ ನೋಡಿ ಅವನ ಯೋಗ್ಯತೆಯನ್ನು ಗುರುತಿಸಿ ಅವನ ಅಂತರ್ಯಕ್ಕನುಗುಣವಾದ ಫಲವನ್ನು ಕರುಣಿಸುವಂತಹ ಮಹಾನ್ ಚೇತನ ಸಾಮಾನ್ಯ ಹೆಣ್ಣಿನಂತೆ ಕದಂಬವನದಲ್ಲಿ ಬಂದು ನೆಲೆಸಿದ್ದಾಳೆ. ಅಧಿಕಾರ ಅನ್ನುವಂತಹ ನಾವಿಕನೋರ್ವ ಸರಿಯಾಗಿ ಮುಂದುವರಿಯಬೇಕು ಅಂತಾದ್ರೆ ಧರ್ಮದ ನೌಕೆಯನ್ನೇ ಏರಬೇಕು, ನ್ಯಾಯಸೂತ್ರವನ್ನೇ ಅದರ ಪಾಶವನ್ನಾಗಿ ಇರಿಸಿಕೊಳ್ಳಬೇಕಲ್ಲ. ತನ್ನ ನೀತಿ ನಡವಳಿಕೆ ಎನ್ನುವಂತಹ ಗಾಳಿಯ ಮೂಲಕವಾಗಿ ಧರ್ಮ ಸಾಗರದಲ್ಲಿ ಆ ನಾಡು ಮುಂದುವರಿಯುವುದಕ್ಕೆ ಸಾಧ್ಯವಾಗ್ತದೆ. 14 ಲೋಕಗಳ ಪ್ರಭುತ್ವವನ್ನು ಹೊಂದುವಂತಹ ಅವಸರದಲ್ಲಿ ನಮ್ಮಿಂದ ಘಟಿಸಿದ ಅನ್ಯಾಯಗಳನ್ನು ನಾವು ಮರೆಯುವುದಕ್ಕಾಗುವುದಿಲ್ಲ. ಧರೆಯ ಧರ್ಮ ಕರ್ಮಗಳಿಗೆ ವಿರೋಧಿಗಳಾದೆವು, ಸತ್ಕರ್ಮ ಮಾರಕರಾಗಿಯೇ ಬದುಕಿದೆವು. ಸುಮನಸರು ಕನ್ನಡೆಯಲ್ಲಿ ಓಡಿ ಬದುಕಬೇಕಾದ ಸ್ಥಿತಿ ನಮ್ಮಿಂದ ಉಂಟಾಗಿದೆ. ಆದ್ದರಿಂದಲೇ ದೇವತೆಗಳನ್ನು ಕುರಿಯುವ ಉದ್ದೇಶವನ್ನು ಹೊಂದಿದ ಸಜ್ಜನ ಶಿರೋಮಣಿಯನ್ನಿಸಿಕೊಂಡಂತಹ ಸರ್ವೇಶ್ವರಿ ಸಾಮಾನ್ಯ ಹೆಣ್ಣಿನಂತೆ ದಾನವ ಸಮುದಾಯದ ಕಗ್ಗೊಲೆಗಾಗಿ ಬಂದಿದ್ದಾಳೆ. ಪ್ರಭು ಬೇಡ ಹಾಗೆ ತರ್ಕದ ಮೂಲಕವಾಗಿ ಅದ್ಭುತವಾದಂತಹ ವಿದ್ಯಮಾನವನ್ನು
ತಾರ್ಕಿಕವಾಗಿ ಗ್ರಹಿಸಕೂಡದು. ಯಾವುದನ್ನು ತಾರ್ಕಿಕವಾಗಿ ಗ್ರಹಿಸುವುದರಿಂದ ಲಾಭವಾಗುತ್ತದೆ, ಯಾವುದನ್ನು ತಾರ್ಕಿಕವಾಗಿ ಗ್ರಹಿಸುವುದರಿಂದ ಅಪರಿಮಿತವಾದ ನಷ್ಟವಾಗುತ್ತದೆ. ಈ ತರತಮವನ್ನು ಗ್ರಹಿಸಿ ವ್ಯವಹರಿಸಬಲ್ಲ ಚಾಣಾಕ್ಷ ಮತಿಯಾದವನು ಮಾತ್ರ ಈ ಮಹಾಪ್ರಪಂಚದಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾನೆ. ಒಂದು ಮಾತನ್ನು ನೀನು ಪ್ರಾರಂಭಿಕವಾಗಿ ಗಮನಿಸಬೇಕು. ಅಸ್ತಿತ್ವಕ್ಕಾಗಿ ಹೋರಾಟ, ಬಲಿಷ್ಠವಾದವುಗಳ ಉಳಿವು. ಇಲ್ಲಿಯವರೆಗೆ ರಾಕ್ಷಸ ಸಂದೋಹ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಿದೆ, ಬಲಿಷ್ಠವಾದವುಗಳು ಮಾತ್ರ ಒಳಗೊಂಡಿದ್ದಾರೆ. ಬಲಿಷ್ಠತೆಯ ಮಕ್ಕಳಲ್ಲಿ ಇರಬಹುದಾದಂತಹ ಮಿತಿ, ದುರ್ಬಲತೆಯನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ. ಅದು ಕೈಗಬರ ಪ್ರಕರಣದಿಂದ ತೊಡಗಿ ಮೊನ್ನೆಯವರೆಗೆ ನಮ್ಮನ್ನು ವಿಶಿಷ್ಟವಾದಂತಹ ಪರಂಪರೆಯ ಬೆಳಕಿನ ಕಡೆಗೆ ಕೊಂಡೊಯ್ದು ತನ್ನ ಬದುಕನ್ನ ಆ ಕಾಪಟ್ಯಕ್ಕೆ ಬಲಿಯಾಗಿ ಸಮರ್ಪಿಸಿದ ವೈಶಾಖ್ಯನವರೆಗೆ ನಮ್ಮವರ ಏರಿಳಿತವನ್ನು, ಸಂಘರ್ಷಮಯವಾದ ಬದುಕಿನ ಮಾರವ್ಯವನ್ನು ಪ್ರತಿಘಟನದಲ್ಲಿ ನಾನು ಅವಲಂಬಿಸಿದ್ದೇನೆ. ಆ ಕಾಲದಲ್ಲಿ ನಮಗರ್ಥವಾದದ್ದು ಸ್ಥಿರವಾಗಿ ಒಂದಕ್ಕೆ ವಿರೋಧವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ ಎನ್ನುವ ಹಾಗೆ ವರ್ತಮಾನದಲ್ಲಿ ನನ್ನ ಪರಿಸ್ಥಿತಿಯನ್ನು ನೀನು ಚೆನ್ನಾಗಿ ಬಲ್ಲೆ. ಅಂತಹ ದುರ್ಬಲವಾದಂತಹ ಎಳೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆ ಅದ್ಭುತವಾದಂತಹ ಅಮೂರ್ತವಾದಂತಹ ಶಕ್ತಿ ನೇಯುವಂತಹ ಬಲೆಗೆ ನಿಖವಾಗಿ ಸಿಕ್ಕಿಕೊಳ್ಳಕೂಡದು ಎನ್ನುವ ಪ್ರಜ್ಞೆಯಿಂದ ಕರೆಯ ಯೋನಿಕರಿಂದ ಬದ್ಧ ಹರಿಹರಾಜ್ಯರಿಂದ ಮರಣವಾರದ ಹಾಗೆ ನಾನು ಹೊರಬಡಕೊಂಡಿದ್ದೇನೆ. ಆ ಮಟ್ಟಿಗೆ ಅಜೇಯನಾಗಿದ್ದೇನೆ, ಅಜಿಂಕ್ಯನಾಗಿದ್ದೇನೆ. ಆ ವಿಶಿಷ್ಟವಾದಂತಹ ನೆಲೆಯಿಂದ ಅಮರತ್ವವನ್ನು ಸಾಧಿಸಿಕೊಂಡಿದ್ದೇನೆ. ನೈಷ ತರ್ಕೇಣ ಮತಿರಾಪನೆಯ ಅಂತ ಒಂದು ಮಾತುಂಟು. ಎಲ್ಲವನ್ನು ತರ್ಕದಿಂದ ಕಟ್ಟುವ ಸಾಧ್ಯತೆಗಳಿಲ್ಲ. ಒಬ್ಬಾತ ಒಂದನ್ನು ಗ್ರಹಿಸುತ್ತಾನೆ ಅಂತಾದರೆ ಆ ಗ್ರಹಿಕೆ ಅವನಿಗೆ ಆಪ್ಯಾಯಮಾನಕರವಾಗುತ್ತದೆ ಅಂತಾದರೆ ಅದು ಅವನ ಪ್ರೀತ್ಯರ್ಥವಾದಂತಹ ಸಿದ್ಧಾಂತ ಅಂತ ಅರ್ಥ. ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅಪಹರಿಸುವ ದುರ್ಬುದ್ಧಿಯವನಲ್ಲ. ನನಗಿಂತ ಪ್ರಾಯದಲ್ಲಿ ಎಷ್ಟೋ ಕಿರಿಯವನಾದ ನೀನು ಜೀವನಾನುಭವದ ಕಡಲಿನ ಬದಿಗೆ ಮಾತ್ರ ಹೋದವ ನೀನು. ಜೀವನಾನುಭವದ ಮಹಾಶರದಿಯ ಒಳಗೆ ಇಳಿದು ಆ ಅಲೆಗಳೆನ್ನುವಂತಹ ಪ್ರತಿಭಟನೆಯ ಶಕ್ತಿಯನ್ನು ವಿರೋಧಿಸಿ ನನ್ನ ಕೈಯ ಕಸುವೇನು, ಧೀಶಕ್ತಿಯ ಸಂಪನ್ನತಿಕೆ ಏನು ಎನ್ನುವುದನ್ನು 14 ಲೋಕದ ಸುತ್ತಲೂ ಬಿತ್ತರಿಸಿದ ಮಹಾಪರಾಕ್ರಮಿ ನಾನು. ಹಾಗಾಗಿ ಬದುಕಿನಲ್ಲಿ ಎಷ್ಟು ಸಂಗ್ರಹ ಮಾಡಿದ್ದೇನೆಂದು ನೀವು ಹೇಳಿಕೊಂಡು ಪ್ರಾಯದಲ್ಲಿ ಸಣ್ಣವನಾದ ನೀನು, ಲೋಕಾನುಭವದಲ್ಲಿ ಪರ್ಯಟನಾ ಪರಿಕ್ರಮದಲ್ಲಿ ಅತ್ಯಂತ ಕಿರಿಯವನಾದ ನೀನು ಅತಿಯಾಗಿ ಆಡಿದೆ ಅಂತಾದರೆ ಈಗ ನಿನ್ನ ಮುಂದೆ ಆಡಬೇಕಾದ ಒಂದು ಪದ ಉಂಟು. ರಾಜನಾದವನು ನಾನು ಅಂತ ನೀನು ಬಲ್ಲೆ. ನನಗೆ ನೀನು ಮಂತ್ರಿ ಎನ್ನುವುದು ಬಹಳ ಮುಖ್ಯ. ನೀನು ಸೋದರಳಿಯ ಎನ್ನುವ ಸಂಬಂಧವನ್ನು ಇಟ್ಟುಕೊಂಡ್ರೆ ಅಲ್ಲೊಂದು ಭಾವನಾತ್ಮಕವಾದ ಸಂಬಂಧ ಮಾತ್ರ ಬರ್ತದೆ. ಆಡುತ್ತಿರುವಂತಹ ಮಹಾವಿಭುನನು ಪ್ರಭು ಸಂಹಿತೆಯ ಕೆಳಗೆ ಕೆಲಸ ಮಾಡಬೇಕಾದವನು ನೀನು. ನನಗೆ ನೀನು ಹಿತವಾದದ್ದನ್ನು, ಪ್ರಿಯವಾದದ್ದನ್ನು ಆಡುವ ಕಾಲದಲ್ಲಿ ಪ್ರಿಯಕ್ಕಿಂತಲೂ ಹಿತವಾದದ್ದನ್ನು ಆಡಬೇಕು. ನೀನೀಗ ನನಗೆ ವಿರೋಧವನ್ನೇ ಉಂಟು ಮಾಡುತ್ತಾ ಇದ್ದೀನಿ. ಅವಳನ್ನು ಮಹಾಶಕ್ತಿಯಿಂದ ವರ್ಣಿಸುತ್ತಿ ಆ 33 ಅವರ ಜೀವನದ ಅಸ್ತಿತ್ವವನ್ನು ಉಳಿಸುವುದಕ್ಕಾಗಿ ತನ್ನ ಬದುಕನ್ನು ತೆಗೆದು ಮುಪ್ಪುರಿಗೊಂಡ ವ್ಯಕ್ತಿತ್ವ ಅಂತ ಹೇಳ್ತೀವಿ. ಹಾಗಾದ್ರೆ ಹಳತಾದಂತಹ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ನನಗೊಂದು ಶುಭ ಮುಹೂರ್ತ ಬಂದಿದೆ ಅಂತ ಅರ್ಥ. ನನ್ನ ಪರಾಕ್ರಮದ ಮಕ್ಕಳುಗಳನ್ನು ತಟ್ಟಿ ಮುಟ್ಟಿ ಬೆಚ್ಚನೆಯ ಅನುಭವ ಪಡೆದಂತ ಮಹಾಭಾಗ್ಯಶಾಲಿ ನೀನು. ನನ್ನ ಕಣ್ಣುಗಳಿಗೆ ಕಣ್ಣುನಟ್ಟು ಹೇಳು. ನನ್ನ ಕಣ್ಣ ಪಾಪಗಳಲ್ಲಿ ಪ್ರೀತಿಯ ಚಾಂಚಲ್ಯ ಇಲ್ಲವುದನ್ನು ಗಮನಿಸು. ನನ್ನ ಹೃದಯಕ್ಕೆ ಬಾಯಿ ಕೊಟ್ಟು ಮಾತಾಡು. ನನ್ನ ಹೃದಯದ ಮಹಾ ಮಾತುಗಳಿಗೆ ಕಿವಿಗೊಟ್ಟು ಕೇಳು. ನೀನು ನನ್ನ ಹಿತಾಸಕ್ತಿಯನ್ನು ಒಪ್ಪುವುದು ಹೌದಾದರೆ, ನನ್ನ ಬದುಕಿನ ಉತ್ಕರ್ಷಕ್ಕೆ ವಿಚಾರಕ್ಕೆ ಹೇಳಿ ಹೌದಾದರೆ, ನೀನು ನನ್ನ ಬದುಕಿನ ಈ ಹಿಂದಿನ ಸಂಗ್ರಹಗಳಲ್ಲಿ ಅದ್ಭುತವಾದಂತಹ ಅನುಭವದ ಜೋರಿಗೆ ಹೌದಾದದ್ದು ಹೌದಾದರೆ, ನನ್ನ ಪರಾಕ್ರಮವನ್ನು ನೀನು ಸಣ್ಣಗೆ ಅಳೆಯುತ್ತಿದ್ದಿ. ನಾನು ಅದ್ಭುತವಾದನ್ನು ಸಾಧಿಸಬಲ್ಲೆ. ನಾನು ಕೈಯಲ್ಲಿ ಕೈಗಳನ್ನು ಕಲಿಸಿ ಸಂಸಾರಕ್ಕೆ ಮುಖಕೊಟ್ಟು ಹೊರಟೆ ಅಂತಾದರೆ 3 ಮೂರ್ತಿಗಳನ್ನು ದಿಗ್ಬಲಿ ಕೊಡಬಲ್ಲಂತ ಚಾತಿ ನನ್ನಲ್ಲುಂಟು. ದಿಕ್ಕು ದೆಸೆಗಟ್ಟು ಆ ಅಮರನನ್ನು ಓಡಿಸುವಂತ ಚಾತಿ ನನ್ನಲ್ಲುಂಟು. ಈಗ ಬೀಜ ಪರಾಕ್ರಮದಲ್ಲಿ ನನ್ನನ್ನು ಗೆಲ್ಲಬಲ್ಲೆಯವರು. ಪ್ರಭು, ಬಾಯಿ ಮುಚ್ಚಿಸುವುದು ಸುಲಭ, ಯಥಾರ್ಥವನ್ನು ಗ್ರಹಿಸುವುದಕ್ಕೆ ಬಹುಕಾರ್ಯವನ್ನು ಮುಚ್ಚಿದ ಬಾಯಲ್ಲಿ ಹೆಚ್ಚುತ್ತದೆ. ಯಾವನಿಗಾದರೂ ಅಮನತಿಗೆ ಕಾರಣವಾಗಿ ಪರಿಣಮಿಸುತ್ತದೆ. ಅತಿಯಾದಂತಹ ಆತ್ಮವಿಶ್ವಾಸ ಎಂತವನಿಗಾದರೂ ಕೆಸಗಡಿಸುತ್ತದೆ. ಇದನ್ನು ನಾವು ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ನಿನ್ನ ವಿಕ್ರಮವನ್ನು ಅರಿಯದೇ ಇದ್ದವ ನಮ್ಮಲ್ಲ. ಪರಾಕ್ರಮ ಪ್ರಭುಯವರೆಲ್ಲ ಪರಾಕ್ರಮ ಹೀಗೆ Por
ತನ್ನ ರಟ್ಟೆಯ ಪ್ರಾಣ ಸೋತು ಹೋದ ಕಾಲಕ್ಕೆ ಕಣ್ಣಿನಿಂದಲೇ ಹೊಗೆಯಲ್ಲಿ ವಮಿಸಿ ವಿರೋಧಿಯನ್ನು ಸರ್ವನಾಶ ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ ಧೂಮ್ರಲೋಚನ ಪ್ರಭು ಆ ಹೊರೆಯ ಖಡ್ಗವನ್ನು ಹೊರಗೆಳೆಯುವ ಅವಕಾಶವನ್ನು ಕೊಡ್ಲಿರುವಂತೆ ಉಳಿತಲಿಂದ ಎದ್ದು ಬರಬೇಕಾದಂತಹ ಸನ್ನಿವೇಶ ಅಲ್ಲಿ ಮೂಡ್ಲಿರುವಂತೆ ಕೇವಲ ಹುಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷರನ್ನು ಸುತ್ತಲಿರುತ್ತಾಳೆ ಆದ್ರೆ ಇಚ್ಛಾ ಮಾತ್ರದಿಂದ ಕಾರ್ಯವನ್ನು ಕೈಗೂಡಿಸಿಕೊಳ್ಳಬಲ್ಲ ಆ ಇಚ್ಛಾ ಮಾತ್ರ ಸ್ವರೂಪಗಳು ಅನ್ನುವುದರಿಂದ ನಮಗೆ ಸ್ಪಷ್ಟವಾಗಿದೆ. ಹೇಳ ಚಂಡಮಂಡಲನ್ನು ಕಳುಹಿಸಿದೆ ನೀನು ಅಖಂಡವಾದ ಬ್ರಹ್ಮಚರ್ಯದ ಪರಿಪಾಲನೆಯ ಮೂಲಕವಾಗಿ ಮರಣದ ನೆರಳು ಸೋಗದ ಹಾಗೆ ಈ ತನಕ ಬದುಕಿದವರು ಮರಣದಂತ ಹೊರಡಿ ನೋಡಬೇಕಾದ ಸ್ಥಿತಿಯೂ ಇಲ್ಲದೇ ಇದ್ದವರು. ಆದರೆ ಅಂತಹ ಚಂಡಮುಂಡರು ಉಳಿಯಲಿಲ್ಲ. ಮಹಾಕಾಳಿಯಾಗಿ ಚಂಡಮುಂಡರ ಶಿರವನ್ನು ಚೆಂಡಾಡಿದರು. ಹಾಗಿದ್ರೆ ಪ್ರಭು ಆಲೋಚನೆ ಮಾಡಿ, ಏನು ರಟ್ಟೆಯ ತ್ರಾಣ ಆಕೆಯ ಮುಂದೆ ವಿನಿಯೋಗವಾಗುವುದಿಲ್ಲ, ಬ್ರಹ್ಮನ ವರಬಲಾಕೆಯ ಮುಂಭಾಗದಲ್ಲಿ ಪ್ರಯೋಜನ ಪಡುವುದಿಲ್ಲ. ಬದಲಾಗಿ ತನ್ನ ಇಚ್ಛೆಯಂತೆ ಸಕಲ ಸೇನೆಯನ್ನು ನಾಶ ಮಾಡುವುದಕ್ಕೆ ಏಕಾಂಗ ವೀರಳಾದಿಯಾಗ ಮುಂದಾಗುತ್ತಾಳೆ. ಮುಂದಾಗಿ ಸಂಧಾನಕ್ಕಾಗಿ ಕಳುಹಿಸಿದ ಸುಗ್ರೀವ ಆಕೆಯನ್ನು ತನ್ನ ಅನುಭವದ ಕಣ್ಣುಗಳಿಂದ ಕಂಡು ನಿಜ ವೃತ್ತಾಂತವನ್ನು ಅರಿತು ಬಂದು ನಿನ್ನಲ್ಲಿ ಬಿತ್ತರಿಸಿದರೆ ಆ ಮುದುಕನ ಮಾತು ನಿನಗೆ ಹಿತವಾಗಲಿಲ್ಲ. ದಾನವ ಸಾಮ್ರಾಜ್ಯದ ಅಡಿಗಲ್ಲಿರುವ ಪಾದೆಯಲ್ಲಿ ಈ ತನಕ ಇದನ್ನು ಎತ್ತರಿಸುವ ನಾಯಕಕ್ಕಾಗಿ ತನ್ನ ಬುದ್ಧಿಮತ್ತೆಯನ್ನು ವಿನಿಯೋಗ ಮಾಡುತ್ತಾ